ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಜಯವಾಗಲಿ. ಕೋಟೆಕರ್ ಸರ್ಕಲ್ ಬೀಡಿ ಲೇಬರ್ ಯೂನಿಯನ್ ಜಿಂದಾಬಾದ್. इंकिलाब जिंदाबाद. AITCU जिंदाबाद. CITU जिंदाबाद. सब केंद्र बीडी वर्कर्स फेडरेशन जिंदाबाद. बीडी ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. बीडी ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಏರಿಕೆಯಾದ ತುಟ್ಟಿ ಭತ್ಯೆ ಕೂಡಲೇ ನೀಡಿರಿ. ಕಾನೂನುಬದ್ಧ ತುಟ್ಟಿ ಭತ್ಯೆಯನ್ನು ನೀಡಿದ ಮಾಲಕರಿಗೆ ಹೇಳಿದಿದ್ದಾರೆ. 2015ರ ಮೂವತ್ತನೇ ತುಟ್ಟಿ ಭತ್ಯೆ ನೀಡಿದ ಮಾಲಕರಿಗೆ ಧಿಕ್ಕಾರ. ತಯಾರಿಸಲು ಒಳ್ಳೆಯ ಎಲೆಯನ್ನು ನೀಡಲೇಬೇಕು. ನೀಡಲೇಬೇಕು. ತುಟ್ಟಿ ಭತ್ಯೆಯನ್ನು ಕೂಡಲೇ ನೀಡಲೇಬೇಕು. ಕಾನೂನುಬದ್ಧ ತುಟ್ಟಿ ಭತ್ಯೆಯನ್ನು ನೀಡದ ಮಾಲಕರಿಗೆ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಏರಿಕೆಯಾದ ತುಟ್ಟಿ ಭತ್ಯೆಯನ್ನು ಕೂಡಲೇ ಜಂಟಿ ಹೋರಾಟಕ್ಕೆ ಜಯವಾಗಲಿ. 2024ರ ಏರಿಳಿತ ತುಟ್ಟಿ ಭತ್ಯೆ ನೀಡಿದ ಬೀಡಿ ಮಾಲಕರಿಗೆ इंकिलाब जिंदाबाद. CITU जिंदाबाद. CITC जिंदाबाद. इंकिलाब जिंदाबाद. ಕಾರ್ಮಿಕರ ಐಕ್ಯತೆ. 22 ಏರಿಕೆಯಾದ ತುಟ್ಟಿ ಭತ್ಯೆ ನೀಡಿದ ಮಾಲಕರಿಗೆ, ಬೀಡಿ ಕಾರ್ಮಿಕರ ರಕ್ತ ಇರುವ ಬೀಡಿ ಮಾಲಕರಿಗೆ, ನಿರಂತರವಾಗಿ ಮೋಸ ಮಾಡುವ ಬೀಡಿ ಕಾರ್ಮಿಕರಿಗೆ, ನಿರಂತರವಾಗಿ ಮೋಸ ಮಾಡುವ ಬೀಡಿ ಮಾಲಕರಿಗೆ, 40 ರೂಪಾಯಿ ಏರಿಕೆಯಾದ ಮಜೂರಿಯನ್ನು ನೀಡಿದ ಬೀಡಿ ಮಾಲಕರಿಗೆ, 2015ರ ಬಾಕಿ ತುಟ್ಟಿ ಭತ್ಯೆ ನೀಡಿದ ಮಾಲಕರಿಗೆ, 24ರ ಬೆಲೆ ಏರಿಕೆಗೆ ಅನುಗುಣವಾಗಿ ಏರಿದ ತುಟ್ಟಿ ಭತ್ಯೆ ನೀಡಿದ ಬೀಡಿ ಮಾಲಕರಿಗೆ, 10 ವರ್ಷದಿಂದ ಬೀಡಿ ಕಾರ್ಮಿಕರಿಗೆ ಮಜೂರಿ ಏರಿಸದ ಮಾಲಕರಿಗೆ ಇಂಕಿಲಾಬ್ ಜಿಂದಾಬಾದ್. ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಬೀಡಿ ಕಾರ್ಮಿಕರ ರಕ್ತ ಇರುವ ಮಾಲಕರಿಗೆ, ಬೀಡಿ ಕಾರ್ಮಿಕರನ್ನು ಅಗಲುದರಳೆ ಮಾಡುವ ಬೀಡಿ ಮಾಲಕರಿಗೆ ಇಂಕಿಲಾಬ್ ಜಿಂದಾಬಾದ್. ಕನಿಷ್ಠ ಕೂಲಿ ಕೊಡದ ಮಾಲಕರಿಗೆ, ಯೋಗ್ಯತೆ ಇಲ್ಲದ ಮಾಲಕರಿಗೆ, ಬೀಡಿ ಕಾರ್ಮಿಕರನ್ನು ಶೋಷಣೆ ಮಾಡುವ ಬೀಡಿ ಮಾಲಕರಿಗೆ, ಬೀಡಿ ಕಾರ್ಮಿಕರ ಹೋರಾಟಕ್ಕೆ ಇಂಕಿಲಾಬ್ ಜಿಂದಾಬಾದ್. ಬಿಡುವುದಿಲ್ಲ, ಮೋಸ ಮಾಡಲು ಬಿಡುವುದಿಲ್ಲ. 10 ವರ್ಷಗಳಿಂದ ನೀಡದ
ಚುಟ್ಟಿಭತ್ತ ನೀಡದ ಮಾಲಕರಿಗೆ 10 ವರ್ಷಗಳಿಂದ ಚುಟ್ಟಿಭತ್ತ ನೀಡದ ಬೀಡಿ ಮಾಲಕರಿಗೆ ಚೆಂಡು ಎಲೆಯನ್ನು ನೀಡಿ ಬೀಡಿ ಕಾರ್ಮಿಕರಿಗೆ ವಂಚಿಸುವ ಮಾಲಕರಿಗೆ ಚೆಂಡು ಎಲೆಯನ್ನು ನೀಡಿ ವಂಚಿಸುವ ಮಾಲಕರಿಗೆ ಹೈ ಕಿಲಾಫ್ ಜಿಂದಾಬಾದ್, ಹೈ ಕಿಲಾಫ್ ಜಿಂದಾಬಾದ್, CITU ಜಿಂದಾಬಾದ್, AITC ಜಿಂದಾಬಾದ್. ಬೀಡಿ ಕಾರ್ಮಿಕರ ಹೋರಾಟಕ್ಕೆ, ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ, AITC CITU ಹೋರಾಟಕ್ಕೆ, ಬೆಲೆ ಏರಿಕೆಗೆ ಅನುಗುಣವಾಗಿ ನೀಡದ ಚುಟ್ಟಿಭತ್ತ ನೀಡದ ಮಾಲಕರಿಗೆ, ಬೆಲೆ ಏರಿಕೆಗಾಗಿ ಅನುಗುಣವಾದ ಚುಟ್ಟಿಭತ್ತ ನೀಡದ ಮಾಲಕರಿಗೆ ಪಂಜಾಬ್ ಜಿಂದಾಬಾದ್, ಕೋಟಕಲ್ ಸರ್ಕಲ್ ಬೀಡಿ ಲೇಬರ್ ಯೂನಿಯನ್ ಜಿಂದಾಬಾದ್, ಸೌತ್ ಕನ್ನಡ ಬೀಡಿ ವರ್ಕರ್ಸ್ ಜಿಂದಾಬಾದ್, AITC CITU ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಹೈ ಕಿಲಾಫ್ ಜಿಂದಾಬಾದ್. 22 ರೂಪಾಯಿ 72 ಪೈಸೆ ನೀಡಿದ ಮಾಲಕರಿಗೆ, ಬೆಲೆ ಏರಿಕೆಗೆ ಅನುಗುಣವಾಗಿ ಏರಿಕೆಯಾದ ಚುಟ್ಟಿಭತ್ತ ನೀಡದ ಮಾಲಕರಿಗೆ, ಬೀಡಿ ಕಾರ್ಮಿಕರನ್ನು ನಿರಂತರವಾಗಿ ಮೋಸ ಮಾಡುವ ಬೀಡಿ ಮಾಲಕರಿಗೆ, ನಿರಂತರವಾಗಿ ಕಾರ್ಮಿಕರನ್ನು ಮೋಸ ಮಾಡುವ ಬೀಡಿ ಮಾಲಕರಿಗೆ ಹೈ ಕಿಲಾಫ್ ಜಿಂದಾಬಾದ್, ಹೈ ಕಿಲಾಫ್ ಜಿಂದಾಬಾದ್. ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ, ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಜಿಂದಾಬಾದ್, AITC ಜಿಂದಾಬಾದ್, CITU ಜಿಂದಾಬಾದ್, ಸೌತ್ ಕನ್ನಡ ಬೀಡಿ ವರ್ಕರ್ಸ್ ಫೆಡರೇಷನ್ ಜಿಂದಾಬಾದ್, ಕೋಟೆಕರ್ ಸರ್ಕಲ್ ಬೀಡಿ ಲೇಬರ್ ಯೂನಿಯನ್ ಜಿಂದಾಬಾದ್, ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಜಯವಾಗಲಿ, ಬೀಡಿ ಕಾರ್ಮಿಕರ ಜಂಟಿ ಹೋರಾಟಕ್ಕೆ ಜಯವಾಗಲಿ. ಆತ್ಮೀಯ ಬೀಡಿ ಕಾರ್ಮಿಕ ಬಂಧುಗಳೇ, ಅಂತೆಯೇ ಈ ಪ್ರದೇಶದ ನಾಗರಿಕ ಬಾಂಧವೇ, ಇನ್ನು ಬೀಡಿ ಕಾರ್ಮಿಕರಿಗೆ ಏಪ್ರಿಲ್ 1 ತಾರೀಕು ಹಿಡಿದು ಪಕ್ಕ ಏರಿಕೆ ಆಯ್ನ ತುಟ್ಟಿ ಬತ್ತೇನು ಮಾಲಕರು ಹೊರಂದೆ ವಂಚನೆ ಮಂತಂದುಳ್ಳೇರು ಅಂಚದ ಪುನಗ ಈ ಹೋರಾಟ ಅನಿವಾರ್ಯವಾದ ಇದೆ ಬತ್ತದು. ಬೀಡಿ ಕಾರ್ಮಿಕರಿಗೆ ಒಂದು ಬೆಲೆರಿಕೆಗೆ ಅನುಗುಣವಾದ ಕೊಂಡ ಹೆಚ್ಚಾಯಿನಂತ ವಸ್ತುಲನ ದರಕ್ಕೂ ಸರಿಯಾಗಿ ಅಕ್ಲೆಗ್ಲ ಐ ಖರೀದಿ ಬಂದು ಕೊಡಿಸ್ತಾಡ ತುಟ್ಟಿ ಬತ್ತೆ ಹೊರಡು ಅಂತ ಹೊರಡು ಅದು ಪುನಃ ಬೀಡಿ ಕಾರ್ಮಿಕರಿಗೆ ಇನಿ ಆ ಬೀಡಿ ಕಾರ್ಮಿಕರಿಗೆ 1983 ಇಸವಿಡಿ ರಾಮಚಂದ್ರರಾವ್ MLA ಅದು ಪುನಃ ಬೀಡಿ ಕಾರ್ಮಿಕರಿಗೆ ಬೆಲೆ ಏರಿಕೆನ ವಸ್ತುನು ಖರೀದಿ ಮಾಡ್ಕೊಟ್ಟು ಬಂದ 6 ತುಟ್ಟಿ ಬತ್ತೆ ಪಾಸ್ ಬಂತೆ ಅಂಜದು ಪುನಃ ಮಾಲಕರಿಂದ ವಂಚನೆ ಮಾಡ್ಕೊಂಡ ಸರಿ ಇದ್ದಿ ನೇನೆಗಳು ಮುಡಿಯಲ್ಲ ಬಿಡ್ಪೂಜ ಈ ಹೋರಾಟಕ್ಕೂ ವಹಿಸಲು ಸಿದ್ಧಾಂತ. ಈ ಹೋರಾಟದ ನೇತೃತ್ವ ವಹಿಸಿನಂತಿನ ಸೌತ್ ಕನ್ನಡ ಬೀಡಿ ವರ್ಕರ್ಸ್ ಫೆಡರೇಷನ್ ಕಾಂಪೌಂಡ್ ಜೆ ಬಾಲಕೃಷ್ಣ ಅರೇನೆ ನಿಖಲ ಮಾತರಿನ ಪರವಾದ ಸ್ವಾಗತ ಮಂತ್ರಿ ಅಂಚನೆ AITCದ ಸೀತಾರಾಮ್ ಬೆರಿಂಜೇರು ಅರೆಲ್ಲ ಸ್ವಾಗತ ಮಂತ್ರಿ ಅಂಚನೆ AITCದ ಕರುಣಾಕರ್ ಅರೆಲ್ಲ ಸ್ವಾಗತ ಮಂತ್ರಿ ಅಂಚನೆ AITC ವಿ ಗುಪ್ತಾನ್ರು ಅರೆಲ್ಲ ಸ್ವಾಗತ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಬೀಡಿ ಫೆಡರೇಷನ್ ಮುಖಂಡರಾಯನ ಅಂಚನೆ CITದ ಮುಖಂಡರಾಯನ ಕಾಂಪೌಂಡ್ ಸುಕುಮಾರ್ ಅರೆಲ್ಲ ಸ್ವಾಗತ ಮಂತ್ರಿ ಅಂಚನೆ 3 ಸೇರ್ದಿನಂಚಿನ ಸುಂದರ ಕುಂಪಳ ಪದ್ಮಾವತಿ ಶೆಟ್ಟಿ ಬೇಬಿ ಕಲ್ಲಾಪು ಕೃಷ್ಣಪ್ಪ ಸಾಲಿಯ ಇಬ್ರಾಹಿಂ ಮದಕ್ಕ ಜನಾರ್ದನ್ ಕುತ್ತಾರ್ ಮಾತನ್ನ ಸ್ವಾಗತ ಮಂತೊಂದು ಇತ್ತೆ ನಮ್ಮನ್ನು ಉದ್ದೇಶಿಸಿದೆ ಇಪ್ಪತ್ತೆನ್ಮ ಪಾಯಿಂಟ್ ಇನಿ ನಂಗೆ ಏರಿಕೆ ಆಗ್ತದೆ 1 ಪಾಯಿಂಟ್ಗೆ 4 ಪೈಸದ ಲೆಕ್ಕ 22 ರೂಪಾಯಿ 72 ಪೈಸೆ ಮುರಣಿ 1 2024 ದಿಂಚ ಬೀಡಿ ಮಾಲಿಕೆಯರು ನಂಗೆ ಕೊರಡಿತ್ತದೆ ಅಂಡ ಇನಿ ಹಾಕಲು ಇನಿ ಮೇ ತಿಂಗಳು ಕಡೆಯಟ್ಟು ನಮ್ಮ ಉಳ್ಳ ಇನಿ ಮುಟ್ಟ ಹಾಕಲು ದಾಲ ಈ ವಿಚಾರವಾದ ಅಕ್ಲೆನ ದಾಲ ಇಜ್ಜಿ ನಮ್ಮ ಇನಿ ಇಡೀ ಜಿಲ್ಲೆ ನಮ್ಮ ಸೌತ್ ಕೆನರಾ ಬೀಡಿ ವರ್ಕರ್ಸ್ ಫೆಡರೇಷನ್ ಅಂಚನೆ AITCದ SK ಬೀಡಿ ವರ್ಕರ್ಸ್ ಫೆಡರೇಷನ್ ಜಂಟಿಯಾದ ಸೇರ್ತೆ ಈ ಜಿಲ್ಲೆಡೆ
ಈ ಒಂದು ಅನ್ಯಾಯದ ವಿರುದ್ಧ ನಮ್ಮ ಒಂಜಿ ಪ್ರತಿಭಟನೆಯನ್ನು ಮಲ್ಪಡು ಹೋರಾಟವನ್ನು ಮಲ್ಪಡು ಅನ್ಪುನ ಕರೆತ ಪ್ರಕಾರ ನಮ್ಮ ಇನ್ನಿ ಸೇರೊಂದಲ್ಲ ಬಂದಲೆ ಮುಖ್ಯವಾಗಿ ನಮ್ಮ ಇನ್ನಿ ಏಕದ ಮಿಡೆ ಬೈಜೆ ಇನ್ನಿ ಮುಕ್ಳು ಗೇಟ್ ಬಾರ್ದೇರು ನಮ್ಮ ಉದ್ದೇಶ ದಾನೈತನೆ ಮ್ಯಾನೇಜರ್ ಪಾತ್ಯರ್ತಿ ಎಂಕ್ಲಿಗೆ ದಾಯ ಕೊರ್ಪುಜಾರಂದು ಕೇನೋಡು ಪಂಡ್ಬಿಟ್ಟು ಎಂಕ್ಲು ಬೈದಿ ಕಾಲಿ ಎಂಕುಲು ಮೂಲು ಗೇಟ್ ತುದ್ದು ಪೋಯ್ದಿನ ಅತ್ತೆ ಐದಾತ್ರ ಎಂಕುಲು ಮೂಲು ಎಚ್ಚರಿಕೆಯನ್ನು ಕೊರ್ಪ ಮೂಲು ಪೊಲೀಸ್ ತಕಲೋಲ್ಲೇರು ಒಂಜ ಮ್ಯಾನೇಜರ್ ಇಡಕ್ ಬರಡು ಹತ್ತಂಡ ಎಂಕುಲು ಅಡೆ ಪೋದು ಮ್ಯಾನೇಜರ್ ಪಾತೇಡು ಇನ್ನು ರಡ್ಡು ಹತ್ತಂದೆ ಎಂಕುಲು ಮುಲ್ತು ಪೋಪುಜ ನೀ ಎಂಕುಲ ತೀರ್ಮಾನ ನೆಟ್ ಎಂಚಿನ ಇತ್ತಿನಲ್ಲ ಎಂಕುಲು ಖಂಡಿತವಾದ ಬಿಡ್ರೆ ತಯಾರಿಜ್ಜ ದಾಯ ಬಂಡ ಎಂಕುಲು ಇನ್ನುದಾಲ ಗೊತ್ತಿಜ್ಜನೆ ಮಲ್ದಿನ ಅತ್ತೆ ಒಂಜಿ ತಿಂಗಳು ತುಂಬು ಬಿಡಿ ಮಾಲೀಕರಿಗೆ ನೋಟಿಸ್ ಕೊಡ್ತಾ ಬಿಡಿ ದನಿ ನಕ್ಲೆಗೆ ನೋಟಿಸ್ ಮಾತ ಬಿಡಿ ದನಿ ನಕ್ಲೆ ಎಲ್ಲ ನೋಟಿಸ್ ಕೊಡ್ತಾ ಸರ್ಕಾರದ ಗಜೆಟ್ ಎಂಚಿನ ನೋಟಿಫಿಕೇಶನ್ ಉಂಡ ಅವೆಲ್ಲ ಹಾಕ್ಲೆಗೆ ನಮ್ಮ ಕೊಡ್ತಾ ಆಯ್ತ ಒಟ್ಟಿಗೆನೆ ಮುಂತ ಲೇಬರ್ ಕಮಿಷನರ್ಗೆ ALCಗೆ ಅರೆಗೆ ನೋಟಿಸ್ ಕೊಡ್ತಾ ಅರೇನೆ ಉದ್ದು ತೂದು ಪಾತೇರ್ದ ನಮ್ಮ ಪಾತೇರ್ದಿ ಕುಲೆ ಆಪದ ಜನಕುಲು ಬೀಡಿ ಕಟ್ಟುನಕುಲು ಅಕ್ಲೆಗೆ ವರ್ಷಗುರ ಏರಿಕೆ ಆಪನ ತುಟ್ಟಿ ಬತ್ತೇನೆ ಈರು ದೆಪ್ಪದ ಕೊರಡು ನೆಟ್ ಓವೇ ಒಂಜಿ ಪಂಚಾಯತಿಗೆ ಇಚ್ಚಿ ಪಾತೇರಿಕತೆ ಇಚ್ಚಿ ಇಂದು ಕಾನೂನು ಬದ್ಧವಾಯಿನ ನಮ್ಮ ಹಕ್ಕು ನೇನು ಏರ್ಲ ನಿರಾಕರಣೆ ಮಲ್ಪೆರ ಬಲ್ಲಿ ನಮ್ಮ ಬೀಡಿಗೆ ಮಾತ್ರ ಈ ಕಾನೂನು ಅಂತೆ ಕರ್ನಾಟಕ ರಾಜ್ಯಡು ಬೇತೆ ಕೈಗಾರಿಕೆ ಬೆನ್ಪುರಂಚಿನ ಮಾತ ವಿಭಾಗದ ಕಾರ್ಮಿಕರಿಗೆಲ್ಲ ಮೇ ತುಟ್ಟಿ ಬತ್ತೆ ಅವ ಐಟ್ ಮಾತ ಇನ್ನು ಜಾರಿ ಮಲ್ದೇರಿ ಕ್ಯಾಶುಡು ಜಾರಿ ಮಲ್ದೇರಿ ಅತನ ಬೇತೆ ವಿಭಾಗದ ಕಾರ್ಮಿಕರ ಬೆನ್ಪುರೇಟ್ ಜಾರಿ ಮಲ್ದೇರಿ ಅಂಡ ಇನಿ ಬೀಡಿ ಜಾರಿ ಮನ್ಪೆರ ಅಪ್ಪುಜಿ ಮನ್ಪನ ಮುಕ್ಲಿನಿ ನೆವನ ಪಾಡ್ತೀನಿ ಉಳ್ಳೇರಿಂದಿತ್ತು ನಾಂಡ ಇನಿ ನಮ್ಮ ಜಿಲ್ಲೆದ ದಕ್ಷಿಣ ಕನ್ನಡ ಜಿಲ್ಲೆದ ಲಕ್ಷಾಂತರ ಜನಕ್ಲೆ ಮುಕ್ಲು ಮೋಸ ಮಂತ್ರೆ ಕೊಂಡಂಗೆ ಪರಡಾಪುಣು ಒಂದಲೇ ಬೀಡಿ ಮಾಲೀಕರನ ಚರಿತ್ರೆಡೆ ಅಕಲು ಓವುಲ ನಂಗೆ ಒಂಜಿ ಎಡ್ಡ ಮನಸ್ಸಿಡು ಕೊಡ್ತಿದ್ದಾರೆ ಎಡ್ಡ ಮನಸ್ಸಿಡೆ ಎಂಕಲ್ನ ಕಾರ್ಮಿಕರಕುಲು ಅತ್ತನಾಂಡ ಎಂಕ್ಲಿಗೆ ಓಡಾದಕುಲು ಎನ್ಪೆರಕುಲು ಅಕ್ಲಿಗೆ ಎಂಕ್ಲೆ ಎಂಚಿನಾಡ ಒಂಜಿ ವ್ಯವಸ್ಥೆ ಮಲ್ಪಡು ಬಂದ್ಮೇಲೆ ಕೊಡು ಅಕುಲಿನಿ ಓವೆಲ್ಲ ಕೊಡ್ತಿದ್ದಾರೆ ನಮ್ಮ ಚರಿತ್ರೆಯಿಂದ ತುತ್ತುಂಡ ದಕ್ಷಿಣ ಕನ್ನಡ ಜಿಲ್ಲೆದ ಬೀಡಿ ಕಾರ್ಮಿಕರೇ ಇಡೀ ಬೀಡಿಯಿಂದ ಪಂಡ ಅವಿಡೀ ಜಗತ್ತಿಡಿ ಫೇಮಸ್ ಆತನೆ ಅವು ಮಾತ್ರ ಎತ್ತೆ ಈ ಒಂಜಿ ಬೀಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಬೀಡಿ ಕಾರ್ಮಿಕರನ್ನ ಶ್ರಮದ ಫಲವಾದಿ ಮಾತ ಬೀಡಿದ ಕುಲ್ಲ ನಂಬರ್ 1 ಸೂಪರ್ ಟ್ಯಾಕ್ಸ್ ಕಟ್ಟುನಂಚಿನ ಜನ್ನಿನ ಕುಲಾತೇರಿ ಅವ ಏರ್ನ ಶ್ರಮಟ್ಟು ನಮ್ಮ ಲಕ್ಷಾಂತರ ಜನಕುಲ್ನ ಶ್ರಮಟ್ಟು ನಮ್ಮ ಬೀಡಿ ಕಾರ್ಮಿಕರಿಗೆ ಕ್ಯಾನ್ಸರ್ ಕಾಯಿಲೆ ಬತ್ತನೆ TB ಕಾಯಿಲೆ ಬತ್ತನೆ ಅತನ್ನೇ ಹಲವಾರು ಬೇತೆ ರೀತಿಯ ಕಾಯಿಲೆ ನೀನು ಬತ್ತನೆ ಸರ್ಕಾರನೇ ಈ ಒಂಜಿ ಕೈಗಾರಿಕೆನೆ ನಿಷೇಧ ಮಲ್ಪಡು ಬಂಬಲೆ ಕೊಡಿ ನೀ ಭಾರಿ ವರ್ಷಡ್ದೀನಿ ಗೊಬ್ಬೆ ಮಾಡೋದಿಲ್ಲರೆ ಬೀಡಿ ಆರೋಗ್ಯೋಗ ಆಲೆ ಬೀಡಿ ವೈಪರ ಬಲ್ಲಿ ಬೀಡಿ ಕಟ್ಟರ ಬಲ್ಲಿ ಬಂಬಲೆ ಕೊಡಿ ನೀ ಮಲ್ತೊಂದಿಲ್ಲರೆ ಆಡ ಪ್ರಶ್ನೆ ತಾನೆ ಈ ಕೈಗಾರಿಕೆಡೆ 3 ಕೋಟಿ ಮಿತ್ತದ ಕಾರ್ಮಿಕರು ಬೆನೊಂದಿಲ್ಲರೆ ನೀನು ನಿಷೇಧ ಮಲ್ಪಡು ನಾಂಡ ಮಲ್ತನಾಂಡ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಉಂಡು ಅಕ್ಲೆ ಮಾತೆರೆಗಳ ಬೇತೆ ಒಂಜಿ ಬದಲಿ ಉದ್ಯೋಗವನ್ನು ಕೊರಡು ಬೇತೆ ಬದಲಿ ಉದ್ಯೋಗವನ್ನು ಕೊರಡು ಅಪ್ಪ ಬದಲಿ ಉದ್ಯೋಗವನ್ನು ಕೊರಿಯರ ತಯಾರಿಸೇರೆ ಬದಲಿ ಉದ್ಯೋಗ ಬರ್ತಿ ಒಂಜಿ ತಿಂಗಳಿಗೊಂಜಿ 5,000 ರೂಪಾಯಿ ಪೆನ್ಷನ್ ಅಂಡಲ ಕೊರಡು ಅವಲ ಕೊರಿಯರ್ ಮಕ್ಕಳು ತಯಾರಿಸೇರೆ ಅಪಗ ಆ ಮೇಡಿದ ಕೈಗಾರಿಕೆల ಒರಿಯರ ಬಲ್ಲಿ ಈ ಮೇಡಿದ ಕಾರ್ಮಿಕರ ಉಪವಾಸ ಬುರುಡು ಇನ್ನು ಸರ್ಕಾರದ ತೋರಣೆ ಸರ್ಕಾರದ ತೋರಣೆ ನಮ್ಮ ಪನ್ಪ ಬೀಡಿನ ಬಂದು ಅನ್ಪಲೆ ಅತನ ನಿಷೇಧ ಪನ್ಪಲೆ ಆಡ ಐಟಿತ್ತಿನ ಬೆನ್ಪುರ ಕಾರ್ಮಿಕರಿಗೆ ಪರಿಹಾರ ಕೊಡಲಿ ಅಂತ ಪನ್ಪ ಅಂದ್ಲೆ ದಕ್ಷಿಣ ಕನ್ನಡ ಜಿಲ್ಲೆದ ಕಾರ್ಮಿಕ ಚಳವಳಿದ ಇತಿಹಾಸ ಅಂತುಂಡ 1974ನೇ ಇಸ್ವಿಡೆ ಬೀಡಿ ಅಂಡ್ ಸಿಗರ್ ಆಕ್ಟ್ ಜಾರಿ ಮಲ್ಪಡುಂದಾಂಡ ಈ ದನಿಲ ಕುಲೈಕ್ ವಿರೋಧ ವ್ಯಕ್ತಪಡಿಸಿದರೆ ಬೀಡಿ ಕಾರ್ಮಿಕರಿಗೆ ಜಾರಿ ಮಲ್ಪರ ಸಾಧ್ಯ ಬಂತೇರೆ ಆಂಡ ನಮ್ಮ ಮುಳ್ತ ಕಾರ್ಮಿಕರನ್ನ ತೀವ್ರವಾಯಿನಂಚಿನ ಹೋರಾಟದ ಫಲವಾದಿ ಬೀಡಿ ಕಾರ್ಮಿಕರಿಗೆ ಬೀಡಿ ಅಂಡ್ ಸಿಗರ್ ಆಕ್ಟ್ ಜಾರಿ ಮಲ್ಪರ ಸಾಧ್ಯ
ಇಲ್ಲಿಲ್ಲಡೆ ಕಟ್ಟುನಂಚಿನ ಬೀಡಿ ಕಾರ್ಮಿಕರೇನೆ ಅವು ಎಂಕಲ ಜನಕ್ಕುಲು ಬಂದಿದೆ. ಭಾರತ್ ಬೀಡಿ ಸಂಸ್ಥೆದಕ್ಕಲು, ಪ್ರಕಾಶ್ ಬೀಡಿ ಸಂಸ್ಥೆದಕ್ಕಲು, ಗಣೇಶ್ ಬೀಡಿ ಸಂಸ್ಥೆದಕ್ಕಲು ಇದು ಅಕ್ಕಲು ಐನು ಒತ್ತೊಡಾಂಡೆ ಐತಾತ್ರ ನಂಗೆ ಪಾಸ್ಬುಕ್ ಕೊರಿಯರೆ, ಬೋನಸ್ ತಿಕ್ಕಂಡೆ, ರಜಾ ಸಂಬಳ ತಿಕ್ಕಂಡೆ, ಹೆರಿಗೆದ ಭತ್ಯೆ ತಿಕ್ಕಂಡೆ ಅವ ನುವಾತ ನಂಗೆ ಸೌಲಭ್ಯ ಆ ಒಂಜಿ ಬೀಡಿ ಅಂಡ್ ಸಿಗರ್ ಆಕ್ಟ್ ಇಡ್ದು ಬರ್ತನೆ. ಅವಾಗ ಇನ್ಯಾಕು ದನ್ನಕ್ಕಲು ಲಾಸ್ ಆತಿಜೇರೆ ಆನಿ ಮುಕ್ಕಲು ತಾನೆ ಬಂಡ್ಯಾರ ಇನ್ ಕೊರ್ನಾಗ ಬೀಡಿ ಕೈಗಾರಿಕೆ 1G ಬೀಡಿ ಕೈಗಾರಿಕೆ ಲಾಸ್ ಆಪುಣ ಬಂಡೇರಿ ಲಾಸ್ ಆತಿ ಜಿ ಆಯ್ತ ಬದಲಿಗೆ ಮಕ್ಕಳ ಆತು ಮುಕ್ಕಳ ಅಭಿವೃದ್ಧಿ ಆಯ್ರಿ ಮುಕ್ಕಳ ಸಂಪತ್ತು ಜಾಸ್ತಿ ಆಂಡೆ ಆಯ್ತು ಬೊಕ್ಕ ಬೀಡಿ ಕಾರ್ಮಿಕರಿಗೆ ಪ್ರೊವಿಡೆಂಟ್ ಫಂಡ್ ಜಾರಿ ಆಡುವುದು ನಮ್ಮ ಹೋರಾಟ ಮಲ್ತ 1978ನೇ ಇಸ್ವಿ ಹಿಡಿದು 81ನೇ ಇಸ್ವಿ ಉಂಟ ಬೀಡಿ ಕಾರ್ಮಿಕನ ಪ್ರೊವಿಡೆಂಟ್ ಫಂಡ್ ಕರ್ತದೆ ವೇತನಕ್ಕೂ ಬ್ಯಾಂಕ್ ಹಿಡಿದಿಯರ್ ಕಾಸನೆ ಆಯ್ತ ವಿರುದ್ಧವಾದ ನಮ್ಮ ಹೋರಾಟ ಮಲ್ತ ಸಾವಿರಾರು ಜನಕ್ಕೂ ಜಿಲ್ಲಾಧಿಕಾರಿ ಕಚೇರಿ ದುರುಡು ಪಿಕೆಟಿಂಗ್ ಮಾಡ್ತದೆ ಪೊಲೀಸ್ ಲಾಠಿ ಚಾರ್ಜ್ ಎದುರಿಸಿದೆ. ಐದು ಬೊಕ್ಕ ನಮ್ಮ ಮುಖಂಡರು 7 ಜನ ಮುಖಂಡರು ಅಮರಣ ಉಪವಾಸಕ್ಕುಲದು ಪ್ರೊವಿಡೆಂಟ್ ಫಂಡ್ ಜಾರಿ ಮನ್ಪಯ ವಾ ಬೀಡಿದ ದನ್ನಕ್ಕುಲ್ಲ ಸೋತಿದ್ದೇರೆ ವಾ ಬೀಡಿದ ದನ್ನಕ್ಕುಲ್ಲ ಲಾಸ್ ಆತಿದ್ದೇರೆ ಮುಕ್ಕಲು ದಾನವನ್ ಬೇರೆ ಪ್ರೊವಿಡೆಂಟ್ ಫಂಡ್ ಜಾರಿ ಮಾಡ್ತನಾಂಡ ಎಂಗ್ಲ ಕೈಗಾರಿಕೆ ಪೋಪುಂಡು ಎಂಗ್ಲ ಬೀಡಿ ಬಂದಾಪುಡು ಪನ್ಪರ್ ಲೆಕ್ಕೊಡು ಬಂದ್ ಬೇರೆ ಆಯ್ತ ಒಟ್ಟಿಗೆನೆ ತುಟ್ಟಿ ಭತ್ತೆ 1983ನೇ ಇಸ್ವಿಡೆ ನಂಗೆ ತುಟ್ಟಿ ಭತ್ತೆ ಜಾರಿ ಆಂಡು ದಾಯಗೆ ಬೀಡಿ ಕಾರ್ಮಿಕರು ಬಂಡ ಅತಿ ಕಡಿಮೆ ಸಂಪಾದನೆ ಬೆನ್ಪುನಂಚಿನ ಕಾರ್ಮಿಕರು ಅಕ್ಲೆ ಕನಿಷ್ಠ ಕೂಲಿ ಇಜ್ಜಿ ಸರ್ಕಾರದ ಲೆಕ್ಕೊಡು ಒಂದು ಈತ್ ಕೂಲಿ ಕೊರಡು ಅನ್ಪುನ ಲೆಕ್ಕೊಡು ಒಂದು ಕಾನೂನು ಉಂಡು ಆ ಕನಿಷ್ಠ ಕೂಲಿ ಕಾನೂನು ಬೆನ್ಪುನಂಚಿನ ಕಾರ್ಮಿಕರು 5 ವರ್ಷಗಳ ಕನಿಷ್ಠ ಕೂಲಿ ರಿವೈಸ್ ಆಪುಂಡು ಐನು ಪುನರ್ ಪರಿಶೀಲನೆ ಮಲ್ಪನಾಗ ಆಯ್ತ ಮದ್ದೋಡು 1 ವರ್ಷೋಡು ವಿಪರೀತ ಬೆಲೆ ಏರಿಕೆ ಆಪುಂಡು 1 ವರ್ಷೋಡು ಕೊಂತ ಕಮ್ಮಿ ಆಪುಂಡು ಅಪ್ಪ ಐಕ್ಯ ಕಾರ್ಮಿಕನ ಜೀವನ ಪರಿಸ್ಥಿತಿನೇ ಸುಧಾರಣೆ ಮಲ್ಪರಿಗೋಸ್ಕರ ತುಟ್ಟಿ ಭತ್ತೆ ಅಂದ್ರೆ 1983ನೇ ಇಸ್ವಿಡೆ ಕಾಮ್ರೇಡ್ ಟಿ ರಾಮಚಂದ್ರ ರಾವ್ ಮುಲ್ತ MLA ಆದಿತ್ಯ ಸಂದರ್ಭಡು ನಮ್ಮ ಕೈನಿ ಜಾರಿ ಮನ್ಪಾಯ ಸಾಧ್ಯ ಅಂಡಿ ಆಂಡ ಇನಿ 5 ಬೊಕ್ಕ ದನಿ ನಕ್ಕಲು ಏರ್ಲ ಸೋತಿದ್ದೇರೆ ಏರ್ಲ ಅಕ್ಕಲ ಕಂಪನಿ ಮುಚ್ಚಿದ್ದೇರೆ ಬೀಡಿ ತಕ್ಲೆ ತುಟ್ಟಿ ಭತ್ತೆ ಕೊರ್ದು ಪ್ರೊವಿಡೆಂಟ್ ಫಂಡ್ ಕೊರ್ದು ಕಾನೂನು ಕಾಯ್ದೆ ಕೊಡ್ತು ಹಾಕೊಳ್ತಾರ ತೊಂದರೆ ಆತಿದ್ದೇರೆ ಅಪ್ಪ ಇನಿ ತಾನೇ ಅನ್ಪೇರ್ ಮಕ್ಕಳು ಪ್ರತಿ ವರ್ಷದ ತುಟ್ಟಿ ಭತ್ತೆ ಬಂದಾಗ ಹೆಚ್ಚಿಗೆ ಆಂಡ ಮಕ್ಕಳೇ ಕಣ್ಣು ಕಾಯ್ಡು ಹೆಚ್ಚಿಗೆ ಆಂಡ ಕಡಿಮೆ ಆಂಡ ಕೊರ್ಪೇರೆ ಹೆಚ್ಚಿಗೆ ಆಯ್ಬೆಟ್ಟಿಗೆ ಓ ಎಂಕ್ಲೆಗೆ ಭಾರಿ ಹೆಚ್ಚಾತ ನಾವು ಅವು ಎಂಕ್ಲೆ ಕೊರಿಯರ ಸಾಧ್ಯ ಇಜ್ಜಿ ಅಂದು ಬಂದ್ಬೇರೆ ಅಂಕುಲ್ ಕೇಳುವ ಮಕ್ಕಳನ್ನ ಕೈದು ಕೊರ್ಪೇರ ಮಕ್ಕಳು 22 ರೂಪಾಯಿ 75 ಪೈಸೆ ಮಕ್ಕಳು ಹೆಚ್ಚು ಕೊರಿಯರ್ ನಾಂಡ ಒಂಜಿ ಕಟ್ಟದ ಮಿತ್ತು 1 ರೂಪಾಯಿ ಜಾಸ್ತಿ ಮಲ್ಪೇರಿ 1000 ಬೀಡಿಗೆ 40 ರೂಪಾಯಿ ಜಾಸ್ತಿ ಆಂಡೆ ಅವ ಮಕ್ಕಳು ಕೈ ಹಿಡ್ದು ಏರ್ಲ ಕೊಡ್ತಿದ್ದಾರೆ ಅಪ್ಪ ಕಾರ್ಮಿಕರೇ ಮಕ್ಕಳು ತಾಯಿಂಚ ಮೋಸ ಮಲ್ಪರು ಮುಕ್ಲಿಗೆ ಬೋಡೋದು ಬೆಂದನ ಕಾರ್ಮಿಕರು ರಾತ್ರಿ ಪಗಲು ಚಿಮಿನಿಂದ ಬಲ್ಪುಡು ಕಟ್ಟದನ ಕಾರ್ಮಿಕರು ಇನಿಲ ಅಕಲ ಜೀವದ ಹಂಗೆ ತೊರೆದೆ ಅಕಲ ಇಲ್ಲಡೆ ಅಕಲ ಜೋಕ್ಲೇನು ಅಕ್ಲೇನು ಮುಕ್ಲೇನು ಉಳ್ಳದು ಬೀಡಿ ಕಟ್ಟುನ ಕಾರ್ಮಿಕರು ಅತಿ ಕಮ್ಮಿ 1,000 ಬೀಡಿಗೆ 252 ರೂಪಾಯಿ ಲೆಕ್ಕ ಮಾಡಲಿ 1,000 ಬೀಡಿ 24 ಗಂಟೆ ಕಟ್ಟೆರ ಆಪುಜಿ 1,000 ಬೀಡಿ 24 ಗಂಟೆ ಕಟ್ಟೆರ ಆಪುಜಿ 1,000 ದಿನದ 8 ಗಂಟೆ ಅಂತ ಪಣ್ಣೆಂಡ ಏತಾಪನಿ ಬೀಡಿ 700 ಬೀಡಿ ಆ ಬೀಡಿನ ಕಟ್ಟಂಡು ಹಾಕ್ಲೆ ತಿಕ್ಕುನೇತು 150 ರೂಪಾಯಿ ಇನ್ನು ದಾನ ಹೇಳ್ತದೆ ಏತು ಬೆಲೆ ಏರಿಕೆ ಆಗ್ತದೆ ಇನ್ನು 1 ಕಿಲೋ ಅರಿಕೆ ಎತ್ತುಂಡು 52 ರೂಪಾಯಿ 55 ರೂಪಾಯಿ ಮುಟ್ಟ 1 ಕಿಲೋ ಅರಿಕೆ ಸಕ್ಕರೆಗೆ ಎತ್ತುಂಡು ಎಂಚಿನ ದವಸ ಧಾನ್ಯಗಳಿಗೆ ಎತ್ತುಂಡು ತರಕಾರಿಗೆ ಎತ್ತುಂಡು ಮೀನಿಗೆ ಎತ್ತುಂಡು ನಮ್ಮ ಉಪಯೋಗ ಬಂದ್ಬಿಡಂಚಿನ ಪ್ರತಿ ಒಂದು ವಸ್ತುಲ್ಲ ಇನಿ 10 ಪಾಲು ಏರ್ತಂಡು 10 ಪಾಲು ಏರಿಕೆ ಆಗ್ತದೆ ಅಪ್ಪ ಬೀಡಿದ ದನ್ನಕ್ಕಲು ಆಲೋಚನೆ ಮನ್ಪೋಚ 2 ತಿಂಗಳ ಮುಕ್ಕಲು ಯೂನಿಯನ್ ಮುಖಂಡರ ನಕ್ಲೆ ನಡಲು ಲೆತ್ತೆರ ನಿಕ್ಲೆ ಏರಿಕೆ ಆಗ್ತದೆ ಎಂಗ್ಲ ಎಂಚಿನ ಸಮಸ್ಯೆ ಉಂಡು ಅದನ್ನ ನಿಂಚ ಮನ್ಪುಕ ಮುಕ್ಕಲು ಬಂಡೆರ ಮುಕ್ಕಲು ಏಕ್ ತಮ್ಮ ತಾನೆ ಬಂದೊಂದು ಲೇರ್ಕೆಂಡ ಎಂಚಿನ ಮನ್ಪುಡಿ ಮುಕ್ಕಲು ಎಂಕಲ ಬೀಡಿ ಉಂತುಜಿ ನಾನೊಂಜಿ ತುಲೈತೆ ಅಲ್ಲೋಡ ಒಂದುಂಡು ಇಂದು ಕಲ್ಕತ್ತದ ಬೀಡಿ
ಕಲ್ಕತ್ತಾದ ಬೀಡಿನೇ ಇಡೇ ಕನ್ನಪೇರು ಕೋಟಿ ಕಟ್ಟಲೆ ಬೀಡಿ ಅವರು 150 ರೂಪಾಯಿಗೆ ಕಟ್ಟವೇರಿಗೆ ನಿಗಲೇ ಗೊತ್ತು ಬೋಡು ಅಮೇರಿಕದ ಬೀಡಿನ ನಿಷೇಧ ಮಾಡ್ತೇನೆ ಬ್ಯಾಗ್ ನಿಷೇಧ ಮಾಡ್ತೀನಿ ಬೀಡಿನ ನಿಷೇಧ ಮಾಡ್ತೀನಿ ಬೀಡಿ ಪಾಪದ ಜನಕ್ಕುಗಳನ್ನು ಶೋಷಣೆ ಮಾಡ್ತದೆ ಕಟ್ಟವನಂಚಿನ ಅವು ಬೀಡಿ ಆಯ್ದ ಹತ್ರ ಆ ಬೀಡಿನ ಎಂಕಲು ಮಾರಾಟವನ್ನು ಬಲ್ಲಿ ಕೊಡು ನಿಷೇಧ ಮಾಡ್ತೇವೆ ಯಾನ್ಕೇನು ಕಾರ್ಮಿಕರಿಗೆ ಒಂದು ಎಡ್ಡೆ ಕೂಲಿ ಕೊರ್ರ ಮಕ್ಕಳೇತಾನೆ ಇಲ್ಲಿ 2018 ಇಸ್ವಿಡೆ ಬೀಡಿದ ದನ್ನಿನ ಕುಲು ಇಲ್ಲಿ ಏನೇನೆ ಸರ್ಕಾರದಕ್ಕೇನು ಉಲಕಾಯಿ ಮಾಡ್ತದೆ 1 ವರ್ಷದ ತುಟ್ಟಿ ಭತ್ಯೆಯನ್ನು ಫ್ರೀಸ್ ಮಾಡ್ತೇವೆ ಆಯ್ತಾ ವಿರುದ್ಧವಾದ ನಮ್ಮ ಹೋರಾಟ ಮಾಡ್ತಾ ಚಳವಳಿ ಮಾಡ್ತಾ ಕೋರ್ಟ್ ಉಪೋಯ ಕೋರ್ಟ್ ನಂಗೆ ಜಯ ತಿಕ್ಕನೆಲ್ಲ ಪಿರೈ ಈ ಬೀಡಿದ ತನ್ನ ಕೋರ್ಟ್ ಹೋದು ಪಿರೈ ಕೊಂಚ ಆತು ದುಡ್ಡು ಪಾಡ್ದೆ ಐನು ನಮ್ಮ ವಿರೋಧವಾದ ಮಾಡ್ತೇನೆ ನ್ಯಾಯನ ಇನ್ನು ನ್ಯಾಯನ ಅಂದ್ರೆ ನಮಕ್ಕೇನು ಆಯ್ತಾ ಒಟ್ಟಿಗೆನೇ ಮುಕ್ಕಳು ನನದಾದ ಮಾಡ್ತೇನೆ 2018 ಇಸಿಡೆ ಮುಕ್ಕುಲೆ ಸರ್ವಾನುಮತದ ಆಯ್ನ ತೀರ್ಮಾನ ಏತೆ 210 ರೂಪಾಯಿ ಕೂಲಿ 1,000 ಬೀಡಿಗೆ ಆ ಪ್ರಕಾರ ಇನ್ನು ನನಗೆ 220 ರೂಪಾಯಿ ಬೀಡಿ ಕೂಲಿ ತಿಕ್ಕೊಡುತ್ತಂಡೆ ಮುಕ್ಕುಲೆ ಒಪ್ಪಿನ ತೀರ್ಮಾನ ದನಿನಕ್ಕಲು ಸರ್ಕಾರದಕ್ಕಲು ಕಾರ್ಮಿಕ ಪ್ರತಿನಿಧಿಗಳು ಸೇರಿದೆ ಸರ್ವಾನುಮತದ ತೀರ್ಮಾನ ಆ ತೀರ್ಮಾನದ ವಿರುದ್ಧ ಮಕ್ಕಳು ಕೋರ್ಟ್ ಹೋದು ತೀರಾ ಮುಕ್ಕುಲ ಇನ್ನು ಕೊರಂದೆ ಇನ್ನು ಕುಲ್ಲಿಯರು ಅವಂದು ಆ ನ್ಯಾಯ ಅದಕ್ಕೆ ಅವಂದೇನು ನಮ್ಮ ಬಳಿಪಂದ ಕುಲ್ಲರಾಪಂಡ ನೇನು ಉರ್ದು ಕುಲ್ಲರಾಪಂಡ ನಮ್ಮ ಇನ್ನು ಬೀಡಿ ಕಾರ್ಮಿಕರ ಸಂಖ್ಯೆ ಕಮ್ಮಿ ಇಪ್ಪು ಬೀಡಿ ಕಾರ್ಮಿಕರಿಗೆ ಭಾರಿ ಸಮಸ್ಯೆಲಿಪ್ಪು ಬೀಡಿ ಕಾರ್ಮಿಕರ ಪಂಡ ಹೊಂಜೋಲು ಎಲ್ಲೆಲ್ಲಿ ಜೋಕುಲಿಲ್ಲ ಇಲ್ಲಡ ಅಡಿಗೆ ಆವಡು ಅತನ ಇಲ್ಲದ ಬೇತೆ ರೀತಿಯ ಕಣ್ಣನೆಲ್ಲ ಕಿರುಕುಲ ಉಂಡು ಅತನ ಬೇತೆ ಸಾಮಾಜಿಕವಾಗಿ ನಕ್ಲಿಗೆ ತೊಂದರೆಯುಂಡು ಆಯ್ದ ಹತ್ರ ಸಂಖ್ಯೆ ಕಮ್ಮಿ ಆವು ಲಕ್ಷಗಟ್ಟಲೆ ಕಾರ್ಮಿಕರು ನೆನ್ಪುಡುತ್ತನಲ್ಲ ಇನ್ನು ಅಂಚಾವು ಅವ ಈ ಒಂಜಿ ಇನ್ನೇನು ನಿತ್ರಾಣ ನಕಲು ಉಪಯೋಗ ಮಾಡ್ತದೆ ಅವೆಲ್ಲ ಎಂಟು ಕೊರ್ಪಜ ಪಂಪಿನಂಚಿನ ವಾಸದ ಎತ್ತನಾಡ ಖಂಡಿತವಾದ ಈ ಜಿಲ್ಲದ ಬೀಡಿ ಕಾರ್ಮಿಕರು CITU ಬೊಕ್ಕ AITUC ಇಂದು ಕಾರ್ಮಿಕ ವರ್ಗದ ಶ್ರಮಜೀವಿ ರಕಲ್ನ ಎತ್ತೆರಡು ಕಟ್ಟದನ ಆ ಒಂದು ಹೋರಾಟ ಕಟ್ಟದನ ಸಂಘಟನೆ ಆಯ್ನ ಖಂಡಿತವಾದ ನೀನು ಹುಡುಗರ ತಯಾರಿಸಿ ಆಯ್ತು ಹತ್ರ ನೇತ ವಿರುದ್ಧ ಇನ್ನು ಪ್ರೋಗ್ರಾಮ್ ಮಾಡಿ ಇನ್ನು ನಮ್ಮ ವೀರ ರಾಣಿ ಹಬ್ಬಕ್ಕ ರಾಣಿನ ಈ ಹೋರಾಟದ ಮಣ್ಣಿಡ್ದು ಹೋರಾಟ ನಮ್ಮ ಶುರು ಮಾಡ್ತದ ಈ ಉಳ್ಳಾರದ ಈ ನಡೆದು ನಮ್ಮ ಹೋರಾಟ ಶುರು ಮಾಡ್ತದ ಖಂಡಿತ ಈ ಹೋರಾಟ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಡು ಪರಡದು ತೀವ್ರ ಹೋರಾಟಗೂ ಪೋಪಡುವಂತೇನೆ ಜನಿನಕ್ಕಲು ಎನ್ನೋಡು ಐದಾತ್ರೆ ಅನ್ ಪಂಪನಿ ಒಂಜ ಮ್ಯಾನೇಜರ್ ಇದೆ ಪರಡು ಹತ್ತು ನಾನು ಎಂಕ್ಲೇನು ಪಾತ್ರ ರೆಡಿ ಪೋರೆ ಬಿಡೋಡು ಈ ತತ್ತನ್ನ ಎಂಕ್ಲು ಮುಲ್ಪ ಪಾಯರೆ ತಯಾರಿಚ್ಚ ಪಂಪನ ತಪ್ಪತ ಪಾಡ್ದು ನಮ್ಮ ಕುಲ್ಲೋಡು ಬಂದಲೆ ಐದಾತ್ರ ಇನ್ನು ಈ ಹೋರಾಟ ನಿಗಳು ಏತ್ ಕಷ್ಟ ಇತ್ತನಲ್ಲ ತಾವು ಕೇಂದ್ರ BD ವರ್ಕರ್ಸ್ ಫೆಡರೇಷನ್ ಅಂಚಿನ SK BD ವರ್ಕರ್ಸ್ ಫೆಡರೇಷನ್ CITU AITUC ಕರೆ ಪ್ರಕಾರ ಈ ಒಂದು ಚಳವಳಿಗಳು ಭಾಗವಹಿಸ್ತಾರೆ ನಿಮಗೆ ಮಾತಿರಗಳ ಯಾನು ಕೃತಜ್ಞತೆ ಅದಕ್ಕೆ ಧನ್ಯವಾದ ನಿಮಗೆ ನಾನು ಅರ್ಪಿಸೋದು ಎನ್ನ ಪಾತ್ರನು ಅಂತ ಜಿಂದಾಬಾದ್ ಜಿಂದಾಬಾದ್ AITUC ಜಿಂದಾಬಾದ್ ಬೀಡಿ ಕಾರ್ಮಿಕರನ ಹೋರಾಟಕ್ಕೆ ಏರಿಳಿತ ತುಟಿ ಭತ್ಯೆಯನ್ನು ನೀಡದ ಮಾಲಕರಿಗೆ ಏರಿಳಿತ ತುಟಿ ಭತ್ಯೆ ನೀಡದ ಮಾಲಕರಿಗೆ ಇನ್ಕಿಲಾಬ್ ಜಿಂದಾಬಾದ್ AITUC SK BD ಫೆಡರೇಷನ್ ಅಧ್ಯಕ್ಷರಾಯನ ಸೀತಾರಾಮ್ ಬೇರಿಂಜೌಲೇರು ಪಾತ್ರ ಬಂದಿದ್ದೇನೊಂದು ಇನ್ನು ನಮ್ಮ ದಾಯಡೆಗೆ ಬೈದ ಪರಮ ವಿಚಾರನು ನಮ್ಮ ಹಿರಿಯ ಕಾಮ್ರೇಡ್ ಬಾಲಕೃಷ್ಣ ಶೆಟ್ಟಿ ಪಂಡೆ ಕೇವಲ ಇನ್ನು ಏಕಾಏಕಿ ನಮ್ಮ ಈ ದಿನ ಬರ್ತದೆ ಧನ್ಯಗಳನ್ನು ವಿರೋಧ ಮಲ್ಪನೆ ಮಾತ್ರ ನಮ್ಮ ಬರ್ತನೆ ನಮ್ಮ ಕಷ್ಟದ ಬಗ್ಗೆ ನಮ್ಮ ಬೆಂತ ನಮ್ಮ ಬೀಡಿ ಕಟ್ಟಣ ಕೆಲಸ ಮಂತದ ನಮ್ಮ ಕಂಪಿನ ತಗಲ ಕೊರ್ನಚ್ಚಿ ಇರಬುಗೆರಿನ ಇಲ್ಲಡೆ ಕೊನೋದು ಅಕ್ಕಲ ಕೈಗಾರಿಕೆನೆ ಫ್ಯಾಕ್ಟ್ರಿ ನಮ್ಮ ಇಲ್ಲಲೇ ಅದು ಪರಿವರ್ತನೆ ಮಂತದೆ ನಮ್ಮ ಪುಗೆರದ ಘಾಟಲ ಜೊತೊಂದು ಆರೋಗ್ಯಗಳ ಸಮಸ್ಯೆ ಮಂತೊಂದು ಬೀಡಿ ಕೈಗಾರಿಕೆ ನಮ್ಮ ಇಲ್ಲ ಬಂದು ಎನ್ನೆದು ನಮ್ಮ ಇಲ್ಲದ ನೀರು ವಿದ್ಯುತ್ ಇತ್ಯಾದಿ ವ್ಯವಸ್ಥೆ ಉಪಯೋಗ ಮಂತೊಂದು
ಇನಿ ಪ್ರಾಮಾಣಿಕವಾದ ನಮ್ಮ ಕಟ್ಟಣಂಚಿನ ಬೀಡಿನಿ ನಮ್ಮ ಬ್ರಾಂಚಿ ಮೂಲಕ ನಮ್ಮ ಕಂಪನಿ ಕೊಡ್ತಾರೆ. ಆ ಕೊರನೆದ ಪ್ರತಿಫಲ ಎಂಗಳಿಗೆ ಸರಿಯಾದ ಕೊರಲೆ ಬಂದಿಕ್ಕೆ ಅಂದ್ರೆ ನಮ್ಮೇನೆ ಬೈದನಿ. ನಂಗೆ ಇಲ್ಲ ಕೆಲಸ ಇಜ್ಜಿ ಟೈಮ್ ಪಾಸ್ಗೆ ಬಡ್ದು ನಮ್ಮ ಬೈದನ ನಕಲಿ ಏರ್ಲತ್ತು. ಇನಿ ಕೇವಲ ಏಕಾಏಕಿ ಹೆಚ್ಚಿನ ಮಜಿರಿ ಕೊರಲೆ ಬಂದಿಕ್ಕೆ ಏನಿಲ್ಲ ಬೈದನೆತ್ತು ನಮ್ಮ ಏಕಾಏಕಿ ಬೈದನಂಚನ ಈ ಕಾರ್ಯಕ್ರಮ ಅತ್ತು. ನಿಗಲೆ ಗೊತ್ತು ಪಡು ಕರ್ನಾಟಕ ರಾಜ್ಯ ಸರ್ಕಾರ ಏಪ್ರಿಲ್ 1ನೇ ತಾರೀಕಿನಿಂದ ಬೀಡಿ ಕಟ್ಟುನಂಚಿತನ ಕಾರ್ಮಿಕರಿಗೆ 1,000 ಬೀಡಿ ಕಟ್ಟನ್ನಾಂಡ 22 ರೂಪಾಯಿ 72 ಪೈಸೆ ಮಜೂರಿ ಹೆಚ್ಚು ಕೊರಡು ತುಟ್ಟಿ ಭತ್ತದ ಅಂಶ ಬಂದು ಸರ್ಕಾರ ಅಧಿಸೂಚನೆ ಕೊಡ್ತದೆ. ಏಪ್ರಿಲ್ 1 ಬಕ್ಕನೆ ಜಾರಿ ಮಾಡ್ಕೊಡಿದ್ದೇನೆ. ಜಾರಿ ಮಂತಜೇರಿ 1-2 ವಾರ ಕರಿನಾಗ ನಮ್ಮ ರಡ್ಡ ಸಂಘಟನೆದ ಕುಲ್ಲ ನಮ್ಮ ಮಾತಾ ಕಂಪಿನ ದಕ್ಕಲ್ಬಹುದು ಮನವಿಮಂತ ಆಗಲಿಗೆ ಪತ್ರ ಬರೆಯ ನಮ್ಮ ಇನ್ನು ಕೊರಡು ಬಂತರ ತುಟ್ಟಿ ಭತ್ತ ನಿಗಲು ಕೊಡ್ತಿಚಾರನಲ್ಲ ಕೂಡಲೇ ಇನ್ನು ಜಾರಿ ಮಾಡ್ಕೊಳ್ಳಿ ಪಂಡ ನಮ್ಮ ಐಕಲ ಸುದ್ದಿಜ್ಜಿ ಬೇರೆ ಲೇಬರ್ ಅಧಿಕಾರಿ ಕಾರ್ಮಿಕ ಸಹಾಯಕ ಅಧಿಕಾರಿಗೆ ನಮ್ಮ ಕಮಿಷನರ್ಗೆ ನಮ್ಮ ಬರೆಯ ನೇನು ಮಾತುಕತೆ ಮಂತ ಮುಗಿಪಿನ ಪ್ರಶ್ನೆ ಎಂದು ಗೊತ್ತೇ ಕಾರ್ಮಿಕನ ಹಕ್ಕುಗೆ ಸಂಬಂಧ ಪಡೆದು ಕಾನೂನುಬದ್ಧವಾದ ಕೊರೋನಾ ಸವಲತ್ತೆ ಐದು ಕೂಡಲೇ ಜಾರಿ ಮಾಡಿ ಬರಬಹುದನ್ನ ಕ್ರಮದ ತೊಲೆಂದು ನಮ್ಮ ಒತ್ತಾಯ ಮಂತ ಕಾಗಜಿ ಬರೆ ಆರ್ಲೆ ಕ್ರಮದ ತೊಂಜೇರಿ ಕರಿನ ವಾರಡು ನಮ್ಮ ರಡ್ಡ ಸಂಘಟನೆ ಮುಖಂಡರನ್ನಕಲ್ಲ ಮಾನ್ಯ ಸಹಾಯಕ ಕಾರ್ಮಿಕ ಆಯುಕ್ತರು ನಮ್ಮ ಪೊದುತುಯ್ಯ ಸಂಘ ದಿಂಚರೆ ಗೊತ್ತುಂಡು ಅಡ ಮಾಲಕರ ನನಲ ಕೊಡ್ತು ಜೇರಿ ಸೂರ್ಯಂಗುಲು ಕಾಗಜಿ ಬಣ್ಣಗ ಅರ್ಧಾನೆ ಬಣ್ಣೇರು ಬಣ್ಣಗ 1 ತಿಂಗಳು ಕರಿಯಾಡು ದೇಪಣಗೆ ಏಪ್ರಿಲ್ 1 ಬಣ್ಣಗ ಆ ಏಪ್ರಿಲ್ 1 ತಿಂಗಳು ಕರಿಯಾಡು ಅಲ್ವಾ ಕೊರ್ಚಿಂದತ ಮೇ ತಿಂಗಳ ಮೈದ ಬಗ್ಗೆ ಪಾತಿರ್ಗ ಅಂತ ಮೊನ್ನೆ ಕರಿನ ವಾರಡು ಎಂಗ್ಲು ಪೋದ ಪಾತಿ ರಡ್ಡು ಸಂಘಟನೆ ಕೂಡ್ಲೆ ಎತ್ತದೆ ಅಕ್ಕಲೆ ವ್ಯವಸ್ಥೆ ಈ ಮಜೂರಿ ತಿಕ್ಕೊಡ ಏನು ಕೊರ್ಪು ಹೊಡೆದು ಬಂದ ಅದ್ರ ಕೂಡಲೇ ಮೀಟಿಂಗ್ ಎಪ್ಪುಗ ಅಂತ ಬಂತೇನೆ ಅಂಚಾದೆ ಆ ನಮ್ಮ ಕಾಕಜಿ ಬರಿದಲಕ್ಕೆ ಏನು ಜೇರಿ ಮಾಲಕರನ್ನಗಲ ಪಾತಿರ್ದಲಕ್ಕೆ ಉತ್ತರ ಹೆಜ್ಜಿ ಕಾರ್ಮಿಕ ಇಲಾಖೆದ ಮೂಲಕ ಒತ್ತಾಯ ಮಂದ ಉತ್ತರ ಹೆಜ್ಜಿ ಮೆಕ್ಕಲ ಮಾತ ನಮ್ಮ ಕಾನೂನುಬದ್ಧವಾದ ಆ ಕೆಲಸ ನಮ್ಮಂತದ ಇಲ್ಲ ನಮ್ಮ ಕಾನೂನುಬದ್ಧವಾದ ಸಂಘಟನಾತ್ಮಕವಾದ ನಮ್ಮ ಹಿರಿಯಗಳು ಹೋರಾಡುವಂತ ಇಕ್ಕನ ಕಾನೂನು ಕಾಯ್ದೆದಾನೆ ಉಂಡ ಆಯ್ದ ಕಾಯ್ದೆ ಪ್ರಕಾರ ನಮ್ಮ ಹಕ್ಕಿನ ಕೇಂದ್ರ ನಮಗೆ ಬೈದಿನ ಅಂತಂದ್ರೆ ನಮ್ಮ ಇಲ್ಲಲ್ಲಿ ಕೆಲಸ ಇಚ್ಚಿ ನಮ್ಮ ಟೈಮ್ ಪಾಸ್ಗೆ ಬೈದನಿಗೆ ಹತ್ತು ಅಂಚದ ನಮ್ಮ ಇಂಥ ತೀರ್ಮಾನ ಎಂಗಳು ಈತ ಸರ್ತಿ ನಿಕಲಿಂದ ಬಾಮ್ಯ ಸದಾನ 1-2 ತಿಂಗಳು ಮುಟ್ಟ ಆಯರ ನಿಕಲ್ ಕೊರಂದೆ ಇನ್ನೆಂಕ್ಲೆಗೆ ನಿಕಲ ವಿಚಾರ ದಾನೆ ನಿಕಲ ತೀರ್ಮಾನ ದಾನೆ ಉಂಡಪ್ಪ ನೋಡು ಒಂಜ ಕೊರ್ಪ ರತ್ನ ಕೊರ್ಪು ಜಾರ್ದಾಂಡ ಆಯ್ತಾ ಕುಟುಂಬದ ಚಳವಳಿದ ರೂಪರೇಷೆ ಬೇತೇನೆ ಕೊರ್ಪಾರ್ದಾಂಡ ಏಪ ಕೊರ್ಪಾರ್ ಒಂದು ನಂಗೆ ತೀರ್ಮಾನ ಕೊರು ಇನಿ ಪಣಿಯರ ಯಾರು ಸಂಬಂಧಪಟ್ಟ ಅಧಿಕಾರಿ ಕೈ ಮರಂಗನೆ ಬರ್ತಾರೆ ಎಂಕದಾಲ ಪನ್ಪಣ ಅಧಿಕಾರ ಹೆಚ್ಚಿಂದು ಎಂಕುಲು ಇಡದಾಯ ಬೈದ ಪನ್ನಗ ಈರ್ನ ಕಂಬಿಂದ ದನ್ನಗಲು ಕೊಂಡು ಹಂಚಿದ್ದಾನೆ ಇರಪ್ಪುಗೆರೇನೆ ಈರ್ನ ಕಾಂಟ್ರಾಕ್ಟ್ ಮೂಲಕ ಎಂಗ್ಲಿಗಳು ಎತ್ತಾರೆ ಆ ಬೀಡ್ದ ಕೆಲಸ ಎಂಗ್ಲು ಕಾಂಟ್ರಾಕ್ಟ್ ಮೂಲಕ ಇರಡೆ ಕೊಡ್ತಾ ಈರ್ ಕಂಪನಿಗೆ ಹಂಚಾದ ಎಂಕ್ಲ ಅಹವಾಲು ದಾನೆ ಉಂಡ ಎಂಕ್ಲ ದಾಯಿಗೆ ಬೈದಾರ ಐನೆಂಗ್ಲ ಮ್ಯಾನೇಜರ್ ಪಣಂದಿಲ್ಲ ಈರ ದಾದ ಬಂದೆಂಕ್ಲಿಗೆ ಕೂತಾರೆ ಕೊರಡು ಈ ಡಿಪ್ಪೋ ಸಂಸ್ಥೆ ನರಪೋಣ ಮ್ಯಾನೇಜರ್ ಅಧಿಕಾರದ ವಾಯನಂಚಿತನ ಅಧಿಕಾರಿ ಇರು ಸಂಸದ ಪ್ರತಿನಿಧಿ ಇರು ಎಂಕ್ಲ ಅಹವಾಲು ಎಂಕ್ಲು ಇರಡೆ ಪಣಂದಿಲ್ಲ ಈರು ಒಂಜ ಕೊರ್ಪಚಿ ಬಲ್ಲೆ ಬೇಜಾರಿಚ್ಚಿ ದುಮ್ಮದ ಚಲೋ ಎಂಕ್ಲು ತುಪ್ಪ ಅತಂದಾನ ಕೊರ್ಪ ಅಂದ್ ಬಲ್ಲೆ ಕೊರ್ಪಂದಾನ ಏಪರ್ದ ಕೊರ್ಬಾರು ದಯಪಣ್ಣಗ ಇಂದೆರಡು ದಮ್ಮಾಯ್ದಕ್ಕೆ ಪಾಠ ಪ್ರಶ್ನೆ ಇಚ್ಚಿ ನಮ್ಮ ಅಧಿಕಾರಯುತವಾದ ಸರ್ಕಾರ ನಮ್ಮ ಹಕ್ಕದ ಮೂಲಕ ನಮ್ಮ ಹೋರಾಟ ಬಂದದ್ದು ತಿಕ್ನಂಜ ನಮ್ಮ ಹಕ್ಕು ಏಪ ಕೊರ್ಪಾರು ಕೊರ್ಲೆ ಗೋಗರೆ ನಂಜರ ವಿಷಯ ಹೆಚ್ಚಿ ಅಂಚಾದು ಇನ್ನು ದಾಲಗಳು ಪಂಡಿಜರ್ ನಾಡ ಯಾಕ ನಮ್ಮ ಕಾಮ್ರೇಡ್ ಪಂಡೇರು ಎಂಕುಲ ಅಹವಾಲು ಎಂಕುಲ ಮ್ಯಾನೇಜರ್ ಪಂಡೇರ ಬೈದನಿ ನಿಕಲು ಪೊಲೀಸ್ ಇಲಾಖೆದ ಮೂಲಕ ಈ ಗೇಟಿನ ಬಂದು ಪವನ್ ಲೇಖ ಅಂತಾರೆ ಮಲ್ಲೇಜಿ ಅವಾಗ ಮ್ಯಾನೇಜರ್ ನೀಡೋ ತರ್ಪಲೆ ನಿಕಲು ಸಂಸದ ಅಧಿಕಾರಿ ಏರುವುಲೆ ರಕ್ಲಿ ನೀಡೋ ತರ್ಪಾಲೆ ಎಂಕಲ ಹವಾಲ ದಾನೆ ಉಂಡಾರೆ ಕೇನಾಲೆ ಆರೆಂಗ್ಲೆ ಭರವಸೆ ಕೊರಡು ఆయన ಜಾರಿ ಮಾಡ್ಬೇಕು ಬೋರ್ಡ್ ಅಪ್ಪನ ತೀರ್ಮಾನ ಅರ್ಜೆತ್ತ ನೋಡು ಇಜ್ಜ ಎಂಗ್ಲಿ ನಿಮ್ಮಟ್ ಬರ್ದು ಬೋಪಿಜ ರಡ್ಡೆ ತೀರ್ಮಾನ ದಾನೆ ಬರ್ನಿಗಳು ಇನ್ನೇನು ಬರ ಒಂಜ ಮ್ಯಾನೇಜರ್ ಬದ್ದಾದ ಬಂದು ಪನಡು ಅತನ ಉಲಾಯಿ ನಮ್ಮನ್ನು ಪಾರ ಬಿಡೋಡು ಇಜ್ಜ ಎಂಗ್ಲು ಮೂಲೆ ಕುಲ್ಲುನಿ ದೋತಿನ ಬ ತೀರ್ಮಾನ ಅಂಚಾದ ಈ ಮೂಲಕ ನಮ್ಮ ಹಿಂದೆ ಬಂದುಲ್ಲ ದಾಯ ನಮ್ಮ ಈತ ದಾಯ ಆಕೃಷ್ಟವಾದುಲ್ಲ ಬೀಡಿ ಮಾಲೀಕರು ಕೇವಲ ಮುರಡಿ ಏಪ್ರಿಲ್ ಬಕ್ಕ ನಂಗೆ ಕೋರಂದ ಕುಳ್ದು ಎತ್ತು ನಮ್ಮ ಹಿರಿಯಗಳು ಹಲವಾರು ಹೋರಾಟ ಮತ ಮಂತೇರಿ ಬಿ ಕಕ್ಕಿಲೇರ್ ನಂಚಿತನಗಳು ರಾಮಚಂದ್ರ ನಗಲು ಹಲವಾರು ಹೋರಾಟ ಮಂತ್ರಿ ಪರಿಣಾಮವಾದ ಈ ಒಂದು ಸವಲತ್ತು ನಂಗೆ ಕೂಡ್ದು ಬೈದನು ಇಜ್ಜಂದಿನ ಕಾನೂನಿನ ಸವಲತ್ತಿನ ಹೊಸತ ಅದಕ್ಕೆ ಏನು ನತ್ತು ಏನೇ ಬೀಡಿ ಕಾರ್ಮಿಕರೇ ಕನಿಷ್ಠ ಕೂಲಿ ಬಂದ ದಯಬನಕ್ಕೆ ಇಂದು ಒಂಜಿ ವಿಷಯ ಮಾತ್ರ ಇತ್ತು ಅಂತ ಇತಿಹಾಸ ನಮ್ಮ ತೂಕ
ಸ್ವಲ್ಪ ತಾಜದಿಂದ ಎಂಕಲಿಗೆ ಅನುಕೂಲ ಎಂಕ ಎನ್ನ ಬುದ್ಧಿ ಸ್ವಲ್ಪ ತಾಜಿನ ಸ್ಟಾರ್ಟ್ ನೈಕ್ ತುಂಬಲ ನಮ್ಮ ಲೀಡರ್ ದಾಖಲು ಹೋರಾಟ ಮಾಡ್ತೀವಿ ಆಣಿಲ ಮಜೂರು ಕಮ್ಮಿ ಕೊರ್ರೆ ಬೋಡದು ಕನಿಷ್ಠ ಕುಲಿ ಕೊರ್ರೆ ಬೋಡೋದು ಹಾಕಲು ನಂಗೆ ಕೊರಂದ ಕುಲಿಯರಿ ಸುಪ್ರೀಂ ಕೋರ್ಟ್ ಮುಟ್ಟ ನಮ್ಮ ಕೇಸ್ ಮಂತ ಬಕ್ಕ ನಾಯ್ಕ ಆಯ್ತ ಅಂಶ ನಂಗೆ ನಿಂತಿಕ್ಕೆ ఆయన పక్కదాని పన్నాక పీర ఇంచి పదంత ಇತಿಹಾಸ ನಮ್ಮ ತೂಕ 2015ನೇ ಇಸವಿಡೆ ಬೀಡಿ ಕಾರ್ಮಿಕರಿಗೆ 16 ಪೈಸೆ ಪ್ರತಿ ಸಾವಿರ ಬೀದ ಬೀದ ತುಟ್ಟಿ ಪತ್ತು ಕೊಡು ಒಂದು ಸರ್ಕಾರ ಅಧಿಸೂಚನೆ ಇಂದೇನು ಮಾಲಕರ ನಕಲು ಕೊರ್ಚೇರು ಐಕ್ಯ ಬೋರ್ಡ್ ಚಳವಳಿ ಮಾತನಾಡುತ್ತದೆ ಸರ್ಕಾರದ ಒತ್ತಾಯವಂತ ಅಕಲು ಕೊರಿಯರಕ್ಕೆ ಏನು ಅಪ್ಪಕలకు దాద పనులు పన్నాక ఆనిర్దించకల వాదదాత పన్నాక బీడి కైగారిಕೆ నడపేడ కಷ್ಟ ఉండు బీడి కైగారిಕೆ ಬಾರಿ ಬಂಗಡುಂಡು ಅಂಚಾದ ನಿಕು ಲೈನ್ ಪುಡ್ತು ಕೊರಡು ಅಪ್ಪಕ ಬೀಡಿ ಕೈಗಾರಿಕೆ ವಿಷಮ ಸ್ಥಿತಿ ಉಂಟು ಬಂದಂಗಲ ಗೊತ್ತುಂಡು ಆಂಡ ಬೀಡಿ ಮಜೂರಿನ ಮುರ್ಕದ ತಾಂಡ ಕೈಗಾರಿಕೆ ವರಿ ಪೋನ ಅವಶ್ಯಕತೆ ಇಜ್ಜಿ ಬೆಂದನಕ್ಲೆಗೆ ಮಜೂರಿ ಕೊರಂದ ಅಕ್ಲೇನು ಬರೆಯಲ್ಪಾದ ನಿಖಲ ಬೀಡಿ ಕೈಗಾರಿಕೆ ವರಿ ಪೋರಿನ ಅವಶ್ಯಕತೆ ಇಜ್ಜಿ ಸರ್ಕಾರ ಕನಿಷ್ಠಗಳು ಪ್ರಕಟಣೆ ಮನ್ಪನ ಜಾಗೆಡೆ ನಿಖಲ ಕೊರ್ಪ ಅಂದು ಒತ್ತುದು ಬರ್ಪುನಿ ಕನಿಷ್ಠ ನಿರ್ಣಯ ಸಮಿತಿ ಬೆಂಗಳೂರು ದಾನ ಮೀಟಿಂಗ್ ಆಪನ ಅಲ್ಪ ಹೆಂಗ್ ಸರಿಯಪ್ಪ ಎಂಕ್ಲು ಈತ ತೊಟ್ಟಿ ಮತ್ತೆ ಕೊರ್ಪ ಎಂಗ್ಲುದು ಮಜೂರಿ ಕೊರ್ಪ ಅಂದು ಒತ್ತುದು ಬರ್ಪುನಿ ಮುಲ್ಪ ಕುಡ್ಲಾಗೆತ್ತನಾಗ ರಾಗ ಬದಲಾವಣೆ ಅಪ್ಪ ದಾದರಾಗ ಅಲ್ಪ ಕೊರ್ಪ ಅಂದ್ ಮಾಡ್ಬೇರೆ ಅಧಿಕಾರನಾಗಲಿದ್ರು ಸರ್ಕಾರದ ಎದುರು ಇದೇ ಬಣ್ಣಾಗ ಎಂಕ್ಲೆಗೆ ಪೊರೆಸೇರ ಅಪ್ಪುಜಿ ನಿಖಲು ಮಜೂರಿ ಕೇನು ಕಾಂಡ ಎಂಕ್ಲು ಕಂಪಿನ ಮುಚ್ಚು ಈ ವಿಚಾರಕ್ಕೆ ಅಲ್ಪ ಸರ ಕನಿಷ್ಠ ನಿರ್ಣಯ ಮನ್ಪುಣಗಲೇ ಪನೋಲಿ ಎತ್ತ ಅವದೇ వాళ్ళు ಪನ್ಪುಜೇರಿ ದಯಪನ್ನಾಗ ಅವು ಕಾನೂನು ಕೊರಡೈನ ಸುಪ್ರೀಂ ಕೋರ್ಟ್ ತಾನೇ ಬಂದನ ಮನ್ನಾಗ ಕನಿಷ್ಠ ಕೂಲಿ ಕಾಯ್ದೆದ ಅಡಿಟ್ ಬರ್ಪಣ ಒವೇ ಕೈಗಾರಿಕೆ ಕನಿಷ್ಠ ಕೂಲಿ ಕೊರಡು ಬಂದ ಕಾಯ್ದೆ ಬರ ಒವೇ ಕೈಗಾರಿಕೆ ಆ ಕೈಗಾರಿಕೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡ್ತೀರ್ನಾಂಡ ನಮ್ಮ ಗರಿಷ್ಠ ಮಲ್ಲ ಮಜೂರಿಗೆ ಏನ್ನತ್ತೆ ಕನಿಷ್ಠ ವಾಯಿನಂಚಿನ ಮಜೂರಿ ಕೊನ್ನಿ ಆ ಕನಿಷ್ಠ ಕೂಲಿ ಬಂಡದಾದ ಬಣ್ಣಗ ಇನಿ ನಮ್ಮ ಬೆನ್ಪ ಆ ಬೆನ್ನಗ ನಮ್ಮ ಶಕ್ತಿ ನಮ್ಮ ವಿನಿಯೋಗ ಹಾಕೊಂಡು ಆ ಶಕ್ತಿನಿ ಪುನರ್ದಿಂಜ ಅವಡಂದಾಂಡ ನಮ್ಮ ಶರ್ರ ಬಿರ ಗಟ್ಟಿ ಅವಡಂದಾಂಡ ನಮ್ಮ ಬೆನ್ನಿನಕ್ಕೆ ದಾದ ನಂಗೆ ಮಜೂರಿ ಬೋಡಾತ ಆ ಕನಿಷ್ಠವಾದ ದಿಕ್ಕು ನಂಚಿನ ಮಜೂರಿ ಆ ಮಜೂರಿ ನಮ್ಮ ಜೋಕ್ಲೇನೆ ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸ ಕೊರ್ಪಣದ ಮಜೂರಿ ಅವತ್ತೆ ನಮ್ಮ ಐಷಾರಾಮಿ ಜೀವನಕ್ಕೆ ಬೋಡದು ಕಾರು ಬೈಕ್ ತೆಪ್ಪನಂಚಿನ ಮಜೂರಿ ಅವತ್ತೆ ನಂಗೆ ಪ್ರತಿ ದಿನಲ ನಂಗೆ ಬೋಡಾಪನ ಅದು ಗಂಜಾಲಿ ಮಂತ ಮಲ್ಲ ಒಂಜಿ ವಲಸು ಮಂಪನಂಚಿತನ ಆ ಮಜೂರಿ ಐಟಿಜ್ಜಿ ನಮ್ಮ ಬೆಂದನಾಗ ನಮ್ಮ ಶ್ರಮಶಕ್ತಿ ತಾನೇ ವಿನಿಯೋಗ ಆಪಂಡ ఆయన పునర్వింతమన్ పేరు పోడాదు పునర్దింజాల బాడు కొర్పన కనిష్ట కూలి అప్పక సుప్రీం కోర్టు దాని ಬಂತని ಮನ್ನಗ ಒಂದು ಕನಿಷ್ಠ ಕೂಲಿ ಈ ಕನಿಷ್ಠ ಕೂಲಿನಿ ಕೊರಿಯರ್ ಆವಂದನಂಚ ಒವೇ ಕೈಗಾರಿಕೆ ಇತ್ತಂದಾಂಡ ಒವೇ ಮಾಲಕರನಕಲು ಇತ್ತಂದಾಂಡ ನಿಕುಲು ಅಂಚನ ಕೈಗಾರಿಕೆ ನಡಪಾಯರ ಅನ್ಫಿಟ್ ನಾಲಾಯಕ್ ನಿಕಲು ಬಂದು ಅನ್ಪಲೆ ಇದು ಯಾನು ಬಂದ್ಬಿಡತ್ತೆ ನಮ್ಮ ನಾಯಕನಕಲು ಬಂದ್ಬಿಡತ್ತು ಸುಪ್ರೀಂ ಕೋರ್ಟ್ ಕಾನೂನುಬದ್ಧವಾದ ಪಂತನಂಚಿತ್ತನ ಆರ್ಡರ್ ಒಂದು ಆಂಡಲ ನಮ್ಮ ಸಹಿಸೊಂದ ಬೀಡಿ ಕಾರ್ಮಿಕ ಆಂಡಲ ನಮ್ಮ ಸಹಿಸೊಂದಿಲ್ಲ ಒಂಚೂರು ಹೆಚ್ಚಿಗೆ ಆಮೇಲೆ ಕೊಡ್ನಾಗ ಲೇಟ ನಮ್ಮ ಐನೆ ನಮ್ಮ ಕೈಗಾರಿಕೆತ ನಮ್ಮ ಸೂಪತ್ತ ನಮ್ಮ ಬಡವದ ಬಟ್ಟಲತ್ತ ಬಂದ ನಮ್ಮ ಸಹಿಸೊಂದಿಲ್ಲ ಅಲ್ಲ ನನ್ನ ಸಹಿಸೇರ ಸಾಧ್ಯತೆ ಆಪುಜಿ ಅಂಚಾದೆ 2015ನೇ ಸಭೆಡೆ 17 దానికి ನಂಗೆ ತುಟ್ಟಿ ಬತ್ತೇಂಡ ಐನ ಮಾಲಕರ ನಗಲು ಕೊರ್ಜೇರೆ ಸರಕಾರ ನಂಗೆ ಬೋಡಾಪನ ಜರ ಪೂರ ಕ್ರಮದೆ ತೊನಜಿ ಈ ಮಧ್ಯದ ಸರ್ಕಾರ ದಾನೆ ಮಂತ್ರ ಬನ್ನಗ ಅಪಗದ ದಾನೆ ಬೀಡಿ ಕೈಗಾರಿಕೆದ ಸಮಸ್ಯೆ ದಾನೆ ಕಾರ್ಮಿಕನ ಹೋರಾಟ ಒಂಜಿ ವರದಿ ಕೊರ್ಲೆ ಎಂದು ಬಂಡೇರಿ ಅಪಗಿತ್ತಿನಂಚ ನಮ್ಮ ಕಾರ್ಮಿಕ ಸಹಾಯಕ ಕಾರ್ಮಿಕ ಆಯುಕ್ತರ ದಾನೆ ವರದಿ ಕೊರಿಯರ್ ಬನ್ನಗ ಆ ಮಧ್ಯದ ಮಾಲಕರ ನಗಲ ಪೋದಿತ್ತನು ಕಾಕಾಜಿ ಎಂಕ್ಲೆ ಕೊರಿಯರ್ ಅಪ್ಪುಜಿ ಬೀರಡೆ ಎಂಕ್ಲೆ ಬಂದು ಮಲ್ಪ ಅಂಚ ದಾದ ನಿಗ್ಲು ವ್ಯವಸ್ಥೆ ಮನ್ಪಡ್ಬೋದ ದುಂಬೆಕ್ಲ ಒತ್ತಡ ಪೋದಿತ್ತು ಅಪಗ ಒಂಜಿ ಕೈಗಾರಿಕೆಗೆ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನ ಬಂದು ತೋದು ಆ ಸಂಬಂಧಪಟ್ಟ ಕಾರ್ಮಿಕರ ಹತ್ರ ಕಾರ್ಮಿಕ ಅಧಿಕಾರ ಕಾರ್ಮಿಕದ ಪ್ರತಿದಿನಕ್ಲ ಯೂನಿಯನ್ ದಕ್ಲ ಚರ್ಚೆ ಮಂತದ್ದು ಐಕ್ಯಬಕ ರಿಪೋರ್ಟ್ ಕೊರಡತ್ತೆ ಅಪ್ಪಗದ ಏಲ್ಸದಾನೆ ಮಂತೇರ್ ಬನ್ನಾಗ ಈ ನಮ್ಮ ತುಟ್ಟಿಬತ್ತ ಕೊರಡ ಸಮಸ್ಯೆ ಹೋರಾಟ ಮಾತಾನಾಗ ಬೆಂಗಳೂರದ ಕಾರ್ಮಿಕ ಇಲಾಖೆ ಬೇಕು ಮುಲ್ಪದ ಮಂಗಳೂರದ ಅಧಿಕಾರಿಗಳಿಗೆ ಬರ್ತಂದು ದಾದ ಬೀಡದ ಸಮಸ್ಯೆ ರಿಪೋರ್ಟ್ ಕೊರ್ಲೆ ಎಂದು ಅಪಗೆತ್ತನ ಮುಲ್ಪದ ಸಹಾಯಕ ಕಾರ್ಮಿಕದ ರಿಪೋರ್ಟ್ ಕೊರಿಯರ್ ಬನ್ನಾಗ ಅಂದು ಬೀಡಿ ಕೈಗಾರಿಕೆ ಭಾರಿ ಕಷ್ಟಡುಂಡು ಬೀಡಿ ಕೈಗಾರಿಕೆ ನಡಪಾರ ಅಪ್ಪುಜಿ ಎಲ್ಲ ದಿನ ತಾನೆ 17 ಮಜೂರಿ ಹೆಚ್ಚು ದಿಟ್ಟಿ ಮತ್ತೆ ಕೊರುಂದಾಂಡ ಕೈಗಾರಿಕೆ ಮುಚ್ಚಿದು ಪಾಪುಂಡು ಈ ಕೈಗಾರಿಕೆ ಲಕ್ಷಾಂತರ ಮಹಿಳಾ ಕಾರ್ಮಿಕರಿಗೆ ಕೆಲಸ ಇದ್ದಿಂದ ಮಾತ್ರ ರಿಪೋರ್ಟ್ ಕೊರಿಯರ್ ಒಂದು ಏರ್ ಬನ್ನಿ ಈ ಅಧಿಕಾರಿ ನಮ್ಮ 2 ಕೇಂದ್ರ ರಿಪೋರ್ಟ್ ಕೊರನಾಗ
ಸರ್ಕಾರದ ಆದೇಶ ದಾನ ಬಂದಾಗ ಕಾರ್ಮಿಕ ಸಂಬಂಧಪಟ್ಟ ಚರ್ಚೆ ಮಂದಿ ರಿಪೋರ್ಟ್ ಕೊರ್ಲಿ ಎಂದು ಅಧಿಕಾರಿ ದಾನ ಮಂತ್ರಿ ಏಕೈಕ ಕಾರ್ಯ ರಿಪೋರ್ಟ್ ಕೊರ್ನಿ ಅರೆಂಚ ರಿಪೋರ್ಟ್ ಕೊರಿಯರಿ ಅಧಿಕಾರಿ ಕಾರ್ಮಿಕ ಕಾನೂನು ಅಭ್ಯಾಸ ಮಂತದ್ದು ಕಾರ್ಮಿಕ ಕಾಯ್ದೆಕನ ಅಭ್ಯಾಸ ಮಂತದ್ದು ಬತ್ತನಂಚಿನ ಕಾರ್ಮಿಕ ಅಧಿಕಾರಿ ಯಾರು ದಾಯಂತ ರಿಪೋರ್ಟ್ ಕೊರ ಬಣ್ಣ ವಿಚಾರ ನಮ್ಮ ಮನೆ ನಮ್ಮನ್ನು ಕೊಡು ಸರಿ ಅವಾಗ ಸರ್ಕಾರ ದಾನ ಮಂತ್ರ ಬಂದಾಗ ಅವಾಗ 1 ವರ್ಷದ ಮಟ್ಟಿಗೆ ಆ 17 ಕೊರ್ಪಣ ಬೋರ್ಚಿ ಬಂದು ಆದೇಶ ಮಂತ್ರಿ ನಮ್ಮ ಯೂನಿಯನ್ ದಕ್ಕಲು ಹೈಕೋರ್ಟ್ ಕೇಸ್ ಮಂತ ಸರ್ಕಾರ ಏಕೈಕ ಕಾರ್ಮಿಕ ಕೊರಡಾಯಿನ ಕಾನೂನುಬದ್ಧವಾದ ಕೊರಡಾಯಿನ ಮಜೂರಿನಿ ಇನ್ನು ಬುರ್ದು ಕೊಡ್ತೇವೆ ಅವು ರೀತಿ ಮಂತ್ರ ಸರಿಯತ್ತ ಬಂದು ನಮ್ಮ ಹೈಕೋರ್ಟ್ ಕೇಸ್ ಬಂದಾಗ ಹೈಕೋರ್ಟ್ ದಾನ ಮಂತ್ರ ಬಂದಾಗ ದಾನ ನಿಕ್ಕಲು ಸರ್ಕಾರದ ಕೇನಾಗ ಸರ್ಕಾರ ದಾನ ಮಂತ್ರ ಮಿಸ್ಟೇಕ್ ಆದ್ರೆ ಅಂಚದು ಕೊರ್ಪುಡ ಬೊರ್ಚಿ ಬಂದ ಆದೇಶನು ಸರ್ಕಾರ ಪಿರದೆ ತೊಂಡು ಅವಾಗ ಕೊರಡು ಬಂದು ಲಗಾಯ್ತ ಅಂದಲ್ಪ ಈ ಕೂಡಲೇ ಬೀಲು ಮಾಲೀಕರ ದಾನ ಅಂತ ಬಂದಾಗ ಸರ್ಕಾರ ಕೊರಡ್ಚಿಂದ ಬಂದಾಗ ನಿಖಲು ಕೊರ್ಲೆಂದು ಪಿರಾರ ಬಣ್ಣಗ ಎಂಕಲ ಕೇನೀಜರ ನಿಖಲು ಮಾಲಕಂಡಕಲ ಕೇನೀಜರಿ ತುಲೆ ಅಕಲು ಕೊರಡಾಯಿನ ಮಜೂರಿ ಅವು ಕೊರಂದನೆಕ್ಕ ನಮ್ಮ ಸರ್ಕಾರ ಬಕ್ಕ ಹೈಕೋರ್ಟ್ಗೆ ಹೋಯ್ನಿ ಹೈಕೋರ್ಟ್ ಸರ್ಕಾರ ಕೇಂದ್ರ ಬೈಕ ಸರ್ಕಾರ ಪಿರದೆತ್ತೀರಿ ಬಣ್ಣಗ ಕೊರಡು ದಾಂಡು ಅಪಗ ಮಾಲಕನ ತಗದಾನ ಬಣ್ಣಗ ಎಂಕಲ ಕೇನಂದ ನಿಖಲು ತಾಯಿ ಪಿರದೆತ್ತಾರಂದು ಅಕಲು ಹೈಕೋರ್ಟ್ ಕೇಸ್ ಮುಂದುವರಿಂಡು ಅದು ಕೇಂದ್ರ ವಿಷಯದ ಅದುಂಡು ಕಾನೂನವು ಕಾಯ್ದೆವು ಜನಕಲು ಹೋರಾಟ ಮೂಲಕ ತಿಕ್ಕಿನಂಚಿನ ವ್ಯವಸ್ಥೆ ಸರ್ಕಾರ ಕೊರಡು ಬಂತು ನಾವು ಅವಳ ಕನಿಷ್ಠ ಕೂಲಿದ ಡಿಎ ತುಟ್ಟಿ ಬತ್ತೆ ಎಂಕಲ ಕೇಂದ್ರ ಬಂದಾಗ ಅಂಜ ಕೋರ್ಟ್ ಕೇಸು ಮುಂದುವರಿಂಡು ಕನಿನ ಫೆಬ್ರವರಿ ತಿಂಗಳು ಗಣೇಶ್ ಪೀಠ ದಾಖಲೆ ಬಂದ ಕೇಸಿಗೆ ದಾನೇನು ಬಂದಾಗ ನಿಖಲು ಕಾರ್ಮಿಕರಿಗೆ 16 ತುಟ್ಟಿ ಬತ್ತೆ ಕೊರತೆ ಸೀರೋಡು ಬಂದು ಹೈಕೋರ್ಟ್ ಆದೇಶ ಕೊರುಂಡು ಐನು ಕೊರಿಯರೆ ಬಾಡ ಒಂದು ಪ್ರಕ್ರಿಯೆಗೆ ಅಪಗ ವ್ಯವಸ್ಥೆ ಆದಿತ್ತನೆ ಒಂದು ಮಾತುಕತೆ ಮತ್ತು ಆದಿತ್ತನೆ ಈ ಮಧ್ಯಡು ಇಂದುವೇ ಭಾರತ ಬೀಡಿ ಕಂಪನಿ ದಾಖಲೆ ಪಾಡಿನ ಕೇಸಿಗೆ ಕಂಪನಿಗೆ ಪೂರಕವಾದ ಕೊಪ್ಪನ ಪೊರ್ಚಿ ಪಾಡಿನ ಒಂದು ರೀತಿ ಆ ವಿವಾದ ಜಡ್ಜ್ಮೆಂಟ್ ತೀರ ಬರ್ತದೆ ತುಲೆ ಓಡಿ ಮುಟ್ಟ ಸಮಸ್ಯೆಯಲ್ಲಿ ಬಂದಾಗ ಒಂದೇ ಇಶ್ಯೂ ದಾದ ತುಟ್ಟಿ ಬರ್ತದೆ 17 ಕೊರಡು ಬಂದ್ಬಿಡ ಆ ಕೊರಡಾಯಿನ ಕಾನೂನು ಪ್ರಕಾರ ಕನಿಷ್ಠ ಕೂಲಿ ಕಾಯ್ದೆ ಪ್ರಕಾರ ಕೊರಡಾಯಿನೇ ಒಂಜಿ ಜಾರ್ಜಿಯರ್ ಬಂದ್ಪುಣಿ ಕೊರ್ಲೆ ಅಂದೆ ಬೊಕ್ಕೊಂದು ಜಾರ್ಜಿಯರ್ ಕೊರ್ಪನ ಪೊರ್ಚಿ ಬಂದ್ಪುಣಿ ತುಲೆ ಎಂದು ಎಂಚಿನ ನ್ಯಾಯ ಎಂದು ನಮ್ಮ ಕೇಳು ಅವಾಗ ಮೆಕ್ಕಲು ದಾನಂದ್ರೆ ಕೂಡಲೇ ಎಂಕ್ಲೆ ಕೊರಚಿ ಬಂದ್ಬಿಟ್ಟು ನಿಕ್ಲ ಕೊರ್ಪಣ ಬೋರ್ಚಿಂದು ಏಪ ಗಣೇಶಗಳು ಕೊರಿಯರ ಬೈದಾರ ಅವಾಗ ಈ ಕಂಬಿಂದ ನಿಕ್ಲು ಕೊರ್ಪಣ ಬೋರ್ಚಿ ಬಂದು ಅಕ್ಲೇನೆ ಐ ನಡೆಗೆ ಎಂದು ಮಂತು ಬಿಡಿಯದು ದಾಯ ಬಣ್ಣಗೊಂಜಿ ಸಾಮಾಜಿಕವೈನ ಕಳಕಲಿ ನಮ್ಮಡಬಹುದು ನಮ್ಮ ದಾನೆ ನಮ್ಮಡೊಪ್ಪನ ಸಂಪತ್ತು ದಾನೆ ಉಂಡ ಐನು ಒಂತ ಮಟ್ಟಿಗಾಂಡ ಕಾನೂನುಬದ್ಧವಾದ ನಡಪನ್ನ ಮಾತ್ರ ಐಕೊಂಜಿ ದೇವರ ದೇವ ಪನ್ಪುಣ ಒಂಜಿ ಗ್ರಾಮೀಣವಾದ ಭಾಷೆ ನಂಗೆ ಪನೋಲಿ ಕೊರ್ಪುನಕ್ಲೇನೆ ಕೊರಡ್ಚಿ ಪನ್ಪುಣವು ಈ ಸದ ತುಟ್ಟಿ ಬದ್ದೆ ಒಂಜಿ ಕಂಪಿಂದಾಗ್ಲು ಕೊರಿಯರ ಪಾಡ್ದೇರಿ ಕೂಡಲೇ ನಿಖಲು ಕೊರ್ಪನ ಬರ್ಚಿ ಒಂದು ಪನ್ನೆರಡು ಅಕ್ಲು ಪಿರೋದಿತ್ತೆ ಪನ್ನಗ ಕಾರ್ಮಿಕರಿ ಕಾನೂನುಬದ್ಧ ತಿಕ್ಕೋಡಾಯನ ಕೊರಡ್ಚಿ ಪನ್ಪುಣ ಅವನ ಮನಸ್ಥಿತಿ ಉಂಡಾತ ಇದು ಬಹುಶಃ ಎನ್ನ ಮಟ್ಟಿಗೆ ಬೀಡಿ ಮಾಲಕರಿಗೆ ಅದನ್ನ ಬೇತೆ ವಾ ಮಾಲಕ ವರ್ಗ ಇಚ್ಚಿನ ಎನ್ನ ಮನಸ್ಸು ಉಂಟು ಈ ರೀತಿ ನಮ್ಮನೆ ನಿರ್ದಾಕ್ಷಿಣ್ಯವಾದ ನಿಷ್ಕಾರುಣ್ಯವಾದ ಬೆನ್ಪೋರು ಬಂದಾಗ ನಂಗೆ ಹೆಚ್ಚುವರಿಕೆ ಅನ್ನತ್ತ ನಮ್ಮ ಕನಿಷ್ಠಗೊಳ್ದ ಅಂಶನಿಕೆಯಲ್ಲಿ ಬೆನ್ಪೋರಿ ಬಂದಾಗ ನಮ್ಮನ್ನು ಬೆನ್ಪೋನ ಮಾಲಕರ ಮನಸ್ಸಿಗೆ ಹೆಂಚಿನ ಬಂದ ನಿಖಲು ಆಲೋಚನೆ ಮಾಡ್ತಾರೆ ಸರಿ ಆ 17 ಕೇಸ್ ನಮೇನಿದ್ದಾನೆ ಅಂತ ಬಂದಾಗ ನಮ್ಮ ಮುಖ್ಯ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರೇ ಬರೀತ ಒಂದೇ ಇಶ್ಯೂ ಡಿಎದ ಒಂಜಿ ಚಾರ್ಜ್ ಕೊರಲೆ ಬಂಡೇರಿ ಒಂಜಿ ಕೊರಚಿ ಬಂಡೇರಿ ಈರ್ ದಾದ ಬಂದ ಬಗ್ಗೆ ತೀರ್ಮಾನಕ್ಕೆ ಬರೋಡು ಪನ್ಪಣ ಒಂದು ವಿಷಯ ನಮ್ಮ ಹೈಕೋರ್ಟ್ ಆ ಕೇಸು ಸರಿ ಅವು ಒಂಜೇನ 10 ಅವೆರ್ದು ಬಕ್ಕ 2017 ಏಪ್ರಿಲ್ 1 ಬಕ್ಕ ಕನಿಷ್ಠ ಕೂಲಿ ಕೊರಡು ಬಂದ ತೀರ್ಪು ಕೊರಡು ಬಂದ ಕಾಯ್ದೆ ಬರ್ತದೆ ಎಂಚ ಕನಿಷ್ಠ ಕೂಲಿ ಒಂಜಿ ಸಾರಿ ಬೀಡಿ ಕಟ್ಟದಾಂಡ 210 ರೂಪಾಯಿ ಕೊರಡು ಬಂದ ಸರ್ಕಾರದ ಅಧಿಸೂಚನೆ 5 ವರ್ಷಗಳ ಕನಿಷ್ಠ ಕೂಲಿ ನಿರ್ಣಯ ಮನಪ್ರಾಂಚನ ಪ್ರಕಾರ ಆಯ್ತು ಈ 210 ಕೊರಡು ಬಂದ ಆ ಒಂದು ಮೀಟಿಂಗ್ ಏನಿತ್ತೇರಿ ಏಕೈಕಿ ಸರ್ಕಾರ ಅಥವಾ ಮುಖ್ಯಮಂತ್ರಿ ಕೊರ್ಲೆಂದು ಪನ್ಪಡ್ತಾವ್ ಸರ್ಕಾರದ ಕಾರ್ಮಿಕ ಅಧಿಕಾರಿಗಳು ಕೊರಲೆ ಬನ್ನುವ ವಿವಾದ ಹೊತ್ತವು ಆ ಕಾಯ್ದೆದಾನೆ ಮನಮನ ಕನಿಷ್ಠ ನಿರ್ಣಯ ತ್ರಿಪಕ್ಷೀಯವಾದ ಸರ್ಕಾರದ ಪ್ರತಿನಿಧಿ ಅತನ ಕಾರ್ಮಿಕ ಆಯುಕ್ತರೇ ಅದನ್ನ ಅಧಿಕಾರಿ ಅತನ ಕಾರ್ಮಿಕ ಸಂಘಟನೆದ ಬೀಡಿ ಕಾರ್ಮಿಕರನ್ನ ಪರವಾದ ಉಪ್ಪುನಂಚಿತ್ತನ ಯೂನಿಯನ್ ದ ಪ್ರತಿನಿಧಿ ನಕಲು ಬಕ್ಕ ಬೀಡಿ ಮಾಲಕರ ನಕಲ ಪ್ರತಿನಿಧಿ ನಕಲು ಈ ಮೂಜಿ ವ್ಯಕ್ತಿ ನಕಲು ಸರ್ಕಾರ ಬೀಡಿ ಮಾಲಕರು ಬೀಡಿ ಕಾರ್ಮಿಕರ ಬರೋದು ಯೂನಿಯನ್ ಉಪ್ಪುನಂಚಿತ್ತನ ಒಂದು ತ್ರಿಪಕ್ಷೀಯ ಸಮಿತಿ ಇಂದೆರಡು ದಾನ ತೀರ್ಮಾನ ಬಂದಾಗ 18 ಸಾವಿಗೆ 1000 ಬೀಡಿ ಕಟ್ಟದ 270 ರೂಪಾಯಿ ಕನಿಷ್ಠ ಕೂಲಿ ಕೊಡುವ ತೀರ್ಮಾನ ಆಗಿದೆ ನಮ್ಮ ಜಾಸ್ತಿ ಕೇಂದ ನಮ್ಮ ಕನಿಷ್ಠ ಕೂಲಿ ಜಾಸ್ತಿ ಕೊಡರು ಬಂದು ನಮ್ಮ ಕೇಂದ್ರಿತ ರಟ್ಟು ಸಂಘಟನೆ ಇಲ್ಲ ಲಾಸ್ಟ್ ದಾನೆ ಒಪ್ಪಂದ ತೀರ್ಮಾನ 270 ರೂಪಾಯಿ 1000 ಬೀಡಿ ಕಟ್ಟದ ಕೋರೋದು ತೀರ್ಮಾನ ಬೆಂಗಳೂರು ಈ ತೀರ್ಮಾನ ಬೀಡಿ ಕಂಪಿಂದ ಮಾಲಕರಿಂದ ಕುಲೆತ್ತೇರಿ
ದ್ವೇ ಭಾರತ ಬೀಡ್ದ ದನ್ನ ಪ್ರತಿನಿಧಿಗಳು ಗಣೇಶ್ ಬೀಡ್ದಾಕ್ಲಿತ್ತೇರು ಬೇರೆ ಬೇರೆ ಕಂಪನಿ ದನ್ನಕಲ ಪರವಾದ ಅಲ್ಪದ ಸಂಬಂಧಪಟ್ಟ ಅಧಿಕಾರ ನಕಲಿತ್ತೇರು ಸರಿ ಮಾತಾ ಅಂಚ ಕೊರ್ಪುಡಿ ಬಂದು ಸರ್ಕಾರ ಅಧಿಸೂಚನೆ ಅಂದ್ರೆ ಮಾತಲ್ಲಿ ದಸ್ಕತ್ ಮಾಡಿ ಮಾತಾಡ ಇದೇ ಬತ್ತಿ ಪಕ್ಕ ಎಂಕ್ಲೆಗಾಬುಜಿ ಕೈಗಾರಿಕೆ ಮುರ್ಕೊಂಡು ಕೊರ್ರೆ ಕುಡ್ಲಾಗ ಬತ್ತಿ ಪಕ್ಕ ಅವು ಬೆಂಗಳೂರದ ಅಲ್ಪದ ರೋಡ್ ದಾಡ್ದ ಕುಡ್ಲದ ರೋಡ್ಗೆ ದಾದ ಆಪುಣದು ಗೊತ್ತಿಸಿ ಅದು ಕೆಲವು ಜಾಗೆ ಪೋನಾಗ ಕೆಲವೊಂದು ನಮ್ಮ ಗ್ರಾಮೀಣ ಭಾಷೆ ಕುಲೆ ಬತ್ತನ ಅದಾದ ಪಿಶಾಚಿ ಪತ್ತ ನಂದು ಗೊತ್ತಿಸಿ ಅದೇ ಬೆಂಗಳೂರದ ಸಿಟಿ ಬುಡ್ದು ಇಂಚು ಬಂದಾಗ ಮನಸ್ಸು ಬದಲಾಂಡೆ ಇದೇ ಬಂದಾಗ ಅವೇರಾಗ ಎಂಕ್ಲೆಗೆ ಕೊರಿಯರ ಅಪ್ಪಜಿ ಕೊಡುನಾಡ ಕೈಗಾರಿಕೆ ಮುರ್ಕೊಂಡು ನಿಖಲು ಬುಡ್ದು ಕೊರು ಒಂದುವೇ ಪಾತ್ಯರ ಅಲ್ಪದಾಯ ಬಂಡಿಜರು ಬೆಂಗಳೂರು ಅಲ್ಪ ಮೂಜಿ ವ್ಯಕ್ತಿ ನಕಲು ಸೇರ್ ತ್ರಿಪಕ್ಷೀಯ ಸಮಿತಿ ಸೇರಿದ ಅವು 200 ಬರ್ತದ ಬೋಡ ₹1 ಕಮ್ಮಿ ಅನ್ನಲ್ಲ ಒಮ್ಮತದು ಒತ್ತುದು ಬೋತು ಅಲ್ಪ ಒತ್ತುದು ಇದೇ ಬಣ್ಣಕ್ಕೆ ದಾನ ನಿಖಲು ಕೊರ್ಪುಜಿ ಬಂದ್ಪುಣಿ ಇತ್ತು ಅವದಾನ ಅಂಚಾದ 15 ನಿಮಿಷ ಬಿಡು ₹210 ಕೊರಡು ಅವಕ್ಕೆ ವಿವಾದ ಅಲ್ಲ ಇನ್ನು ಹೈಕೋರ್ಟ್ ಉಂಟು ಆಂಡತೆ ಪನ್ನಗ 2015 ಬೀಡಿ ಕಾರ್ಮಿಕರಿಗೆ ಕೊರಡೈನ ಮಜೂರಿನಿ ಸರಿಯಾದ ರೀತಿಯ ಕಾಯ್ದೆ ಪ್ರಕಾರ ಕೊರಿಯರ ಇನ್ನು ಬೀಡಿ ಬಾಲಕರನ್ನು ಕೊರೊಂದು ವಿಜ್ಜೇರಿ ಒಂದು ಅಕ್ಲ ಮನೋಭಾವ ಅಂಚದ ಸುರುಕೆ ಬನ್ನಿ ಖಾಲಿ ಈ ವರ್ಷ ತುಟ್ಟಿ ಬತ್ತೆಗೆ ಬೋಡಾದೆ ಮಾತ್ರ ನಮೀನಿ ಬೈದಿನತ್ತು ನಮ್ಮ 2017 ಕೊರಡೈನ ಕೊರ್ತು ಜರಿ ಇನ್ನು ಮಾಲಕರನ್ನ ಇರಾದಾನೆ ಬಣ್ಣಗ ಕಾರ್ಮಿಕ ಕೊರೊಂದಾನ ಕೈಗಾರಿಕೆ ಮುರ್ಕುನಿ ಕಾರ್ಮಿಕ ಕೊರೊಂದಾನ ಕೈಗಾರಿಕೆ ಮುರ್ಕುನಿ ಅವೇ ಸರ್ಕಾರ ಕಾನೂನದ ವ್ಯವಸ್ಥೆ ಮನ್ಪುನಗ ಆ ಕಾನೂನು ಕೈಗಾರಿಕೆ ವಿರೋಧ ಸಂದರ್ಭಡು ದಾಯ ಮಾಲಕರನ್ನ ಸಂಬಂಧಪಟ್ಟ ಸರ್ಕಾರದ ವಿರುದ್ಧ ಲಡಾಯಿದಾರೆ ಐತಿ ಕನೆಕ್ಷನ್ ನಿರ್ಣಯ ಮನ್ನಿಗಳು ಪಲ್ಲೆ ಎಂಗ್ಲರ್ ಆಪಜಿನ ಸರ್ಕಾರ ನೇರವಾದ ಪಲ್ಲೆ ಅವನಿಗಳು ಒತ್ತೊಂದು ಬರ್ಪಾರು ಅವನ್ ದಸ್ಕತ್ ಬಾರ್ದು ಬರ್ಪಾರು ಇದೇ ಊರಿಗೆ ಬಣ್ಣಕ್ಕೆ ನಿಗ್ಲೆ ಕೊರಿಯರ್ ಆಪಜಿ ಮೂಜಿ ವರ್ಷ ತುಟ್ಟಿ ಬತ್ತ ನಂಗೆ ಇಜ್ಜಿ 18 ಮಿಸಡ್ ఆయన ₹210 ಕನಿಷ್ಠ ಕೂಲಿಜ್ಜಿ ಇನ್ನು ಈ ಸರ್ತಿ ಪೀರ 22 ಬೇಸ ತುಟ್ಟಿ ಬತ್ತದಾನೆ ಉಂಡ ಐಲ್ಲ ಕೊರಂದನಕ ಮನ್ಪುಣಂಚನಿ ಬಾಲಕರಗಳ ಮನೋಭಾವದಾನೆ ಉಂಡ ಐಕೆ ಪಾಡ್ಲಿ ಧಿಕ್ಕಾರ ಅಂಚದು ಬಂದುಲೆ ನಲ್ಲಾದ ನಾಯಕರನ್ನಗಳು ಪಾತಿರ ಉಳ್ಳೇ ಒಂದು ಕೈಗಾರಿಕೆದ ನಮ್ಮ ಕನಿಷ್ಠಗೊಳಿದ ಒಂಜಿ ರಡ್ಡು 2017 ವರ್ಷ 8 ವರ್ಷದಿಂಚದ ಒಂದು ಇತಿಹಾಸ ನಲ್ಲಾದ ಬೇತೆ ಬೇತೆ ಕಾಯ್ದೆಲು ಇನಿ ಹೆಚ್ಚಿನಕ್ಲ ಕೂಕಾಡದಾನೆ ಬಣ್ಣಗ ಎಂಕ್ಲಿಗೆ ಸ್ಕಾಲರ್ಶಿಪ್ ದಿಕ್ಕೊಂದಿಜ್ಜಿಂದು ಎಂಗ್ಲಿಗೆ ಸ್ಕಾಲರ್ಶಿಪ್ ದಿಕ್ಕೊಂದಿಜ್ಜಿಂದು ಎಂಗ್ಲಿಗೆ ಮರ್ದದ ವ್ಯವಸ್ಥೆ ದಿಕ್ಕೊಂದಿಜ್ಜಿ ಎಂಗ್ಲದೆಲ್ಲ ಕಾಯಿಲೆ ಬತ್ತಂದ ನೈಕ್ ಬೋರ್ಡಪ್ಪನ ಸಹಾಯಧನ ದಿಕ್ಕೊಂದಿಜ್ಜಿ ಇನಿ ಸ್ಕಾಲರ್ಶಿಪ್ ದಾನೆ ತನ ಗೊತ್ತು ಪೋಟ್ಲಿಕ್ಲಿಗೆ ನೆಕ್ ತುಂಬ ದಾನೆ ತನ ಬಣ್ಣಗ GST ಬರ್ಪನೆಗೆ ತುಂಬು ಪ್ರತಿ 1000 ಬೀಡಿ ಕಟ್ಟದ ₹5 ಬೀಡಿ ಕಂಪಿಂದ ದನ್ನಕಲು ಸೆಸ್ತ ರೂಪಾಯಿ ಕಟ್ಟಿರ್ತದೆ ಅಪಗ ಸ್ಕಾಲರ್ಶಿಪ್ ಒಂತೆ ಮಟ್ಟಗೊಂಚಿ 103 ತಿಕ್ಕೊಂದಿತ್ತನೆ ಬಕ್ಕ ದಾನೆ ನಂಗೆ ಹುಷಾರಿಜ ದಯಮುಡು ಬೋರ್ಡ ಮರ್ದದ ವ್ಯವಸ್ಥೆ ಅಲ್ಪ ಅಲ್ಪ ಕೆಲವೊಂದು ಬೀರ್ದ ಆಸ್ಪತ್ರೆ ಅಲ್ಪ ಮರ್ದಲ್ ಮದ ತಿಕ್ಕೊಂದಿತ್ತನೆ ಆಡ ಏಪ GST ಬತ್ತನ ಈ GST ಬತ್ತಿ ಬಗ್ಗೆ ಈ ಸೆಸ್ತ ರೂಪ ಬೋಂಡು ಬೀಡಿ ಕಂಪನಿ ತಮಿದು ಚೆಸ್ ಬಾರಿ ನೇರವಾದ ಸೆಂಟ್ರಲ್ ಗವರ್ಮೆಂಟ್ ಮೂಲಕ ಈ ಟ್ಯಾಕ್ಸ್ ಕಲೆಕ್ಷನ್ ಅದು ಪೋಂಡು ಈ ಮಧ್ಯದಲ್ಲಿ ತಾನೇ ಬಂದಾಗ ಬೀಡಿ ಕಾರ್ಮಿಕರ ವೆಲ್ಫೇರ್ ಫಂಡ್ ಬೀಡಿ ಕಾರ್ಮಿಕ ಕಲ್ಯಾಣ ನಿಧಿ ಬಂದಿತ್ತನೆ ಆ ಮೂಲಕ ನಂಗೆ ಸ್ಕಾಲರ್ಶಿಪ್ ಮರ್ದದ ವ್ಯವಸ್ಥೆ ಆಸ್ಪತ್ರೆ ವ್ಯವಸ್ಥೆ ಇತ್ಯಾದಿ ಮಾತ್ರ ನಂಗೆ ತಿಕ್ಕೊಂಡಿರ್ತದೆ ಈ ಪ್ರಸಕ್ತ ಇತ್ತಿನ ಸೆಂಟ್ರಲ್ ಗವರ್ಮೆಂಟ್ ತಾನೇ ಮಂತ್ರ ಬಂದಾಗ ಈ ಬೀಡಿ ಕಾರ್ಮಿಕ ಕಲ್ಯಾಣ ಇಲಾಖೆ ತಾನೇ ಉಂಡ ಐತ ಚಟುವಟಿಕೆಯನ್ನು ತೆತ್ತದು ESIಗೆ ವರ್ಗಾವಣೆ ಮಂತೇವೆ ಇನ್ನು ಕಾರ್ಮಿಕ ದಾಲ ಇತ್ತಂದಾಂಡ ಬೀಡಿ ಕಾರ್ಮಿಕರನ್ನ ನಿಖಲು ESI ಮೂಲಕ ಕೊರೋದು ಬಂದೆ ESI ದಿಕ್ಕುನ ಸವಲತ್ತು ಇಚ್ಚು ಮರ್ದದ ಇತ್ಯಾದಿ ನಂಗೆ ಇಚ್ಚು ಬೀಡಿ ದಿಕ್ಕುನ ಸವಲತ್ತು ESI ಕೊರಿ ಹಾಕಲೇ ನೇಮಕ ಮಂತಾನೆ ಏಜೆನ್ಸಿ ಇತ್ತ ಉಂಡ ಇತ್ತ ತಾಲ ಇತ್ತ ಸ್ಕಾಲರ್ಶಿಪ್ ಎಲ್ಲ ಪಾಡದ ಹಾಕಲ್ಲ ತಿಕ್ಕುನ ಇಚ್ಚ ಬಂದು ಗೊತ್ತುಚ್ಚಿ ಮರ್ದ ವ್ಯವಸ್ಥೆ ಇಚ್ಚಿ ಕೆಲವು ಆಸ್ಪತ್ರೆ ಬಂದ ಮುಖ್ಯ ಕಾಯಿಲೆಗಳ ಮರ್ದ ಇಚ್ಚಿ ನಮಾದ ಸಮಸ್ಯೆ ರೇಪಣ್ಣಗಿರಿ ಕಾರ್ಮಿಕರಿಗೆ ಬೀಡಿ ಕಾರ್ಮಿಕ ದಾನ ದಿಕ್ಕೊಂದುಂಡ ಈ ಹೆಚ್ಚಿನ ಸವಲತ್ತನ್ನು ಮಾತಾ ಸವಲತ್ತಲ್ಲ ಇನ್ನು ಸರ್ಕಾರ ಬಕ್ಕ ಮಾಲಕರ್ನಕಲ್ಲು ಸರ್ಕಾರ ನಕಲ ಒಂಜಿ ಹವ್ಯಾಸ ಇರ್ದವರ ಮಾಲಕರ್ನಕಲ ಬರೀ ಲಾಭಕೋರ ನೀತಿ ಇರ್ದವರ ಇನ್ನು ಕಾರ್ಮಿಕರ ದಿಕ್ಕೊಂದಿಚ್ಚಿ ಐರ್ದವರ ಇನ್ನು ಹಲವಾರು ಸಮಸ್ಯೆ ನಿಂಡು ಕೇವಲ ಕನಿಷ್ಠಗೊಳಿದ ಮಾತ್ರ ಈ ಮಾತು ಸಮಸ್ಯೆ ಇರ್ದವರು ಎಂಗಳು ಮಸ್ತ್ ಎಂಗ್ಲೆ ಕಷ್ಟ ಆತಂದು ಎಂಗ್ಲಿಗೆ ಹೆಚ್ಚಿನ ಮಜೀರಾನ ಕೊರಲೆ ಬಂದು ಕೇಂದ್ರ ಬೋಡಾದು ಈ ಸಂದರ್ಭ ನಮ್ಮಿನಿ ಬೈದ ಅಂಚಾದೆ ಎಂಗಳು ಕಾಲಿ ಇನಿಬೋಡದ ಬತ್ತನತ್ತೆ ಎಂಗಳ ಹೋರಾಟ ನಿರಂತರವಾದ ಉಂಟು ಇನಿದಾನ ಎಂಕ್ಲಿಗೆ ಕಾಕತಿ ಬರದ ಐಕ್ನಿಕ್ಲ ಸುದ್ದಿಜ್ಜೆ ಲೇಬರ್ ಇಲಾಖೆ ದಕ್ಲ ಸರಿಯಾದ ಸ್ಪಂದನೆ ಕೊರೊಂದಿದ್ದೇವೆ ಇನ್ನು ಕೇವಲ ಎಂಕ್ಲು ಈ ಕಂಪನಿ ಪ್ರಾರಂಭ ಆತಂದ್ರೆ
ನಿರಂತರವಾದ ಎಲ್ಲ ಶುಕ್ರವಾರ 31 ತಾರೀಕು ಮುಟ್ಟಿ ಚಳವಳಿ ನಡುವೆ ಒಂಚಿ ಸುರುತ ಅಂತದ ದೇಕಡಿಗಳು ಮಣಿಜರ್ನಾಂಡ ಎಂಗ್ಲೆ ಕಾನು ಬದವತಿ ಕೂಡ ಸೌದಲ್ಲಿ ಕೊರ್ಜರ್ನಾಂಡ ಈ ತುಟ್ಟಿ ಬತ್ತಿ 22 ಜಾರಿ ಮಂತ್ಜರ್ನಾಂಡ ಬರ್ಪಿ ತಿಂಗಳೂರು ದಿಂಚ ಎಂಗ್ಲ ಹೋರಾಟವ ರೂಪ ಪಡೆಯಲು ಬಂದು ಆ ಪಂಡ ಸಾಧ್ಯತೆ ಎಂಗ್ಲ ಬಡವದ ಪ್ರಶ್ನೆ ಎಂಗ್ಲ ಬಂಜಿದ ಪ್ರಶ್ನೆ ಉಂಟು ಎಂಗ್ಲು ಹೆಚ್ಚಕ್ಕೆ ಎನ್ನತ್ತು ಕನಿಷ್ಠ ಗುಲಿನ ಎಂಗ್ಲು ಕೇನು ಇನಿ ಎಂಕ್ಲು ಬೆಂದ ನಿಕಲ ಬೀರಿ ಕಾಡದ ನಿಕಲ ಕಂಪನಿಗೆ ಎಂಕ್ಲು ಬೀರಿ ಕೊರಿಯ ಆ ಮೂಲಕ ನಿಕಲ ವ್ಯವಹಾರ ಮಾಡ್ತಾರೆ ನಿಕಲಿಗೆ ಲಾಭದ ಅಂಶ ದಿಗುದಿಪ್ಪು ಅಂದ್ರೆ ಎಂಕ್ಲು ಬೆಂದನೇಕೆ ನಿಕಲು ಕೊರ ಎಂಗ್ಲು ಬೆಂದಿನ ಅಂಶದ ಮಜರು ನಿಕಲು ಕೊರಲೆ ಬಂದು ಕೇಂದ್ರ ಮೇಲೆ ಬೈದನೆ ಹೆಚ್ಚುವರಿಯಾದ ಗರಿಷ್ಠ ಕೂಲಿನ ಕೇಂದ್ರ ಬೈದನೆ ಅಂಚಾದೆ ಒಂಜ ಇನಿ ಎಂಗ್ಲ ಸಮಸ್ಯೆ ದಾನೆ ಉಂಡ ಎಂಗ್ಲು ಇಣಿತ ಬೇಡಿಕೆ ದಾನೆ ಉಂಡ ಆ ಬೇಡಿಕೆ ದಾನೆ ಬಂದು ಕೇನೆರೆ ಇನ್ನ ಕೆಬಿಕೋರ ಈರು ಕೆವಿಯಾರ ಕೇನೆರೆ ಬಲೆ ಎಂಗ ದಾದಾ ನೀರೊಂಜಿ ವಿಷಯ ಪಲ್ಲೆ ಏಪ ಕೊರ್ಪಾರ್ ಬಂದು ಎಂಗ್ಲಿಗೆ ಬಲ್ಲೆ ಇಜ್ಜ ಎಂಗ್ಲು ಬಲ್ಪಾರ್ದು ಪೋಪುಜ ಒಂದು ರಡ್ಡೆ ತೀರ್ಮಾನ ನಮ ಅಂಚಾದೆ ಎಂಗ್ಲ ಮ್ಯಾನೇಜರ್ನ ಮಾತೆಲ್ಲ ಈ ಸಂಸ್ಥದ ಮ್ಯಾನೇಜರ್ ವಿನಂತಿ ಬಂತಂದಿಲ್ಲ ಎಂಗ್ಲ ಡಿಪ್ಪೋಗ ದುಂಬೆ ಕಾಗಜ ಪಾರ್ದ ನಿಂಗಲ ಹೆಡ್ ಆಫೀಸ್ ಎಂಗ್ಲ ಹೆಡ್ ಸಂಘಟಕಲ ಕಾಗಜ ಬರೆತ ನಿಂಗಲ ಹೆಡ್ ಆಫೀಸ್ ದಾಲ ಪಾತೇರಿಚೇರು ದಾಲ ಮನಿತಿಚೇರು ಅಂಚಾದೆ ಎಂಗ್ಲಿಗೆ 22 ಹೆಚ್ಚಾನ ಮಜಲನಿ ಏಪ ಕೊರ್ಪಾರ್ ಬಂದು ಇರ್ ಬತ್ತ ಪನೋಡು ಇಜ್ಜ ಎಂಗ್ಲಿನ ಉಲಯ ಬರ ಅವಕಾಶ ಕೊಡಿ ಎಂಕ್ಲು ಇರ್ನಡೆನ ಬರ್ಪ ಈರು ಇರ್ನ ಕಾರ್ಮಿಕ ನಡೆ ಬರ್ಪುಜರ್ನಾಂಡ ಎಂಕ್ಲು ಈರ್ನಡೆ ಬೋಡ ಬರ್ಪ ಬೀಗದ ಪೆರೆ ಪಲ್ಲೆ ಇಜ್ಜ ಎಂಗ್ಲು ಮುಲ್ಪನೆ ಕುಲ್ವ ಅಂಚಾದೆ ಈ ಮೂಲಕ ನಮ್ಮ ಮ್ಯಾನೇಜರ್ ವಿನಂತಿ ಮನ್ಪುಗ ಮಾತ್ರ ನಿಗಲೆ ಮಾತ್ರ ಅಭಿನಂದನೆ ಕೊಡುದು ಎನ್ನ ಪಾತ್ರೆಗೂ ಕೊಟ್ಟದು ಏಪ್ರಿಲ್ 1 ಬಗ್ಗೆ ಜಾರಿ ಆವಡುತ್ತಿನ ತುಟ್ಟಿ ಬತ್ತೆ ಐನಿತ್ತೆ 2 ತಿಂಗಳು ಅಣ್ಣ ಕೊಟ್ಟಿದ್ದೀರಿ ಪಂಪಿನ ಕಾರಣಕ್ಕೆ ಬೋಡೋದು ಇನಿ ನಮ್ಮ ಹೋರಾಟ ಸುರಾದ ಸಾವಿರಗೂ 252 ರೂಪಾಯಿ ಕೂಲಿ 1000 ಬೀಡಿಗೆ ಕೂಲಿ ಅದು ಗೊತ್ತಿದೆ 7 ರೂಪಾಯಿ 40 ಪೈಸೆ ಮಾತ್ರ 7 ರೂಪಾಯಿ 40 ಪೈಸೆ ಮಿತ್ತಿತ್ತಿನ ಪೂರಳ ತುಟ್ಟಿ ಬತ್ತೆ 1984 ರಾಮಕೃಷ್ಣ ಹೆಗಡೆನ ಗೌರ್ಮೆಂಟ್ ಉಪ್ಪನಾಗ CPI 4 CPM 4 ಎಡಪಕ್ಷಲ್ಲ MLA ನಾಯಕನ ಬೆಂಬಲೋಡು ರಾಮಕೃಷ್ಣ ಹೆಗಡೆನ ಗೌರ್ಮೆಂಟ್ ಇತ್ತಿನ 83 ಬತ್ತೀನಿ ಆ ಪೊರ್ತುಡು ಎಡಪಕ್ಷಗಳು ಈ ಜಿಲ್ಲೆಡು ಮಲ್ಲ ಸಂಘಟನೆ ಬೀಡಿ ಕಾರ್ಮಿಕರಿಗೆ ಅನುಕೂಲ ಆವಡು ಬಂದ್ಕೊಡು ಅಕ್ಕನ ಪ್ರಭಾವನು ಪಾಡದೆ ಸರ್ಕಾರದ ಮಿತ್ತು ಪಾಡದೆ ಈ ಏಳಿದ ತುಟ್ಟಿ ಬತ್ತೆ ಬೀಡಿ ಕಾರ್ಮಿಕರಿಗೆಲ್ಲ ಲಗವಾವಡು ಬಂದ್ಕೊಡು ಮಲ್ತೀನಿ ಆ ನಿತ್ತಿನ ಕೂಲಿ ಏಳಿದ ತುಟ್ಟಿ ಬತ್ತೆ ಬರ್ಪಡೆಗೆ ದುಂಬಿತ್ತಿನ ಕೂಲಿ ಅಂತ ಗೊತ್ತಂಡೆ 84 7 ರೂಪಾಯಿ 40 ಪೈಸೆ ಆ ವರ್ಷ ಏರಿ ಮೆಚ್ಚಿನ ತುಟ್ಟಿ ಬತ್ತೆ 1 ರೂಪಾಯಿ 40 ಪೈಸೆ ಅಂಚ 800 ರೂಪಾಯಿ 80 ಪೈಸೆ ಆಂಡ್ 1984 5 ಪಕ್ಕ 2024 ಸರಿ ಸುಮಾರು 40 ವರ್ಷ ಬೀಡಿ ಕಾರ್ಮಿಕರಿ ಪ್ರತಿ ವರ್ಷ ತುಟ್ಟಿ ಬತ್ತೆ ತೆತ್ತೊಂದು 40 ವರ್ಷ 40 ವರ್ಷಗಳು 2004 ಬೀಡಿ ಮಾಲಕರಿ ತುಟ್ಟಿ ಬತ್ತೆ ಕುಂತ 2004 ಏಳಿದ ತುಟ್ಟಿ ಬತ್ತೆ ಕೊರ್ಜೇರಿ 5ನೇ ಕೊರ್ಜೇರಿ ಆಜೆ ಕೊರ್ಜೇರಿ 7 ಕೊರ್ಜೇರಿ 4 ವರ್ಷ ಬೀಡಿ ಕಾರ್ಮಿಕರು ತುಟ್ಟಿ ಬತ್ತೆ ಕೊಡ್ತಿದ್ದೀರಿ ಬೀಡಿ ಮಾಲಕರು ಕಾರ್ಮಿಕರಿಗೆ ತುಟ್ಟಿ ಬತ್ತೆ ಕೊಡ್ತಿದ್ದೀರಿ ಆ ಸಂದರ್ಭಗಳು ಆ 4 ವರ್ಷಲ ನಮ್ಮ ಸಂಘಟನೆಗಳು CITU AOTC ಒಟ್ಟಿಗಾದ ನಿರಂತರವಾದ 4 ವರ್ಷ ಹೋರಾಟ ಮಾಡ್ತದೆ ಈ ಏಳಿದ ತುಟ್ಟಿ ಬತ್ತೆ ಗುರುತುಕೊಳ್ಪನ ಪ್ರಶ್ನೆ ಇಚ್ಛೆ ಮಾಡಿದ ಮಾಡ್ತದೆ 2000 ಹೆಣ್ಮಾಡು ಕೂಡ ಈ ಏಳಿದ ತುಟ್ಟಿ ಬತ್ತೆ ಜಾರಿಗೆ ಬರ್ತೀನಿ ಮಾತ್ರ ಆ 4 ವರ್ಷ ತುಟ್ಟಿ ಬತ್ತೆ ಕೊರಂದನೇಕೆ ಒಂದು ಪರಿಹಾರ ರೂಪವಾದ 4,000 ರೂಪಾಯಿ ಬೀಡಿ ಕಾರ್ಮಿಕರಿಗೆ ಮಾಲಕರು ಕೊಡೋದು ಬರ್ತೀನಿ ಐಟೆ ಬೀಡಿ ಮಾಲಕರಿಗೆ ಸರಿ ಸುಮಾರು 110 ಕೋಟಿ ರೂಪಾಯಿ ಬೀಡಿ ಕಾರ್ಮಿಕರಿಗೆ ಸಂದಾಯ ಮಲ್ದೆ ಮುನಿತಪ್ಪನ ಪ್ರಶ್ನೆ ಬಂದ ಮಾಲಕರಿಗೆ ಕೊಡ್ತಿದ್ದೀರಿ ಬಂದ ಮಾಲಕರು ದಾಯಗು ರೂಪಾಯಿ ಮಾಲಕರು ಕೊಡ್ತಿದ್ದೀರಿ ಮಾಲಕರು ಕೊರ್ಪುಲ್ಲ ಇದ್ದೇರಿ ನಮ್ಮ ದೆತ್ತೊಂದಿನ ಬಂದ ಪ್ರಜ್ಞೆ ನಂಗೆ ಬೋದು ಬೀಡಿ ಕಟ್ಟಣ
ಬೀಡಿ ಕಾರ್ಮಿಕರು 58 ವರ್ಷಕ್ಕೆ ರಿಟೈರ್ಡ್ ಆಂಡ ಇನಿ ಪೋದು ಪೆನ್ಷನ್ ತಗೊಂಡ್ರಿ ಇನಿ ಏತ್ ಜನ ಈ ಪೆನ್ಷನ್ ತಗೊಂಡು ಸಾಧ್ಯ ಆಗ್ಬಿಡು ಆ ಪೆನ್ಷನ್ ತಗೊಂಡಿನಿ ಬೀಡಿ ಕಾರ್ಮಿಕರಿಗೆ ಪ್ರಾವಿಡೆಂಟ್ ಫಂಡ್ ಬತ್ತಿ ಹಿಡ್ದವ್ರ ಈ ಪ್ರಾವಿಡೆಂಟ್ ಫಂಡ್ ಬತ್ತೀನಿ ಹೋರಾಟಡೆ ಮಂಡಲದ ಬಾಲಸ್ಟನ್ನಿ ಇನ್ನಿತ್ತೊಂದು ಎಲ್ಲೇ ಗೇಟ್ ಆಣಿ ಜಿಲ್ಲಾಧಿಕಾರಿನ ಮಲ್ಲ ಗೇಟ್ ಇತ್ತು ಪಾಡ್ತಿತ್ತೇರಿ ಆಯ್ತು ಉಲಾಯಲ್ಲ ಪಿದೆ ಪೋರ ಬುಡ ಒಂದು ಪಿಕೆಟಿಂಗ್ ಮಲ್ಪನಾಗ ಪೊಲೀಸ್ರಾಗಲಿ ಲಾಠಿ ಚಾರ್ಜ್ ಮಲ್ತೀನಿ ನಮ್ಮ ಏಪ ಪಂಜೋಳು ಅక్కడ ಮಂಡ ಧರಿದ್ದೀನಿ ಬೆರಿಕೆ ಬಿಟ್ಟು ಬರುದು ಮಾತಾಡ್ತಾರೆ ಐದು ಬೊಕ್ಕ ಬೀಡಿ ಮಾಲಕೇರಿ ಬೊಕ್ಕ ಸರ್ಕಾರ ಬೀಡಿ ಕಾರ್ಮಿಕರಿಗೆ ಪ್ರಾವಿಡೆಂಟ್ ಫಂಡ್ ಜಾರಿ ಮಲ್ಪುವಂತ ಬಂದು ಒಪ್ಪಿನಿ ಐಟ್ಲ ಒಂದು ಸಂದರ್ಭ ತಿಂತಾರೆ ಒಪ್ಪಾಡು ಅಂಡ ಆ ಪ್ರಾವಿಡೆಂಟ್ ಫಂಡ್ ಜಾರಿಗೆ ಬರ್ತೀನಿ ಇನಿ ಬೀಡಿ ಕಾರ್ಮಿಕರು ಒಂದು ಪೆನ್ಷನ್ ತೆಗೆದು ಬರ್ತೀನಿ ಅಗಲು ತೀರ್ಪೋಯಂದ ಅರ್ನ ಖಂಡನೆಗಳ ಪೆನ್ಷನ್ ಉಂಟು ಸೈವರ ಮುಟ್ಟ ಎಲ್ಲ ಪ್ರಾಯ ಹೆಚ್ಚು ಕಮ್ಮಿ ಆಂಡ ಅక్కడ ಜೋಗುಲು ರಡ್ಡು ಇತ್ತಂಡ ಆ ರಡ್ಡು ಜೋಗುಲಿಗೆ 25 ವರ್ಷ ಪ್ರಾಯ ಮುಟ್ಟಲ್ಲ ಪೆನ್ಷನ್ ಉಂಟು ಇನ್ನು ನಮ್ಮ ಜೊತೊಂದಿನ ಅಣ್ಣ ಇತ್ತದಾನೆ ಕೊರ್ಪುಜೇರಿ ಆತನ ಗೇಟ್ ಮಾಡುವೇರಿ ಆತ ಬರೆಲ್ಲ ತಯಾರಿದ್ದೇರಿ ಪಾತ್ರೆ ತಯಾರಿದ್ದೇರಿ ಯಾದ ಕಾರಣ ಈ ಪರಿಸ್ಥಿತಿ ದಯಬೈತೇನೆ ನಮ್ಮ ಅವತ್ತಿನ ಇಂದಲತ್ತೆ ಇತ್ತ ಸಿದ್ದರಾಮಯ್ಯ ಗೌರ್ಮೆಂಟ್ ಉಂಡು ಆ ಗೌರ್ಮೆಂಟ್ ದುಂಬು ಬೊಮ್ಮಾಯಿನ ಗೌರ್ಮೆಂಟ್ ಇರ್ತದೆ ಬೊಮ್ಮಾಯಿನ ಗೌರ್ಮೆಂಟ್ ಇಡೀ ಬೆಂಪಿನ ಅಗ್ಲೆಗೆ 8 ಗಂಟೆದ ಬೇರೆ 16 ಗಂಟೆ ಬಲ್ಪೋಡುದು ಬರ್ತದೆ ಕಾನೂನೇ ಮಾಡ್ತಾರೆ ವಿಧಾನಸಭೆ ಇಟ್ಟೆ ಪ್ರತಿಭಟನೆ ಇಜ್ಜಿ ಹೋರಾಟದ ಇಜ್ಜಿ ಮಾತ್ರ ಮೌನಾದಿತ್ಯ ಯಾದ ಕಾರಣ ಅಂತ ಇನಿ ಬೀಡಿ ಮಾಲಕರು ಪೂರ ಬಿಜೆಪಿ ಬೀಡಿ ಕಾರ್ಮಿಕರ ಬಿಜೆಪಿ ಆಡ್ದಾನೆ ಹಾಕೊಂಡು ಇಂಚನೆ ಹಾಕೊಂಡು ಬೀಡಿ ಮಾಲಕರೇ ಬಿಜೆಪಿ ಆದ 8 ಗಂಟೆದ ಕೆಲಸ 16 ಗಂಟೆ ಮಲ್ಪಾಯರು ಸರ್ಕಾರದ ಕೈಟ್ ಮಲ್ಪಾಯರು ಬೀಡಿ ಕಾರ್ಮಿಕರು ಅದನ್ನ ಬೇತೆ ಕಾರ್ಮಿಕರು ಒಟ್ಟಾಯಿನ ಕಾರ್ಮಿಕರಲ್ಲ ಇನ್ನು ಹಿಂದುತ್ವದ ಪುದೋಡು ಬಿಜೆಪಿ ತಪ್ಪಿರೋರು ಬೋಂಡ ಪ್ರತಿಭಟನೆ ಉಪ್ಪುಜಿ ಪ್ರತಿಭಟನೆ ಇಜ್ಜನ್ನೇ ಹಿಡಿದವರ ಸಂಘಟನೆ ಉಪ್ಪುಜಿ ಇನ್ನಿತ ಭಾರಿ ಬಂಗೋಡು ಪದ್ಮಾವತಕ್ಕ ಅಕ್ಕನ ಮಕ್ಕಳು ಮಾತು ಸೇರಿದು ವಿಲಾಸಿನಕ್ಕ ಬಾಕಿದ ಮಾತು ಸೇರಿದು ನಿಖಿಲ್ ಈತನ ಒಟ್ಟು ಮಲ್ತಕ್ಕೆ ಅಂತೇಳಿ ಇತ 3-2 ಜನ ಪಾತ್ರೆ ನಕಲು ಪಂಡೇರು ಮತ್ತೆ ಪಂಡಿ ಜನ ಹೋರೆಚ್ಚಿ ಇತ ನಿಖಿಲೇಟ್ ಸುಮಾರು ಜನ ಆವತ್ತು ಮತ್ತು ಯಾಪ ಕೋಪಿ ಎಂಗಿಲ್ಲ ಅಂಗನವಾಡಿ ಜೋಕುಲು ಬರ್ರೆ ಅಂಡೆ ಅತನ ಕೈಪಾತಿ ಜಿಲ್ಲಾಲಿ ಅತನ ಬೇತಾರ ವ್ಯವಸ್ಥೆ ಉಂಡು ಹೆಚ್ಚೆ ಬರ್ತು ಕುಳ್ಳೇರ ಆಪತ್ತಿ ಏ ಗೋಪಿಡಿ ಒಂದು ಲೆಕ್ಕೊಂಡಿದೆ ಆಚರಣೆ ಉಳ್ಳಾರ ಇಂದು ಪ್ರಶ್ನೆ ಒಕ್ಕಡೆ ಬೈಜಿ ಪ್ರಾವಿಡೆಂಟ್ ಫಂಡ್ ಒಕ್ಕಡೆ ಬೈಜಿ DA ಹೋರಾಟದ ಮೂಲಕ ಬತ್ತಿ ಹೋರಾಟ ಇಜ್ಜಿಂದ ಅನಗೆ ನಿತ್ತ ಪೋಪಿನ ಸಂಘಟನೆ ಇಜ್ಜಿಂದ ಅನಗ ಇನಿ ಪೋಪಿನ ಅಂಚಾದಿಂದ ನಮ್ಮ ನೆಲೆ ಬುದ್ಧಿಯೋಡು ಇದಕ್ಕೊಂದು ಸರಿಯಾಯಿನ ಒಂಜಿ ಪ್ರತಿರೋಧ ಉಂಡು ಬರ್ಬಿಟ್ಟು ನಮ್ಮ ತೋಜಿಪೋಡು ಅಂಚಾದೆ ಇನಿ ನಂಗೆ 252 ರೂಪಾಯಿ ತಿಕ್ಕೊಂಡು ಇತ್ತಂದಾಡ ಅವು 40 ವರ್ಷದ DA ಸಂಬಳ ಉಪ್ಪು ನಾವು 7 ರೂಪಾಯಿ 40 ಪೈಸೆ ಮಾತ್ರ ನಮ್ಮ ತರಿಟ್ಟು ಬೋಡು ಈ ವರ್ಷ ಉಂಟಾಯಿರಂದಾಂಡ ಈ ವರ್ಷ ಉಂಟಾಯಿರ ನಾವು ಬುಡಿ ಅಂದಾಂಡ ಬರ್ಪಿ ವರ್ಷ ತಿಕ್ಕೊಳೋದು ಆಲೋಚನೆ ನಾವು ಈ ವರ್ಷದ ಲಾಭ ಆಗ್ಲೇ ಗಾಂಡ ಆಗ್ಲಿ ಬರ್ಪಿ ವರ್ಷ ಕೊರ್ಪಿದ್ದೆ ದಾದ ಕಾರಣ ಅಂತ ಪಂಡ ನಮ್ಮ ವೀಕ್ನೆಸ್ ಮಂಜು ಮೇಟ್ ಪಂಡಿಂಚ ಬೀಡಿ ಮುಚ್ಚಿಂಡು ಬೀಡಿ ಜನ ಇಜ್ಜಿ ಬೀಡಿ ಹೊಸತ ಜನ ಬತ್ತಿ ಕಟ್ಟುಜೇರು ಪೆನ್ಷನ್ ಏನಕ್ಲೇ ಕಟ್ಟುನಿ ಪಾಸ್ಬುಕ್ ಇದ್ದ ಮಾತು ಬೇತೆ ಆಗ್ಲೇ ಜೋಕ್ಲು ಪಿದೆ ಕೆಲಸ ಮಲ್ಪೇರು ಬೀಡಿ ಭಾರಿ ಬಂಗೋಡು ಬೀಡಿ ಭಾರಿ ಬಂಗೋಡು ಇತ್ತಂಡ ಈ ಬೀಡಿ ದನ್ನಕ್ಲಿ ಇನ್ನು ಕೋಟಿಗಟ್ಟಲೆ ಬೀಡಿನಿ ಕಲ್ಕತ್ತಾಡು ಬಿಹಾರ್ಡು ಒರಿಸ್ಸಾಡು ತಯಾರು ಮಾಡ್ತಾರೆ ಗಣಪನಿ ಅವು ನವ ಕಟ್ಟಡ ಬೀಡಿ ಆ ಲಾರ್ಡ್ ಬತ್ತಿ ನಾವು ಬೀಡಿ ಅವು ಅರ್ಧ ಸಿಗಡಿ ಆದ ಬರ್ಪಿ ನಾವು ಮೂಲ ಮಲ್ಪನೆ ಖಾಲಿ ಲೇಬಲ್ ಮಾತ್ರ ಮೂಲದ ಸಿಗಡಿ ಮಾತ್ರ ಲೇಬಲ್ ಬಾಡಿ ಲೇಬಲ್ದಾಗಲೇ ಮಾತ್ರ ಬೇಲೆ ಬೀಡಿ ಕಟ್ಟನಾಗಲೇ ಬೇಲೆ ಇತ್ತು ಬೀಡಿ ಕಟ್ಟನಾಗಲಿಗೆ ಬೇಲೆ ಇತ್ತು ಬೇಲೆ ಮಾತ್ರ ಕಲ್ಕತ್ತಾದಾಗಲೇ ಬಿಹಾರದಾಗಲೇ ಮೂಜಿ ರೋಡ್ ಬರ್ಪುಡು ಪ್ರತಿ ವಾರ ಮೂಜಿ ರೋಡ್ ಬರ್ಪುಡ ಬೀಡಿ ಆದ ಸಂಕಷ್ಟ ಇತ್ತನ್ನ ಆ ಊರಿಗೆ ಬೋದು ಮುಕ್ಕಲು ದಾಯಿ ಇತ್ತು ಬಂಗಡ ಕಟ್ಟಾದೆ ಇಡ ಗಣಪಾವಡು ಸಂಕಷ್ಟ ದಾಲ ಇತ್ತು
ದಾಯದಾಲಜ್ಜಿ ಬಂಡ ಈ ಹೊಗೆ ಸೊಪ್ಪು ಅವು ಸರ್ಕಾರದ ನಿಯಂತ್ರಣ ಉಪ್ಪಂಚಿನ ವಿಷಯ. ಪ್ರತಿ ವರ್ಷ ಈ ದೇಶದ ಏತು ಹೊಗೆ ಸೊಪ್ಪು ಸೇಲಾಪು ಪನ್ಮನ ಲೆಕ್ಕಾಚಾರ ಉಂಟು. ಬೀಡಿಗೆ ಬೋಡಾಪಿನಲ್ಲ ಪುಗೇರೆ ಹೊಗೆ ಸೊಪ್ಪು ಸರ್ಕಾರದ ನಿಯಂತ್ರಣ ಉಪ್ಪು ನಾವು ಐತೆ ಲೆಕ್ಕಾಚಾರ ಎಕ್ಸೈಸ್ ಉಂಡು ಕಮ್ಮಿ ಆತೀಜಿ. ಹೊಗೆ ಸೊಪ್ಪುದ ಮಾರಾಟ ಕಮ್ಮಿ ಆತೀಜಿ. ಅವಾಗ ಬೀಡಿ ತಯಾರಿಲ್ಲ ಕಮ್ಮಿ ಆಪುತ್ತಿದ್ದ ಲೆಕ್ಕವು ಒಕ್ಕದಾದ ನಮ್ಮ ಸವಲತ್ತಿನ ಕಸಿಯರೆ ನಮ್ಮ ಮನಸ್ಸು ಪೋಡಿಗೆ ಬಿಟ್ಟಾರೆ. ಈ ಕೈಗಾರಿಕೆ ಬಂದಾಪುಡು ಬಂದ್ಬಿಡ್ಕೊಂಡು ಮಾತ್ರ ಗಾಬಲಕ್ಕಾದ ಇಂಚ ಮಲ್ಪ ಎಲ್ಲ ದನಾಪುಡು ನಮ್ಮ ಬುಡ್ನ ಮುರಣಿ ಮಲ್ತೇನೆ ಮಕ್ಕಳು ಇಂಚಿನೇ ಒಂದು ಡಿಪ್ಪು ಬೆಳ್ತಂಗಡಿ ಇರ್ತೇನೆ. ಆ ಇಡೀ ಡಿಪ್ಪನ್ನು ಬಂದು ಮಲ್ಪ ಅಂದ್ ಬಂಡೆ. ಕೆಲವು ಸಂಘಟನೆಗಳು ಸೇರೊಂದು ಕಂಟ್ರಾಕ್ಟ್ ಮತ್ತೆ ಒಪ್ಪಿಸಾರು. ಒಂದು ಜನ ಮೂಡಬಿದ್ರೆ ಬೋಲೆ, ಒಂದು ಜನ ಉಪ್ಪಿನಂಗಡಿ ಬೋಲೆ, ಒಂದು ಜನ ಕುಡ್ಲಾ ಬೋಲೆ ಒಪ್ಪುದ್ರೆ ಇತ್ತೇನೆ. ಎಂಕಲೇ ಅದು CITU నేను బుడు పూజ ಬಂದ್ಕೊಳ್ಳಿ ಕೊಡಿ 24 ಗಂಟೆ ಡಿಪ್ಪೋದ ಎದುರು ಕುಲ್ಲಿ ಬೊಕ್ಕ ಆಗಿ ಪಿರದೆತ್ತೆ. ಬೆಳ್ತಂಗಡದ ಡಿಪ್ಪೋನು ಭಾರತ್ ಬಿಡದ ಡಿಪ್ಪೋನು ಬಂದ್ ಮಲ್ಪನ ವಿಷಯವನ್ನು ಪಿರದೆತ್ತೆ. ಉಪ್ಪುನಿ ಅವನು ಹೋರಾಟ ಮಲ್ಪೆರ ತೀರುಂಡ ಮಾತಲ ಮಲ್ಪೆರ ಸಂಘಟನೆ ಮಲ್ಪೆರ ತೀರುಂಡ ಮಾತ ಮಲ್ಪೆರ ಅವು ನಂಗೆ ಬಾವುಟ ಪತಂ ಪೋಡು ಜಿಂದಾಬಾದ್ ಪಾಡೋಡು ನಡ್ಕೊಂಡು ಪೋಡು ದಾಳ ತೀರು ಜೀನ್ ಪಂಡ್ಪಳೆ ಕೂಡ ಆಂಡ ಇಂಚಿನ ಇನಿ 40 ವರ್ಷದ ದುಂಬು ನಮ್ಮ ಹಿರಿಯಕ್ಕಳು ಹೋರಾಟ ಮಲ್ತದ ತ್ಯಾಗ ಮಲ್ತು ಕಣತಿನ ಸವಲತ್ತು ಇನ್ನು ನನದ ಪೀಳಿಗೆಗಳ ಪೋಡು ಪೋಡು ಅಂಚದ ಇನ್ನು ನಮ್ಮ ಕೈಟುಂಡು. ಇನ್ನು ನಮ್ಮ ಕೈಟೆ ನೀನು ಒರಿಪಾದ ಕೊರಪು ಅಂಚಿನ ಜವಾಬ್ದಾರಿ ನಮ್ಮ ಕೈಟುಂಡು. ಅಂಚಾದೆ ಬಂದಿಲ್ಲ ಈ ಹೋರಾಟ ಸುರಾತನೆ. ಈ ಹೋರಾಟ ಈ ವರ್ಷದ ಈ 22 ರೂಪಾಯಿ 72 ಪೈಸೆ DN ದೆತ್ತೊಂದೇ ಉಂತಾವನಿ ಅಕಲು ಕೊರ್ಪುಣ ಹತ್ತು ನಮ್ಮನೆ ದೆತ್ತೊಂದು ಉಂತಾವನಿ. ಆ ಸವಾಲು ಇತರ CITU ಮತ್ತು AITUCಗೆ ಈ ಮಾಲಕ ವರ್ಗದ ಮಿತ್ರ ಪಾಠ ಸಾಧ್ಯ ಉಂಟು, ಸರ್ಕಾರದ ಮಿತ್ರ ಪಾಠ ಸಾಧ್ಯ ಉಂಟು. ಅಂಚ ಅಂತ ಮರೆತು ಹೋತುಂಡು ಸಂಘಟನೆ ಅಂತ ಮರೆತು ಹೋತುಂಡು ಬಂಗ ಅಂತ ಆಗ್ತದೆ. ఆయన ಕೂಡ ಇಂಕಲಿ ಕೂಡ ನಮ್ಮ ಕನವಡು ಕಾಣ್ತದೆ. ಆ ಪರಂಪರೆನು ಈ ಸರ್ತಿ ನಂಗೆ ಷಷ್ಠಿ ಮಲ್ಪೇರೆ ಮುಖ್ಯ ಅನುಕೂಲ ಮಲ್ತು ಕೊಡ್ತೇವೆ, ಅವಕಾಶ ಮಲ್ತು ಕೊಡ್ತೇವೆ. ಮಾಲಕೇರನಾಗ ಕೊರ್ಪೂಜಿ ಬಂಡ ತೂಕ ನಮ್ಮಲ್ಲ ಕೊರ್ಪೆರ ಇಜ್ಜ ಎಂಗ್ಲೆ ದೆತ್ತೊಂಡು ತೀರುಂಡ ಇಜ್ಜ ಅಂತ ಪಂಪನಿನ ಸಾಬೀತು ಮಲ್ಪಕ ಅಂತ ಪಂಡದೆ ಎಂದೆರಡು ಪಾತೆಟ್ ಹಾಕಿದ್ರು. ತುಟಿಭತ್ಯೆಯನ್ನು ನೀಡದ ಮಾಲಕರಿಗೆ ಏರಿಳಿತ ತುಟಿಭತ್ಯೆಯನ್ನು ನೀಡದ ಮಾಲಕರಿಗೆ ಇನ್ಕಿಲಾಬ್ ಜಿಂದಾಬಾದ್ AITU AITC ಜಿಂದಾಬಾದ್. ಕೇಂದ್ರ ಬತ್ತಿನ ದಯಪಂಡ 1/4/2024 ಕೊರಡವಿನ ತುಟ್ಟಿ ಬತ್ತಿ ಅವು ಕೊಡ್ತಿದ್ದಾರೆ. ಕಂಪ್ನಿಗೆ ನೋಟಿಸ್ ಕಡಪಡ್ದ ಒಂಜಿ ನೋಟಿಸ್ ಹೋಗ್ತದೆ, 2 ನೋಟಿಸ್ ಕಡಪಡ್ದ ಮಾತಾ ಯೂನಿಯನ್ ಸಪ್ರೇಟ್ ಕಡಪಡ್ದ. ಅಂದಿಕ್ಲೈಕ್ ಒವೇ ರೀತಿಯ ಸ್ಪಂದನೆ ಹೆಚ್ಚಿ ಒಂಜಿ ಲೆಕ್ಕದ ಪಾತೆರ್ನಂಚಿನ ಸೌಜನ್ಯ ಹೆಚ್ಚಿ ಎಂದು ಕೊರ್ತಿ ಜಾತಿ ಇಂಚಿನ ಕಾರಣ ಅಂದಲ್ಲದಲ್ಲ ಹೆಚ್ಚಿ ಐಗೋಸ್ಕರ ಎಂಕುಲು 2 ಕೇಂದ್ರ ಬತ್ತ ಈ ನಿಕ್ಲ ಭಾರತ ಬೀಡಿ ಮಾತ್ರ ಎತ್ತು ಎಂದು ಮಾತಾಡಿಪ್ಪೋಗಲ ಈ ಕಾರ್ಯಕ್ರಮವನ್ನು ಪಾಡುವ ಅಂಚದ ಎಂಕಲ ಉದ್ದೇಶಪೂರ್ವಕವಾದ ಕಾಗೆರ ಬೈದಿರಂದರ್ಥ ನಿಕ್ಕು ಗೇಟ್ ಪಾಡ್ದಾರೆ ಐಕೆ ಎಂಕಲು ಮೂಲುಂತಿ ಅಂಚದ ಎಂಕ್ಲೆಗಿತ್ತೆ ಈರು ಒಂದು ಪನೋಡು ದಾದ ಬಂಡ ದಾದ ವಿಷಯ ಆತನಂದ ನಿಕ್ಲಿ ಎಂಚಿನ ದಾನೆಂದು ಪನೋಡು ಪ್ರತಿಭಟನೆ ಮಂತಾರೆ ನಿಖಲ ಉದ್ದೇಶ ಮನವಿ ಕೊರ್ಪುನ ಮನವಿ ಕೊರ್ಲೆ ಮನೆ ಮತ ಕೊರ್ತಾದ ಐಕ ದಾಲ ಉತ್ತರ ಸ್ಪಂದನೆ ಹೆಚ್ಚಿ ಬಂದು ಎಂಕ್ಲಿಗೆ ಬೈದೆ ಮನವಿ ಕೊರ್ಪು ವಿಷಯ ಪಂಜಿವಾರಡ ಬನ್ನಿವಾರಡ ಸಂಪರ್ಕದಾರ ಕೊರುವೆರ ಎಂಕ್ಲು ಬಂಡ ಮಾಹಿತಿ ಸರಿಪ ಒಂದುಲ್ಲ ದನ್ನಕ್ಲೆ ಆತೆ ಬಂಡೋಳಿ ಕೊಡಂಜಿ ನಿಕ್ಕಲಿಗೆ ಸ್ಟಾಪು ಕೊರಿಯರ DA ಕೊಡ್ತಿದ್ದಾರೆ ಬೇರೆ ಭಾರತ ಗಣೇಶ್ ಕೊಡ್ತೀವಿ ಸ್ಟಾಪು ಕೊಡ್ಪೇರು ಹಾಕಲಿ ಅಕಲ ಕ್ಲರ್ಕ್ನ ಹಾಕಲಿಗೆ ಅಕಲ ಫೋರ್ಮನ್ ಹಾಕಲಿಗೆ ಅಕಲಿಗೆ DA ಕೊಡ್ಪೇರು ಆಡ ಕಾರ್ಮಿಕರಿಗೆ ಕೊಡ್ಪೇರು ಅದೇ ವಿಷಯ ಎಂಕ್ಲೆ ಗೊತ್ತು ನಿತ್ಯ ಹಿರೇಗದಾರ ತೀರ್ಮಾನ ಮಾಡ್ತಾರ ಈರೆ ನೆತ್ತ ಗಂಭೀರತೆಯನ್ನು ಜನಪ್ರಿಯತೆ ಬೈದೇನೆ DAದ ಪ್ರಶ್ನೆ ಜಟಿಲವಾಗಿದೆ. ಒಕ್ಕತ್ತಂಗಿನಲ್ಲ ಭಾರತದ ಹಿರೇ ಬೊರ್ಚಾನ್ ಹಿರೇ ಪಾಡೋದಿಲ್ಲ ಒಂದು ಬಾರಿ ಮಲ್ಲ ಪ್ರಶ್ನೆ ಅವತ್ತೆ ಒಂಜಿ ಲಾಟ್ ಎಂಗ್ಲ ಆಂಡ್ ಅವು ಮುಗಿದ ಆಂಡ್ ನನಗೆ ಇತ್ತದ ಹಿರೇ ಪೂರ ಎಡ್ಡೆ ಉಂಟು
ಕಡಿಮೆ ಮಲ್ಪಡ್ತಾ ಇಡೀ 2,000 ಇರಬೇಕೇನ ಕೊರನ ಒಂದೇ ಸಾವಿರ ಬೀಡಿ ಹಾಪುನಿ ಅಂಚಾದಪ್ಪನಾಗ ಆ ಎವರೇಜಿನ ಕಡಿಮೆ ಮಲ್ಪಡು 500 ಬೀಡಿದ ಎವರೇಜಿನ ಎಲ್ಲ ಕಡಿಮೆ ಮಲ್ಪಡು ದಾಯ ಪಂಡ ಕಾರ್ಮಿಕರು ಪಾಪ ಸತಾಯಿಸೊಂದುಲ್ಲೇರು ಅಕ್ಲೆ ನಿಕ್ಲೆ ದುಡ್ಡು ಬರಂದೆ ನಿಕ್ಲೆ ದುಡ್ಡು ಬರೋಡಕ್ಕಲು ಕೋಡೆ ನಿಕ್ಲ ಸ್ಕ್ವಾಡ್ ದಕ್ಕಲು ಬೈದಿರತ್ತೆ ಎಂಕ್ಲೇನ್ ಕಾಂಟ್ರಾಕ್ಟ್ ದಕ್ಕಲು ಲೆಪ್ಪುನಿ ಸ್ಕ್ವಾಡ್ ದಕ್ಕಲು ಬೈದಿರು ಬಲೆ ನಿಕ್ಕಲು ದಾಯ ಅಂಕುಲು ಬರೋಡು ಮಕ್ಕಳು ಕೊನೋದು ಅರ್ಧ ಬಾಸಿ ಕೊರ್ತು ಅರ್ಧ ಬಾಸಿ ಇರತ್ತ ಕಾಸು ಕರಿಪಿದ್ದಾರೆ ಯಾರ 1-2 ಜನ ಕರಿಪಂದಪ್ಪೇರು ಬಾಕಿ ದಕ್ಕಲು ಅರ್ಧ ಬಾಸಿ ಕರಿಪಿದ್ದಾರೆ ಕಾಸು ಮಕ್ಕಳು ಕಾಂಟ್ರಾಕ್ಟ್ ದಕ್ಲೆಗೆ ಅವು ಗೊತ್ತಿದ್ದ ಮಕ್ಕಳು ಸ್ಕ್ವಾಡ್ ದಕ್ಕಲು ಬಂದಾಗ ಎಂಕುಲ್ ಬಲೆ ದಾಯ ಮಾಡೋಡಕ್ಕಲು ಸ್ಕ್ವಾಡ್ ದಕ್ಕಲು ಎಂಕುಲ್ ದನ್ನ ಹಾಕಲ್ದ ಬಾತೆ ಇರ್ತ ಎಂಕುಲ್ ಮ್ಯಾನೇಜರ್ದ ಬಾತೆ ಇರ್ತ ಎಂಕುಲ್ ಮ್ಯಾನೇಜರ್ ಮುಖ್ಯ ಮಾತ ಮುಖ್ಯ ಸ್ಕ್ವಾಡ್ ದಕ್ಕಲು ಬರ್ತದ ಮೂಲು ಚಿರಿಪಿರಿ ಮಂತದ್ದು 1,000 ಸೇನ್ಮಾನು 100 ಬೀಡಿ ಕಮ್ಮಿ ಮಂತದ್ದು ನಾವು ಸರಿ ಇಜ್ಜಿ ಎನ್ನ ಅಭಿಪ್ರಾಯ ಯಾನ್ ದಾನಿ ಏತ ವರ್ಷ ಬೀಡಿ ಕಟ್ಟುದು ಆಯ್ತಾ ಅನುಭವ ಪಡೆ ನಾನು ಅಂಚಾದ ನಿಕ್ಕಲಿದ್ದ ಏತ್ ಎವರೇಜ್ ಪನ್ಪಾರು ಆ ಎವರೇಜ್ ನಿಕ್ಕಲಿ ಕಟ್ಟು ತೊಯ್ಪೋ ನಿಕ್ಕಲನೇ ಇದೆ ನಿಕ್ಕಲ ಬೀಡಿ ಕಟ್ಟ ಗೊತ್ತಿನ ಗೌರ್ಮೆಂಟ್ ನಕ್ಕಲು ಉಳ್ಳೇರು ಐನು ಕಟ್ತಿರ್ದು ಆತು ಕಟ್ಟದು ಎವರೇಜ್ ಪಾಡ್ಲೆ ಆಪುಣ ಆತು ನಿಕ್ಕಲೆ ಕಾರಣ ಆಪುಣ ಆ ಎವರೇಜ್ ಎಪ್ಪರ ದುಂಬುದ ಚಾಲ್ತಿ ಅಂಚೆತ್ತಿ ಇತ್ತೆ ಒಟ್ರಾಸಿ ಇರಕ್ಕೆ ಒಟ್ರಾಸಿ ಎವರೇಜ್ ಪಾರ್ ಎಂಬ ತೀರ್ಮಾನ ಮಂತದ ಬೋರ್ಡ್ ಮಾಡೋಡು ಬಂತ ಮಾತಾ ಬಿಡ್ತಾರ ನಿಕ್ಕಲು ಬೋರ್ಡ್ ಲಕ್ಕಿ ದಾಲ ಅವಳ ನಿಕ್ಕಲಿ ಎಡ್ಡೇರೆ ಅನ್ಪಾರು ಎಡ್ಡೇರೆ ಬಂತ ಕೊಂಡರದಾಗಲು ಬಿದೆ ಮಾರುವೇರು ಅನ್ಪಾರು ಐತೆ ಜವಾಬ್ದಾರಿ ನಿಕ್ಕಲೆ ಗಿಜ್ಜ ಅಗಲು ಮಾರ್ನಾಗ ಅದು ಬೇತಿರ ಕೊಟ್ಟು ಇದು ಪಲ್ಲ ವಿಷಯ ಭಾರತ್ ಬೀಡ್ದ ಮ್ಯಾನೇಜರ್ ಬತ್ತೇರು ಒಕ್ಕಂಬೇರ್ಲ ನಮ್ಮ ಮುಲ್ತ ಮುಖ್ಯ ಒಂಜಿ ಸ್ಟಾಫ್ ಅಕುಲಿತ್ತೆ ಹಿರಿಯ ಸ್ಟಾಫ್ ಅಂಚೆ ಅಕುಲು 6 ನಿಕ್ಲೆ ಉದ್ದೇಶಿಸಿ ಪಾತ್ರ ಪನ್ಪೇರು ನಿಖಿಲ ಪ್ರತಿಭಟನೆ ಮಂತೊಂದುಂಡಾರು ಇತ್ತೆ ನಿಖಿಲ ಮಂತನ ಪೂರ ಎಂಕುಲು ಪಂಡ ಹೆಡ್ ಆಫೀಸ್ ಪಂಡ ನ್ಯೂಸ್ ಕೊರಿಯ ನನ್ನಲ್ಲ ಎಂಕುಲು ಪಂಪ ಪ್ರತಿಭಟನೆ ಮಂತಿರು ಮತ್ತು ಗೇಟ್ ಉಂಟು ಮಾತ್ರ ಪಂಪ ಪಂಡ ತಾತ್ರಿ ಇಂತೆ ಮಾತಾಡಿ ಫೋನ್ ಬಂದು ತಾನ್ಯ ನನದೇಟು ಗೇಟ್ ಬಂದ್ಲ ಆಮಿಟ್ಟು ಬರ್ಪೇಂಗೆ ಮತ್ತೆ ನಿಖಲ್ನ ಒಂಜಿ ಸಹಕಾರ ಬೋರ್ಡಿಂಗ್ ಜನಕ್ಕಲ್ನ ಸಮಸ್ಯೆ ಇತ್ತೆ ಎಂಕುಲು ದಾನೆ ಬುಣ್ಗೋತಾರೆ ಆ ಉದ್ದೇಶ ಪೂರ ಒಂದು ಮಂತ್ಲಾಗ ಆರಬಲಿ ಅತ್ತೆ ಇಂಗ್ಲೇ ಮಲ್ಪನವೇ ಇಲ್ಲೇ ಕೊರಂದನೆ ಮಲ್ಪನ ಇಲ್ಲೇ ಕೊರಂದನೆ ಇಂಗ್ಲೇ ಮಲ್ಪನ ಅನ್ಯ 3 ವರ್ಷೋಡು 2017 ಇತ್ತಟ ಡಿಯಾ ಕೊರಂದೆ ಸತಾಯಿಸೊಂದುಲ್ಲೆ ಒಂದು ದಾಯ ಬರ್ಪೋಜಿನಿ ಡೇ ಇತ್ತ 2 ತಿಂಗಳು ಮುರಾನಿ ಬೊಸತ್ತೆ ಡಿಯಾ ಐನೆ ದಾಯಕ ಬರ್ಪುದೇರು ನೋಂಡ ಜನಕ್ಕಲೇನು ಸತಾಯಿಸೋಣಂಚಿನ ಬೇರೆ ದನ್ನಕುಲ್ ಮಲ್ಪೇರು ದನ್ನಕುಲ್ ಎದುರು ನಾನು ಮಲ್ಲಗೆರ ಮಲ್ಕೊಡ ಇಲ್ಲ ಇತ್ತೆ ಮ್ಯಾನೇಜರ್ ನಂಗೆ ಕೊಂಚ ಆಶ್ವಾಸನೆಯನ್ನು ಕೊರಿಯರು ಪಂಡ ಈ ಒಂಜಿ ವಿಚಾರವನ್ನು ಎಂಕುಲು ಬೇರೆಗದಾಲ ಇನಿ ತೀರ್ಮಾನ ಮಲ್ಪರೆ ಆಪುಜಿ ಇವು ಭಾರತ್ ಬೀಡ್ದ ಇಡೀ ಜಿಲ್ಲೆಡೆ ಎಲ್ಲೆನ್ಮ 10 ಡಿಪ್ಪೋಡು ಒಂಜಿ ಡಿಪ್ಪೋ അപ്പം ಬೇರೆಗೆ ಮುಪ್ಪದಾಲ ಇನ್ ತೀರ್ಮಾನ ಮಲ್ಪರೆ ಆಪುಜಿ ಅಕ್ಲಿಗೆ ಆರು ಇತ್ತೇನೆ ನಮ್ಮ ಬೈದಿನ ವಿಷಯವನ್ನು ಮಾತ್ರ ತೆರಿಪದೇರು ಇಂಚೆ ಕುಳ್ದೇರಿಂದ ಆರು ಪಂಡೇರು ಅಂಚಾದಿ ಆ ಕುಲ್ಲಾನೆಕ್ಕೆ ಸಂಪೂರ್ಣ ಸಹಕಾರ ಕೊಡೋದು ಎಂಕಲು ಪನ್ಪುನು ಆಯ್ನಾತು ಬೇಗ ಎಂಕ್ಲಿಗೆ ತುಟ್ಟಿ ಬತ್ತಿ ಕೊರ್ಪುನ ಅಂಚಿನ ವ್ಯವಸ್ಥೆ ಆವುಡು ನನ್ನೂರ ಎಡೆ ಬರ್ಪಲೆಕಾರ ಬಲ್ಲಿ ಪಡೆದು ಎಂಕುಲು ಮ್ಯಾನೇಜರ್ಡ ವಿನಂತಿನ ಎಂಕುಲು ಮಂತೋನು ಅದೇ ಆವತ್ತೆ ಈಗ ಮಾತ ಪರವಾದ ವಿನಂತಿ ಮಂತೋನು ನನರ ಬನ್ನಾಗ ಇತ್ಯರ್ಥವಂದ ನಾವು ಪೋಯರ್ಲೆಚ್ಚಿ ಈತ ವಿಷಯ ಅದು ಅಕ್ಕಳೆಗೆಲ್ಲ ಆ ತುಟ್ಟಿ ಬತ್ತೆ ಉಂಟು ಭಾರತ್ ಬೀಡಿ ಅಕ್ಕಲೆಲ್ಲ ಕೊಡ್ತಿದ್ದಾರೆ ಅಪ್ಪ ಅಕ್ಕಲ್ ನಮ್ಮೊಟ್ಟಿಗೆ ಉಂಟೋಡು ನನದ ಹೋರಾಟ ಅಕ್ಕಲ್ ನಮ್ಮೊಟ್ಟಿಗೆ ಬರೋದು ಸ್ಟಾಫ್ ಅಕ್ಕಲೆಗೆ ಫೋರ್ಮ್ಯಾನ್ ಅಕ್ಕಲೆಗೆ ಕ್ಲರ್ಕ್ನ ಅಕ್ಕಲೆಗೆ ಮ್ಯಾನೇಜರ್ನ ಅಕ್ಕಲೆಗೆ ಮಾತ ಡಿ ಉಂಟು ಕೊಡ್ತಿದ್ದಾರೆ ಗಣೇಶ್ ಬೀಡಿಯಲ್ಲಿ ಕೊಡ್ತಾರೆ ಐಟರ್ ಅಡ್ಡು ಮಲ್ತಾರೆ ತನ್ನಕ್ಕೆ ನಾದೇಟು ಅಕ್ಕಲ ಬರ್ಬೇಕು ನಮ್ಮೊಟ್ಟಿಗೆ ಒಂದು ಇನಿದಾಯ ಬನ್ನಾಗ ನಮ್ಮ ಲೆಕ್ಕ ಅಕ್ಕಲ ಸಂಸ್ಥೆ ಕಾರ್ಮಿಕರನ್ನ ಅಕ್ಲೆ ತೀರ್ಮಾನ ದೆಪ್ಪನ ರೈಟ್ ಇಜ್ಜಿನಿ ನನದ್ ನಮ್ಮ ಇನಿ ಅಕ್ಕಲ ತೀರ್ಮಾನ ದೆಪ್ಪಲೆ ಕೂಡಲೇ ಮ್ಯಾನೇಜ್ಮೆಂಟ್ ಪಂತಾರು ಎಂಗ್ಲೆ ತಿಕ್ಕುಲೆಕ ಒಂದು ಡೇಟ್ ಮನ್ಪಲೇವು ನಮ್ಮ ಅಕ್ಕಲ ರಿಕ್ವೆಸ್ಟ್ ಮನ್ಪನಿ ನೆಕ್ಸ್ಟ್ ಬತ್ತನ್ನ ನನ್ನ ಮುಲ್ ಪಡೆದು ಪೋಯರೇಜ್ ಅದೇ ಸುರುಕು ನಮ್ಮ ರಿಕ್ವೆಸ್ಟ್ ಮಾಡ್ಬೇಕಲ್ಲ ಐನ ಕೊಟ್ಟ ರೀತಿಯಲ್ಲಿ ಮ್ಯಾನೇಜರ್ ನಂಗೆ ಸಹಕಾರ ಕೊಡು ಒಳ್ಳೆ ಇಚ್ಛೆ ನಮ್ಮ ಹೋರಾಟದ ಈ ಇದಕ್ಕೆ ಬತ್ತದು ಆರೋಗ್ಯನಂಕ ರೆಡ್ಡಿ ಆಶ್ವಾಸನೆಯನ್ನು ಕೊರನೆಗೆ ನಮ್ಮ ಮಾತಿನ ಪರವಾದ ಅರೆಗೊಂಜಿ ಧನ್ಯವಾದ ಅದೇ ನಮ್ಮ ಬಿಡಿ ಕಾರ್ಮಿಕರನ್ನ ನಾಯಕರನ್ನಕಲು ಸುಮಾರು ವಿಚಾರನು ನಮ್ಮ ದುಂಬುಡು ದೀತಿರಕಲು ಅವು ಸಂಘಟನೆಗೆ ಸಂಬಂಧಪಟ್ಟ ದಿಪ್ಪು ನಮ್ಮ ಬಿಡಿ ಕಾರ್ಮಿಕರನ್ನ ಒಂಜಿ ಚಳವಳಿದ ಹೋರಾಟದ ಇತಿಹಾಸ ಆದಿಪ್ಪು ಅಂಚನೆ ಬಿಡಿ ಮಾಲೀಕರು
ಈ ಒಂದು ಕಾರ್ಮಿಕ ವರ್ಗನ ಬೀಡಿ ಕಾರ್ಮಿಕರನ್ನು ಆ ರೀತಿಯ ಶೋಷಣೆ ಮಲ್ತೊಂದು ಬೈದೇರು ಪನ್ಪುನೇನು ಅಂಕಿ ಅಂಶದ ಆತು ದಶಕ ಕಾಲದ ಹೋರಾಟದ ನಮ್ಮ ಸಹನೆ ತಾಳ್ಮೆದ ಆ ಹೋರಾಟವನ್ನು ನಿಖಲ ದೊಡ್ಡ ವಿವರಿಸ್ತದೆ ಅಪ್ಪಣ ಐತ ಒಂದು ಭಾಗವಾದ ಇನ್ನಿಲ್ಲ ಮುಂದುವರಿಯೊಂದುಂಟು ಅಪ್ಪಣ ಐಕೆ ಕೂಡ ಅವಕಾಶ ಕೊರೊಂದಿಲ್ಲ ಐಕಿತ್ತೆ ಬಹುಶಃ ನಮ್ಮ ನಾಯಕರನ್ನ ಕೆಲವೊಂದು ಇಲ್ಲಿ ಭಾರತ್ ಬೀಡಿದ ಮ್ಯಾನೇಜರ್ ನಮ್ಮ ಎದುರುಡು ನಂಗೊಂಜಿ ಸಾಂತ್ವನ ಪನಿಯರ ಬತ್ತೀನಿ ಅರೆಗೋಲ ಅಧಿಕಾರ ಇಜ್ಜಿ ಖಂಡಿತವಾದ್ಲಾರ ಪಂಡೆ ನಮ್ಮಲ್ಲ ಇನ್ನು ಒಪ್ಪೋಡಪ್ಪ ದನಿನಕುಲು ಇನ್ನು ಅಕಲಿನ ತುಯ್ಯರ ನಂಗೆ ಸಾಧ್ಯತೆ ಉಂಡ ಅಕಲು ಎ ಸಿ ರೂಮ್ ಉಡಲ್ಲೇರು ಮತ್ತೆ ಅತನ ಮಲ್ಲ ಅಕಲಿಗೆ ದಾಲ ಸೀಗ ಬತ್ತಿತ್ತಂಡ ಅಮೇರಿಕಡ್ ಚಿಕಿತ್ಸೆಗೆ ಪೋದಿಪ್ಪೆಲ್ಲ ಯಾವ ಅಂಡ್ ಐಕ್ ಅಕಲಿಗೆ ಕೋಟಿ ಕಟ್ಲೆ ದುಡ್ಡು ಉಂಡು ಇಂಜೆಕ್ಷನ್ ಕಾಣತ್ತದು ಗೇಟ್ ಪಾಡ್ದು ಇನಿ ನಮ್ಮನ್ನು ಮುಲ್ಪ ಪಿದೈ ಮಾರ್ಗೋಡು ಸತಾಯಿಸಿರ್ಲ ಮಾಲೀಕರ್ನಕಲಿಗೆ ಗೊತ್ತು ಅಂಡ್ ಆ ಮಾಲೀಕರ್ನಕಲು ಒಂಜಿ ತೆರಿಯೋಡು ಇನಿ ಅಕಲು ಕೋಟ್ಯಾಧಿಪತಿ ನಕಲು ಆದಿತ್ತಂಡ ಇನಿ ಆ ಕಂಪೆನಿದ ಮಂಗಳೂರು ಗಣೇಶ್ ಬೀಡಿ ಮಂಗಳೂರು ಭಾರತ್ ಬೀಡಿ ಪ್ರತಿಯೊಂದಿನ ಮಂಗಳೂರದ ಲೇಬಲ್ಡ್ ಇನಿ ನಮ್ಮನ್ನು ಶೋಷಣೆ ಮಂತೊಂದಿಲ್ಲ ಅಪ್ಪಣ ಆ ಮಂಗಳೂರು ಬೀಡಿದ ಆ ಲೇಬಲ್ ದಾಯಕಲೆ ಬೋರ್ಡು ಇನಿ ಕುಡ್ಲದ ಪೊಂಜನಕಲು ಕಟ್ಟಿನ ಬೀಡಿ ಅವು ಭಾರಿ ಎಡ್ಡೆ ರೀತಿದ ಇನಿ ಒವೇ ರೀತಿದ ಕಾಯಿಲೆಗೆ ಬಾಕಿಗೆ ಒಂದು ಇಜ್ಜಿ ಪನ್ಪುನ ಒಂಜಿ ಅಡ್ವರ್ಟೈಸ್ಮೆಂಟ್ ಮಂತದ್ದು ಒಂಜಿ ಕಾಲೋಡು ಐನು ಮಾರೊಂದಿತ್ತೇವೆ ಅಪ್ಪಣ ಇನಿ ಅವು ಓಡೆ ಹೊತ್ತೇನು ಬಂದಾಗ ಇನಿ ಜಾಗತೀಕರಣ ಉದಾರೀಕರಣ ಬಾಕಿದೆತ್ತ ಪರಿಣಾಮವಾದ ಇನ್ನು ವಿಶ್ವ ಆರೋಗ್ಯ ಸಂಘಟನೆದಕ್ಕೂ ಈ ಬೀಡಿ ಕೈಗಾರಿಕೆನೇ ನಾಶ ಮಲ್ಪಡು ಬಂದು ಧೂಮಪಾನ ನಿಷೇಧ ಕೋಟ್ಪಾ ಕಾಯ್ದೆ ನಾನೊಂಜಿ ಬೊಕ್ಕೊಂಜಿ ಮಾತ ಕಾಯ್ದೆ ಕಾನೂನು ಕನತ್ತದು ನಮ್ಮನ್ನು ಅರ್ಧ ಇನಿ ನಮ್ಮ ಕೈಗಾರಿಕೆಯನ್ನು ನಿಷ್ಕ್ರಿಯ ಮಲ್ಪೆರೆ ನಿರ್ಜೀವ ಮಲ್ಪೆರೆ ಕಾನೂನದ ಒಂಜಿ ಪ್ರಯತ್ನಲೇನು ಮಲ್ತದೆ ಬಟ್ ಐಟ್ ಇನಿ ಕೇಂದ್ರ ಸರ್ಕಾರ ಮಲ್ಲ ರೀತಿದ ಪಾಲನದೆ ತೊಂದವು ಇನಿ ಕೋಟ್ಪಾ ಕಾಯ್ದೆನ ಜಾರಿ ಕನಪುನೆಟಾವಡು ಧೂಮಪಾನ ನಿಷೇಧನ ಕಾಯ್ದೆ ಕನಪುನೆಟಾವಡು ಬೀಡಿದ ಸ್ಕಾಲರ್ಶಿಪ್ಪು ಮರ್ದದ ಸೌಕರ್ಯನು ಒಯ್ತದ ತೊನೆರೆ GST ಕಾನೂನು ಕಂತದ್ದು ವೆಲ್ಫೇರ್ ಸೆಸ್ಸನ್ನು ಒಂತಾವ ನಡಿಮುಟ್ಟ ಕೇಂದ್ರ ಸರ್ಕಾರದ ಪಾಲು ಉಂಟು ಅದೇ ಅಪ್ಪಂಡ ಇತ್ತೀಚೆಗೆ ನಮ್ಮ ಸಂಸದರ್ನಕ್ಲೇನು ಆಯ್ಕೆ ಮನ್ಪುನ ಓಟನ್ನ ಕೊರ್ತ ಅದೇ ಡಬ್ಬಿಡುಂಡು ಬಹುಶಃ ಲೆಕ್ಕ ಇನ್ನಿಲ್ಲ ನೀತಿ ಸಂಹಿತೆ ಜಾರಿಡುಂಡು ನಂಗೆ ಪರ್ಮಿಷನ್ ಬಾಕಿದಕ್ಕೆ ಮಲ್ಲ ರೀತಿಡಿನಿ ಇಲಾಖೆದಕ್ಕಲು ಕೊರೊಂದಿಚ್ಚೇನು ಕಾರಣದಾನೆ ನಮ್ಮ ದೇಶದ ಜನಕ್ಲೆಗ್ ನಮ್ಮ ದೇಶದ ಒಂಜಿ ಸರ್ಕಾರನ ಆಯ್ಕೆ ಮಲ್ಪುನಂಚಿನ ಒಂಜಿ ಸಂದರ್ಭಡು ನಮಗಿಲ್ಲ ಅಪಡ ಕರಿನ 10 ವರ್ಷಡು ಈ ದೇಶಡು ಆ ರೀತಿದ ಕಾನೂನುಲು ಬೀಡಿ ಕೈಗಾರಿಕೆನ ಮುಗಿಪುನ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿಡು ವಂಚನೆ ಮಲ್ಪುನ ತುಟ್ಟಿ ಬತ್ತೆಡ ಮೋಸ ಮಲ್ಪುನ ಇಂದು ನಿರಾಂತಕವಾದ 10 ವರ್ಷದ ಕಾನೂನದ ಕಣ್ಣದ ಎದುರುಡೆ ಅವು ನಡತದೆ ಅದೇ ಆ 17.75 ಪೈಸೆ ನೀನು ಕೋರ್ಟ್ ತೀರ್ಪು ಕೊರಂಡಲ ಮಾಲೀಕರು ಕೊರ್ರೆ ತಯಾರಿದ್ದೀರಿ ಸರ್ಕಾರ ಇನ್ನು ಕೊರಡು ಪನ್ಪುನ ಇಲಾಖೆ ಇನಿ ಪನಿಯರೆ ಅಕಲು ಅಧಿಕಾರ ಅಕಲ ಕೈ ಕಟ್ಟದು ಪಾಡ್ದು ಬಣ್ಣ ಈ ಒಂದು ಪರಿಸ್ಥಿತಿಡು ನಮ್ಮ ಕಾರ್ಮಿಕ ವರ್ಗ ಬೀಡಿ ಕಾರ್ಮಿಕರು ನನ್ನಲ ಇಲ್ಲಲು ಕುಲ್ಲುದು ಖಾಲಿ ಬೀಡಿ ಸುರುಂಟನ ಕೆಲಸ ಅಥವಾ ಐನು ಕಂಟ್ರಾಡ್ ದಕ್ಲಿಡು ಒಂಜಿ ತೊಟ್ಟೆಡು ಚೀಲಾಡು ಕೊರ್ದು ಅಕುಲು ಕೊರ್ನ ಮಜೂರಿ ವಾರದಾನಿದೆ ತೊಂದು ತಿಂಗಳು ದಾನಿದೆ ತೊಂದು ವರ್ಷದ ಬೋನಸ್ ಅಕುಲು ಲೆಕ್ಕ ಮಂತ ಕೊರ್ನೇನು ಅಕುಲು ಸೈನ್ ಪಾಡ್ರಾಡೆ ಗುರುತು ಮಲ್ತಿನಕ್ಕೆ ನಮ್ಮ ಸೈನ್ ಪಾಡ್ದು ದೆತೊಂದು ಬರ್ಪುನ ಪರಿಸ್ಥಿತಿ ನಮ್ಮ ಮುಂದುವರಿನೆತ್ತ ಒಂಜಿ ಆ ಪರಿಸ್ಥಿತಿನ ಮಾಲೀಕರೇ ಐನ್ ನಮ್ಮ ಸದುಪಯೋಗ ಮಲ್ಕೊಂಡು ಅಪ್ಪ ನನ್ನಲ ಎಚ್ಚರಿಕೆ ಆಯ್ಜಿಂದಂಡ ನಮ್ಮ ಜೋಕುಲ್ನ ವಿದ್ಯಾಭ್ಯಾಸದ ಭವಿಷ್ಯನ ಒತ್ತದೆ ತೊಂಡೇರು ಇನ್ನು ನಮ್ಮಕ್ಕೆ ತಿಕ್ಕುಲಂಚಿನ ತುಟ್ಟಿ ಬತ್ತೆ ಹೆಚ್ಚೈನ ಮಜೂರಿ ಕನಿಷ್ಠ ಕೂಲಿನ ಕಡಿಮೆ ಮಂತದ್ದು ನಮ್ಮ ಇನಿ ಅಕ್ಕಲು ಕೊರೋನಾ ಮಜೂರಿ ಬದುಕೊಡು ಪನ್ಪುನಂಚಿನ ಕಾನೂನ್ಲೇನು ಆತನ ಕೋರ್ಟುಡು ತಡೆಯಾಜ್ಞೆನ ಕನಪುನಂಚಿನ ಮಾಲೀಕರು ಉಲ್ಲೇರಿಂದಂಡ ನಮ್ಮನ್ನು ವಾ ರೀತಿ ಡಕ್ಲು ಅರ್ಥ ಮಲ್ತಂದಿರ್ ಲೆಕ್ಕ ಪಡಲಿ ದಯಮಾಡಿ ಈ ಬೀಡಿ ಕೈಗಾರಿಕೆದ ಮೂಲ ಏರು ಇನ್ನು ಇಲ್ಲಿಲ್ಲಲು ಬೀಡಿದ ಅಪ್ಪೆನಕ್ಕಲು ಕಟ್ಟಿನ 100 ಬೀಡಿ 500 ಬೀಡಿ 1000 ಬೀಡಿ ಇನಿ ಕೋಟಿ ಬೀಡಿ ಅಂಚಿನ ಲೋಡಾದು ಇನಿ ಪೋಪುಡು ಮತ್ತೆ ವಿದೇಶಗಳ ಪೋಪುಡು ನಮ್ಮ ದೇಶದ ಮೂಲೆ ಮೂಲೆಗೆ ಹೋದು ಮಾರಾಟ ಆಪುಡು ಐತೆ ಕಾಸಲು ಮಾಲೀಕರ್ನಕ್ಕಲಿಗೆ ನೇರವಾದ ಇನ್ನು ಅಕ್ಕಲ ಖಜಾನೆಗೆ ಬರೋದುಂಡು ಐಟಿನಿ ಹೆಚ್ಚುವರಿ ಮಜೂರಿ ಕಾನೂನಾಂಡ ಐನು ಕೊರಿಯರ್ ಹಾಕಲು ತಡೆಯಾಜ್ಞೆ ಕನಪೇರು ಕೊರಂದೆ ಕೊಲ್ಲುವೇರು ಕೊರಂದೆ ಕೊಲ್ಲುನೇ ಸರಿ ಪನ್ಪುನ ಒಂಜಿ ಪದ್ಧತಿ ನೀನು ಮುಂದುವರಿಸೋದೇರು ನಂಗೆ ಆನಿ ಆಜಿ ರೂಪಾಯಿ 54 ಪೈಸೆ ಹೆಚ್ಚಾಯಿನಕ್ಕೆ ನಮ್ಮ ಸುಮಾರು 16 ವರ್ಷ ಸುಪ್ರೀಂ ಕೋರ್ಟ್ ಮುಟ್ಟಪೋದು ಹೋರಾಟ ಮಂತದ್ದು ಜಂಟಿ ಹೋರಾಟದ ಇಂತೆ ತೊಂಡ ಅತಿ ಇನಿ 16.75 ಪೈಸೆ 15 ಹಿಡಿದು 18 ಮುಟ್ಟದ 3 ವರ್ಷದ ನೀನು ಮೋಸ ಮನ್ಪೆರೆ ತಡೆಯಾಜ್ಞೆ ಕನತದು ಕೋರ್ಟ್ ಡುಂಡು ಐನು ಕೊರ್ರೆ ಆಪುಜಿ ಪನ್ಪುನ ನೆಪನೊಂದಿಲ್ಲ ಇನಿ ಪಜ್ಜಿ ಆದ ಏಪ್ರಿಲ್ 1ನೇ ತಾರೀಕು 2ನೇ ತಿಂಗಳು
ರಡ್ಡು ತಿಂಗಳು ನಮ್ಮ ಮಜೂರಿ ಹೆಚ್ಚಾಯಿನ ಕೊರಂದೆ ಐನ ಮೋಸ ಮನ್ಪೆರಿನಿ ಪ್ರಯತ್ನ ಮಂತೊಂದುಂಡೆ ಅಪ್ಪನ ಮಾಲೀಕರು ನಕಲು ಅಕ್ಕನ ಲಾಭವನ್ನು ವರಿಪೆರೆ ಬೋಡಾದು ಪೂರಾ ಡಿಪ್ಪಲನ್ನು ಮರ್ಜಿ ಮಲ್ಪುವೇರು ಕಾರ್ಮಿಕರಿಗೆ ಅರಿಗೆ ಬತ್ತೆ ಕೊರಪುನೇನು ಕಡಿಮೆ ಮಲ್ತಿದ್ದೇರು ವೆಲ್ಫೇರ್ ಸೆಸ್ ಕಟ್ಟುನೇ ನಕಲು ಉಂತಾದೇರು ನಾನೊಂದು ಮೇಟೆ ಇನಿ ಬೀಡಿನ ಏತ್ ಕಾನೂನು ಇಜ್ಜಂದೆ ಒವೇ ಸವಲತ್ತನ್ನು ಕೊರಂದೆ ಪಶ್ಚಿಮ ಬಂಗಾಳ ಹಿಡ್ದು ಒರಿಸ್ಸಾ ಹಿಡ್ದು ಬೇತ ಕಡೆ ಹಿಡ್ದು ಬೀಡಿನ ತರ್ಪಾದು ದ್ವೇ ಭಾರತ್ ಬೀಡಿದ ಲೇಬಲ್ ಪಾಡ್ದು ನಂಕಿನಿ ಮೋಸ ಮಂತೊಂದಿಲ್ಲ ವಾರದ ಕೆಲಸ ರಡ್ಡು ಮೂಜಿ ಕೊರದು ಇನ್ನು ಆಜಿ ದಿನ ಪ್ರೊಡಕ್ಷನ್ ಆಪುನ ತಕಲ್ದ ಕೆಲಸ ಇತ್ತಂಡಲ್ಲ ನಂಗೆ ಕೊರೊಂದಿಕ್ಕೆ ಅಪ್ಪನಂದು ಮೋಸ ಮನ್ಪುನೆತ್ತ ಒಂದೊಂಜಿ ಭಾಗ ಮಾಲೀಕರ್ನಕಲ್ಲ ಈ ಚರಿತ್ರೆನ ಪಂಡ ನಂಗೆ ದಿನ ಕಟ್ಲೆಲ್ಲ ಯಾವೊಂದು ಅಂಚಾದ ನಮ್ಮ ಕಾರ್ಮಿಕರು ಹೆಚ್ಚೆಚ್ಚ ಈ ಒಂಜಿ ಮಾಲೀಕರನ್ನ ಮೋಸ ವಂಚನೆಯನ್ನು ಎದುರು ಮನ್ಪೊಡಿದ್ದಾನೆ ನಮ್ಮ ಒಗ್ಗಟ್ಟಾವ ನಮ್ಮ ಈತ ಸಂಖ್ಯೆತ್ ನಮ್ಮ ನೆಕ್ಸ್ಟ್ಗೆ ಏಪ ಮಾಲೀಕರನ್ನ ಕೊರಂದ ನಂಗೆ ಮೋಸ ಮನ್ಪೇರೆ ಪನ್ಪನ ಸ್ಪಷ್ಟ ಆಪುಂಡ ಆನಿ ಇನಿ ನಮ್ಮ ನಾಯಕರನ್ನ ದಾನೆ ಪಂಡೇರು ನನೋರ ನಮ್ಮ ಬತ್ತಂಡ ಮುಲ್ಪಡ್ದು ನಮ್ಮ ಕದಲೆರೆಜ್ಜಿ ಚೇರತ್ತು ಬೋಡೊಂದು ಟರ್ಪಲ್ ಪಾಡ್ಗ ಒಂಜಿ ಟರ್ಪಲ್ದ ದೊಂಪ ಪಾಡ್ಗ ಮೂಲಕ ನಮಗೆ ಈ ತೊಟ್ಟಿ ಬತ್ತೆ ಮಾಲೀಕರನ್ನ ಕೊರಂದ ನಮ್ಮ ಪೂಜೆ ಪನ್ಪುನ ನಿರ್ಧಾರಗೂ ನಮ್ಮ ಕಾರ್ಮಿಕರು ನಮ್ಮ ಒಗ್ಗಟ್ಟಾದ ತಯಾರಾಯಂಡ ಖಂಡಿತವಾದಲ್ಲ ನೆನೆದೆತ್ತುನೇರೆ ಸಾಧ್ಯತೆ ಆಪುಂಡು ನೆಕ್ ದುಂಬುದ ನಮ್ಮ ಚಳುವಳಿ ಇತಿಹಾಸಲ ಅವೆ ಕಂಪಿಂದ ಬಾಕಿಳ್ಳಿ ಗಂಜಿ ಬೀಪಾದಿಂಚಿನ ಪದ್ಮಾವತಿ ಅಕ್ಕೆನಂಚಿನ ಹಿರಿ ಹಕ್ಕಲು ಕುಲ್ಲುದು ಆಮರಣ ಉಪವಾಸ ಕುಲ್ಲುದು ಇನಿ 75 ಪೈಸೆ ಮಜೂರಿಯ ತುಟ್ಟಿ ಬತ್ತೆ ನೆಚ್ಚದೆ ತೊಂದಿನಲ್ಲ ಉಂಟು ಚರಿತ್ರೆ ಬಟ್ ಇನಿ 20 ರೂಪಾಯಿ 22 ರೂಪಾಯಿ 72 ಪೈಸೆ ಎಂಚಾಂಡು ಇನಿ 1,000 ಬೀಡಿಗೆ 250 ರೂಪಾಯಿ ತಿಕ್ಕಾಡು ಇನಿ 1 kg ಮುಂಚಿಗೆ ಏತ್ ರೇಟ್ ಉಂಡು 1 kg ಅರಿಕೆ ಏತ್ ರೇಟ್ ಉಂಡು ಎಣ್ಣೆ ಬಾಕಿದ ವಸ್ತು ಕಡಿಮೆ ಉಂಡು ಅವನ ಬೀಡಿ ಕಾರ್ಮಿಕರಿಗೆ ದಾದಂಡಲ ಬೇತನೆ ಕಡಿಮೆ ಸಂಬಳದ ಪನ್ಪುನ ಅಂಗಡಿನ ದಾಲ ವ್ಯವಸ್ಥೆ ಸರ್ಕಾರದ ಮಲ್ತಿದ್ದೀರ ಅವೇ ಮಾಲೀಕರಿನಿ ಅಕ್ಕನ ಭೋಗ ಜೀವನ ಹಾಕಲು ಎ ಸಿ ರೂಮ್ ಬದುಕುವೇರ 4 ಮಾಲಿಕದ ಇಲ್ಲಾಡ್ಕೊಳ್ವೇರ ಅದನ್ನ ಒಂಜಿ ದಿನಕ್ಕೂ 1000 ರೂಪಾಯಿ ಒಂಜಿ ನಾಯಿಗೆ ಅಕ್ಕಲ ಖರ್ಚು ಮನ್ಪುವೇರ ಅದನ್ನ ಬೇತೆ ಅಕ್ಕಲು ಖರ್ಚು ಮನ್ಪುವೇರ ನಮ್ಮ ಇನ್ಕೇನು ಜಾ ನಮ್ಮ ಇನಿ ಮೂಜಿ ಪೊರ್ತುಡು ಒಂಜಿ ಪೊರ್ಲುಡು ಒಂಜಿ ಕಜಿಪು ನುಪ್ಪು ಮಲ್ತದು ಉಣಿಯರೆ ಜೋಕ್ಲೆಗೆ ಒಂಜಿ ಕನಿಷ್ಠ ಒಂಜಿ ವಿದ್ಯಾಭ್ಯಾಸ ಕೊರಿಯರೆ ಆ ಬದುಕುನ ವ್ಯವಸ್ಥೆಗೆ ಇನಿ ತುಟ್ಟಿ ಬತ್ತಿನ ನಮಗೇನೊಂದಿಲ್ಲ ಅಪ್ಪ ಐನು ಕೊರಿಯರೆ ಮಾಲೀಕರನಕ್ಲೆ ಮನಸ್ಸಿಜ್ಜಿ ಬಂಡ ಇನ್ನು ಯಾಕಲ್ಲ ಲಾಭನ ಹೊರಿತೊಡಂದ ಕಟ್ಟಡು ಒಂಜಿ ಬೀಡಿ 2 ಬೀಡಿ ಕಮ್ಮಿ ಮಲ್ತದ್ದು ತುಟ್ಟಿ ಬತ್ತಿನ 2 ವರ್ಷ ಕೊರ್ಜೀರ ಅಪ್ಪ ಈ ಸರಿ ಒಂಜಿ ಬೀಡಿ ಕಮ್ಮಿ ಮಲ್ತದೆ ಕೊರ್ತಲಿತ್ತಂಡಾತ ವೈಪುನ ಏರ್ಲ ರೇಟ್ ಹೆಚ್ಚಾತಂಡು ನಿಕ್ಲ ಬೀಡಿ ವೈಪುಜಿಂದ ಬಂತೇನಾ ಇಜ್ಜತೆ ಅಪ್ಪಂಡ ಅಕ್ಕಲ ಒವ್ವೇ ಮನ್ಪಡ ಐಕ್ಯಂಕಲ ವಿರೋಧ ಇಜ್ಜಿ ಆಡ ಕಾರ್ಮಿಕರಿಗೆ ಏಕಾಏಕಿ ಅದು ಕಾನೂನುಬದ್ಧವಾದ ಮೋಸ ಮಲ್ಪುನ ನೇನು ನಮ್ಮ ಪ್ರತಿಭಟನೆ ಮಂತೊಂದಿಲ್ಲ ಖಂಡಿತವಾದ ನೇನು ಬಿಡ್ದು ಕೊರ್ಪುಜೆ ಮನ್ಪುನ ವಿಚಾರಣೆ ಪನೊಂದು ನಾನು ಜಾಸ್ತಿ ಪಾತೆರೆ ಪೋಪುಜಿ ದಯಪಂಡ ಮಾಲೀಕರನ್ನ ಅಕ್ಕಲ ಚರಿತ್ರೆನ ಪಂಡಂದಾಡ ಇನ್ನು ಕೆಲವರು ದುಂಬುದ ಹಿರಿಯಕ್ಕಲು ಭಾರತ್ ಬೀಡಿದ ಒಂಜಿ ಹಿರಿಯ ಮಾಲೀಕರಿರ್ತಾರೆ ಅವ್ರಿಗೆ ಒಂದು ಎಡ್ಡೆ ಉದ್ದೇಶ ಇತ್ತಂಡು ಕಾರ್ಮಿಕರ ಬಾರಿ ಪ್ರೀತಿ ಇತ್ತಂಡು ಕಾರ್ಮಿಕರಿಗೆ ವಿಶೇಷವಾದಿತ್ತನ ಕಾಳಜಿ ವಹಿಸ್ತೊಂದಿತ್ತಾರೆ ಅವ್ರು ಹೋಗೇ ವಿಚಾರ ಅವಳು ಅಪ್ಪಣ್ಣ ಇನ್ನೇ ಅಕ್ಕನ ಜೋಕಲಿಗೆ ಆ ವಿಷಯ ಗೊತ್ತುಂಡ ಮತ್ತೆ ಇನ್ನು ನಮ್ಮ ಬೀಡಿ ಕಾರ್ಮಿಕನ ಜೋಕಲಿಗೆ ಇನ್ನೇ ಕಷ್ಟ ಗೊತ್ತುಂಡ ಇನ್ನು ಅಪ್ಪೆ ಪೋದು ದೊಂಬುಡು ಕೊಲ್ಲುದು ಹೋರಾಟ ಮಂತದ್ದು ಬೀದಿಡು ಮೆರವಣಿಗೆ ಮಂತದ್ದು ಎಂಕ್ಲಿಗೆ ವಿದ್ಯಾಭ್ಯಾಸ ಕೊಡ್ತೇರು ಎಂಕ್ಲಿಗೆ ಈ ಒಂಜಿ ಸವಲತ್ತು ಈ ಒಂಜಿ ಸ್ಥಿತಿಗೆ ಕನೈದೇರು ಪನ್ಪನ ಗೊತ್ತುಂಡ ಗೊತ್ತಿಜ್ಜ ಅಪ್ಪಂಡ ಐನ್ ನಮ್ಮ ಇನಿ ತೆರಿಪಾವಡು ಅಪ್ಪನ ಮಾಲೀಕರ ನಕ್ಲಿಗೆ ಆ ವಿಚಾರನ ತೆರಿಪಾವಡು ನಮ್ಮ ಇನಿ ಕಷ್ಟಲ್ಲ ನಮ್ಮ ಜೋಕ್ಲಿಡ ಬಂಡದ ಈ ಹೋರಾಟಗೂ ಬೆಂಬಲಿಸದು ನಮ್ಮ ಸಾರ್ವಜನಿಕವಾದಿತ್ತನ ಒಂಜಿ ಬೆಂಬಲನ್ನು ಪಡೆಯೊಂದು ನಮ್ಮ ಹೋರಾಟನು ಶಾಂತಿಯುತವಾದ ನಮ್ಮ ಬೇಡಿಕೆ ಈಡೇರು ನಡುಮುಟ್ಟ ಮುಂದುವರಿಸೋಡು ಬಂದು ಕಳವಳಿ ತಳ್ಳಿಕೆ ಏನಂದೇನು ಪಾತ್ರ ತಗ್ಲಿನ ಪೂರಲ್ಲಿ ಇದೊಂದು ಮತ್ತೊಂದು ಈ ಎದುರು ಪೂರ್ನ ಮಾತ್ರ ದನಿಕ್ಕಲ ಪನಿ ಇತ್ತು ನಾಪುನಿ ಇನ್ನು ದನ್ನಾಕುಲು ಅವ್ರ ಪಂಡೇರು ಸೇಕರನ್ನೇ ತುಂಬದ ಮಾಲೀಕರಿಗೆ ಒಂಚೂರು ಕಾರ್ಮಿಕರ ಬಗ್ಗೆ ಒಂಚೂರು ಇದು ಇತ್ತುಂಡು ಇನ್ನಿತ್ತ ಮಾಲೀಕರಿಗೆ ಅಕ್ಲೆಗೆ ಈ ಕಂಪನಿ ಬಡ್ಚಿ ಒಂಜಿ ಮೇಟೆ ಎಲ್ಲೇ ಬೀಡಿ ತಯಾರು ಮಂತದ ಅವೇ ಮಾಲಕೇರು ದೆಪ್ಪುವೇರು ನಾನೊಂದು ಮೇಟೆ ಇತ್ತ ಬರ್ಪುಣತೆ ಪಶ್ಚಿಮ ಬಂಗಾಳದ ಬೀಡಿ ಐನು ಮೂಲಕ ಅನ್ನತದ ಪ್ಯಾಕ್ ಮಂತದ ಮಾರುವೇರು ಇನ್ನು ಬೀಡಿ ವೈಪುಣಕು ಕಡಮೆಲ್ಲೇರ ಇದು ಈ ಕಾಂಟ್ರಾಕ್ಟ್ ದಾರೇರ್ನ ಮಲ್ಲ ಒಂಜಿ ಗುತ್ತಿಗೆನೆ ಅಕ್ಕಲ್ದ ಉಂಡು ಅಕ್ಕಲು ಬೀಡಿ ತಯಾರು ಮಂತದ ಮೂಲಕ ಅಂತದ ಮಾಲಕೇರ್ನ ಎದುರು ಪಾಡುವೇರು ಅಪ್ಪ ನಂಗೆ ಮಾತ್ರ ಗೊತ್ತು ಪಡವು ನಮ್ಮ ಬೀಡಿಯ ಕಟ್ಟು ನೆತ್ತು ಬೀಡಿ ಕಟ್ಟನಾಗ ನಮ್ಮ ಇರತ್ತ ಅಪ್ಪುಗೆರದ ಕಾಸುಗಾರಿ ಪುನಾಗ ಒಂಜಿ ಟೈಮ್ ಉಂಡು ನಮ್ಮ ವಿರೋಧ ಮಂತದಿತ್ತ ಇನ್ನೇ ಇನ್ನು ವಿರೋಧ ಮಂತೀಜ ನಮ್ಮ ವಿರೋಧ ಮಲ್ಪನ್ನೇ ದಾದ್ರಾಗ ಮಾಲೀಕರಿಗೆ ಲಡ್ಡೆ ಆತನು ಕಾಂಟ್ರಾಕ್ಟ್ ದಾರರಿಗೆ ಲಡ್ಡೆ ಆತನು ಇನ್ನು ಕಾಂಟ್ರಾಕ್ಟ್ ದಾರ ಇರಲ್ಲ ಬಾರಿ ಮಲ್ಲ ನೆಟ್ ಉಳ್ಳೇರು
ಇನ್ನು ಕಾಂಟ್ರಾಕ್ಟ್ ಹಾಕ್ಲಿಕ್ಕೆ ಎಂಕಲು ದಾಲ ಆಪೂಜಿ ಮಕ್ಕಳ ದಾಲ ಆಪೂಜಿ ಪನ್ಪನ ರೀತಿ ಅಕ್ಲ ಮನೋಭಾವ ಉಂಡು ಆ ಮನೋಭಾವಗೂ ನಮ್ಮ ಮಾತೇರ್ಲ ಎಚ್ಚರಿಕೆ ಆತು ಆ ಎಚ್ಚರಿಕೆ ರೀತಿಡ್ ಜನಕ್ಕಳನ್ನು ಒಟ್ಟಿಗೆ ಮಲ್ತದು ಇಂದುವೇ ಹೋರಾಟ ಹತ್ತು ನಮ್ಮ ಕೊರ್ಜರ್ನ ಕೊರ್ಪು ನಡೆ ಮುಟ್ಟಲ್ಲ ಹೋರಾಟ ಮಲ್ಪ ಪನ್ಪುನ ರೀತಿಡ್ ಪಂಡೊಂದು ಇತ್ತೆ ಇತ್ತೆ ಜಯಂತ ನಾಯ್ಕರ್ ಎಂಕ್ಲ ಕೋಟೆಗಾರ್ ಸರ್ಕಲ್ದ ಬೇಡಿ ಲೇಬರ್ ಯೂನಿಯನ್ ಕೋಶಾಧಿಕಾರಿ అయిన ಜಯಂತ ನಾಯ್ಕರ್ ಪಾತೆರ್ದು మన మోనే తోన గంచ రోజులు మోనే తోన పూర పింఛని దక్కులు ನೇರ ಬೀಡಿ ಕಟ್ಟಣಗಳು ಬರ್ಪಣ ಕಮ್ಮಿ ಆಗ್ತದೆ ನಿಕ್ಲೆಗೆ ಬೇಲೆಂಜನ ನೇರ ಬೀಡಿ ಕಟ್ಟಣಗಳ ಪಾತ್ರೆ ಆಡಾವು ಪಾತ್ರೆ ಇರೋದು ಅಕ್ಲೆ ಈ ಹೋರಾಟ ಜಬಡ ಆಡಾವು ನಿಕ್ಕಲು ಪೂರ ಹೋರಾಟ ಭಾಗವಹಿಸಿನಗಳು ದುಂಬು ದೇವಂಡ ಯೂನಿಯನ್ದ ಜೀವನಾಡಿ ನಿಕ್ಕಲು ಹೋರಾಟ ಗೆಂದ ದಿನಗಳು ಆ ಒಂದು ಮನಸ್ಥಿತಿ ಬೈದರ್ ನಿಕ್ಲೆಗೆ ಕೋಟೆಗಾರ್ ಸರ್ಕಲ್ ಬೀಡಿ ಲೇಬರ್ ಯೂನಿಯನ್ ಪರವಾದ ಅನೇಕ ಧನ್ಯವಾದ ನಿಕ್ಲೆ ಕೊಡ್ತಾರೆ అయితే ಒಟ್ಟಿಗೆ ನಮ್ಮ ಇನ್ನು ಜಂಟಿ ಹೋರಾಟ AITCಲ CITಲ ಜಂಟಿ ಅದು ಈ ಹೋರಾಟ ಕರೆ ಕೊಡ್ತನು ಖಾಲಿ ಉಳ್ಳನೋಡು ಮಾತ್ರ ಎತ್ತು 30 ತಾರೀಕು ಗುರುಪ್ರೋಡ್ ಆಪುನು ಗಣೇಶ್ ಬೀಡಿ ಅಡ್ಡದ ಬಾಕಲ್ಡ ಆಪುನು ಭಾರತ್ ಬೀಡಿ ಅಡ್ಡ ಕುಡ ಆಪುನು ಭಾರತ್ ಬೀಡಿ ಎಲ್ಲೇ ಬೀಡಿ ಎತ್ತು ಅವು 30 ರೂಪಾಯಿ ಶುರುವಾಯಿನ ಬೀಡಿ ಇನ್ನು ಕೋಟಿ ಗಟ್ಟಲೆ ಆಸ್ತಿ ಬಂದು ಕೊಡ್ತೀನಿ ಅಂಜಿನ ಕೈಗಾರಿಕೆ ಏರು ಮುಖೆ ಕೋಟಿ ಗಟ್ಟಲೆ ರೂಪಾಯಿ ಮಂದು ಕೊಡ್ತೀನಿ ಒಂದುವೇ ನಮ್ಮ ಬೀಡಿ ಕಾರ್ಮಿಕರ ಚಿಮ್ಮಿಂದ ಪುಗೆ ನಿಂಗದ ಕಟ್ಟು ಮಂದು ಕೊಡ್ತೀನ ಕೂಲಿ ಎತ್ತುಂಡು ನಂಗೆ ಕನಿಷ್ಠ ಕೂಲಿ ಎತ್ತುಂಡು ಪಂಡರದ ಸುಕುಮಾರ್ 7 ರೂಪಾಯಿ ಚಿಲ್ಲರೆ ಕನಿಷ್ಠ ಕೂಲಿ ಪುನಿ ಪನ್ಪುಣೆ ನವೇನೆ 5 ಬೊಕ್ಕ ತಿಕ್ಕಿನಂಜಿನ ಮಜೂರಿ ಪೂರ ನಮ್ಮ MLA ರಾಮಚಂದ್ರರಾವ್ MLA ಅದು ಪುನಃ ಮಲ್ತಿನಂಜಿನ ಮೂಲ ಒಂದು ಚುಟ್ಟಿ ಬತ್ತೆ ಬೀಡಿ ಕಾರ್ಮಿಕರಿಗೆ ಚುಟ್ಟಿ ಬತ್ತೆ ಬರೋಡು ಗೂಡಿ ಕಾರ್ಮಿಕರಿಗೆ ಚುಟ್ಟಿ ಬಟ್ಟೆ ತಿಕ್ಕೋಡು ಪಂಡದು ಲೋಕ ಎಣ್ಣೆ ಸುಕುಮಾರ್ ಬಾಲಕೃಷ್ಣ ಶೆಟ್ರು 7 ದಿನದ ಅಮಾನಂತರ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಚುಟ್ಟಿ ಬತ್ತೆ ಪಾಸ್ ಆಯ್ತು ಇನ್ನು ಬೀಡಿ ಕಾರ್ಮಿಕರು ಪಂಡರು ಹೋರಾಟ ಅಜ್ಜಿ ಅಂದು ಬೀಡಿ ಕಾರ್ಮಿಕರೇ ಹೋರಾಟ ಮಾಡ್ತಿನ ಮರತದನು ಬೀಡಿ ಕಾರ್ಮಿಕರ ಹೋರಾಟ ಕಮ್ಮಿ ಆತನು ಗಾಡಿ ಕಮ್ಮಿ ಆತನು ವರ್ಷ ಚುಟ್ಟಿ ಬತ್ತೆ ಬೆಲೆ ಏರಿಕೆಗೆ ಬರ್ಪು ಹಿಡ್ದಾದ್ರೆ ಬೀಡಿ ಕಾರ್ಮಿಕರ ಹೋರಾಟ ಕಮ್ಮಿ ಆತನು ನಮ್ಮ ಚರಿತ್ರೆ ಎಪ್ಪುಗ ದುಂಬು ಮಾತಾ ವೀಣೆ ಅಂದಾಗಲ ಡಿಮ್ಯಾಂಡ್ ಅಂತೀನಿ ವರ್ಷ ಅವಾಗ ಬೀಡಿ ಫೆಡರೇಷನ್ ಆಡು ಬೀಡಿ ಯೂನಿಯನ್ ಆಡು ಡಿಮ್ಯಾಂಡ್ ಏನಾಗ ದನ್ನಕ್ಲ 1.25 ರೂಪಾಯಿ 2 ರೂಪಾಯಿ ಡಿಮ್ಯಾಂಡ್ ಅಂತೀನಿ 2 ರೂಪಾಯಿ ಡಿಮ್ಯಾಂಡ್ ಇದಾವೇನು ಪಾಸ್ ಮಲ್ಪೆರೆ ಪೋಡೋದು 1 ವಾರ ಮೆರವಣಿಗೆ ಪೋತ 1 ವಾರ ಪಿಕೆಟಿಂಗ್ ಉಲ್ದ ಬೇತೆ ರೀತಿಯ ಹೋರಾಟ ಅಂತ ಅಪ್ಪಗ ಬೀಡಿದ ಹೋರಾಟ ತೂತಲೆ ಕೆತ್ತನು ಅವು ಕೂಡ ಬರ್ಪುನು ಒಂದು ಬಂದ್ರೆ ಸಾಧ್ಯತೆ ಹೆಚ್ಚಿ ಯಾ ಬಂಡ ಕಾರ್ಮಿಕರೇ ಕೋಪ ಬತ್ತಂಡ ಇಂಚಿನ ಮನ್ಪೇರ್ ಬಂದು ಇಂಕಲ್ ಪನ್ಪುಜ ಅವು ಅಕ್ಕಲ್ ಮನ್ಪೇರ್ ಇನ್ನು ನಮ್ಮ ಗೇಟ್ ಬಾಕಲ್ ಇನಿ ಏರೆಲ್ಲ ಪೋಯರ ಬರ್ರೆ ಬಲ್ಲಿ ಬಂದು ನಮ್ಮ ತೀರ್ಮಾನ ಹತ್ತು ಅನ್ನ ಗೇಟ್ ಬಾಕಲ್ಲೇ ಕುಲ್ತಾರ ಲೇಬುಲ್ದ ಗಾಡಿ ಬರ ಪಿದೈನ್ ಬೋಪುನ ಪಿದೈ ಬೋಪುನ ಬರ ಉಳ ಇಲ್ಲ ಅಪ್ಪಗ ಇಂಕಲ ತೀರ್ಮಾನ ಪೂಜಾರಿಗಳು ನಿಖಲ ತೀರ್ಮಾನ ಮಂದೊಂದು ಬರ್ಪಾರು ಹೋರಾಟ ಜಪ್ಪನಾಗ ಅವನ ಈ ಕೂಲಿ ಎಂಚ ಬತ್ತನು ಆ ಮೂಜಿ ಪೈಸೆ ಚುಟ್ಟಿ ಬತ್ತದ ಆಧಾರೋಡು ಬತ್ತನು ಪನ್ಪೇರತ್ತೆ ಇಂಗ್ಲೇ ದನ್ನಕ್ಲು ಕೊರ್ಪುಣೇನು ಬೀಡಿ ಕಾರ್ಮಿಕರು ಇತ್ತ ಅನ್ಪೇರು ಅವು ವರ್ಷದ ದನ್ನಕ್ಲು ಕೊರ್ಪುಣೇನು ದನ್ನಕ್ಲು ಕೊರ್ಪುಣ ಅನ್ನ ಇತ್ತ ಮೂಲ ಇಂಗ್ಲು ಬತ್ತದು ಈತ ಬೊಬ್ಬೆ ಓಡೋಡ ದನ್ನಕ್ಲೆ 22 ರೂಪಾಯಿ 72 ಪೈಸೆ ಕೊರ್ರೆ ಪೂಜ 15 40 ರೂಪಾಯಿನ ಕೊರ್ರೆ ಪೂಜ ಕೋಟು ಓಡುತ್ತೀನ ಐತ ದುಂಬುದ 16 ರೂಪಾಯಿ ಚಿಲ್ಲರೆ ಅವು ಮೂಜಿ ವರ್ಷದ 10 ವರ್ಷ ಬೀಡಿ ಕಾರ್ಮಿಕರಿಗೆ ಕೂಲಿ ಕೊರಂದೆ ಕೂಲಿ ಏರಿಕೆ ಮಲ್ಪಂದೆ ಇನ್ನೇನು ಬೀಡಿ ಕಾರ್ಮಿಕರ ರಚನೆ ಮಲ್ಪೋಡು ನಮ್ಮ ದನ್ನಕ್ಲ ಗುಲಾಮೇರ ಆದ ಗೊತ್ತಾ ಗುಲಾಮೇರ ಮಂತಾರೆ ನಮ್ಮನು ದಾಡಿ ಮಲ್ತೀರಿ ಕೇಂದ್ರ ಸರ್ಕಾರದ ಕಪಾಸ್ಟೋಡು ಮಲ್ತೇನೆ ಕೇಂದ್ರ ಸರ್ಕಾರ ಇಂಜಿನ ಮಲ್ತೇನೆ 14 ಬತ್ತಿನ ಕೇಂದ್ರ ಸರ್ಕಾರ 45 ಕಾನೂನು ಕಾರ್ಮಿಕರು ಹೋರಾಟ ಮಂತ ತೊಂದಿನ ಕಾನೂನು ಮುಕ್ಲ ಅಮ್ಮೆ ಮಲ್ತಿನ ಕಾನೂನು ಹತ್ತು ಈಗಿನ ಜೋಕರು ಸಾಲೆ ಕಲ್ಪೋಡು ಈಗಿನ ಜೋಕರು ಜಾಕಿ ಚಡ್ಡಿ ಬೋಡು ಈಗಿನ ಜೋಕರು ಎಡೆ ರೀತಿ ಬೆಳವಣಿಗೆ ಆಡು ಪನ್ಪಿಲೆ ಕೊಡು ಹಿಂಗೆಲ್ಲ ಹಿರಿಯಕಲು ಮಲ್ತಿನ ಅಂದಿನ ಹೋರಾಟದ ಫಲವಾದ ಬತ್ತಿನ ಅಂದಿನ ಕಾನೂನು 45 ನರೇಂದ್ರ ಮೋದಿ ಬತ್ತಿಯ ಕೈಂದಾದವಂತೇರೆ 45 ಕಾನೂನಿಗೆ ಎಲ್ಲೂ ನೀರು ಬಿಡಿಯರೆ 4 ಕಾನೂನು ಸಂಯುಕ್ತ ಪನ್ಪಿಲೆ ಕೊಡು ಮಲ್ತೇರು
ಇನ್ನು ಆ ಕಾನೂನುದಾರರು ಮುಕ್ಳಿಗೆ ತಾರೆ ಕಡಾರ್ದು ದನ್ನಕ್ಲೆಗೆ ಈಗಲೇ ಪಿರೋಡು ಕೇಂದ್ರ ಸರ್ಕಾರ ಉಂಡು ಪಂಪಿಲೆ ಕೊಡು ಅವು 4 ತಾರೀಕಿಗೆ ಜನಗಳು ಉತ್ತರ ಕೊರುವೇರು 4 ತಾರೀಕಿಗೆ ಇದು ಲೋಕಸಭಾ ಚುನಾವಣೆ ಲೆಕ್ಕಾಪುಡು 5 ಬಕಾಯಿಗೆ ಉತ್ತರ ಕೊರ್ಪೇರು ಅಪ್ಪ ಮುಕ್ಳಿಗೆ ಈತ ಧೈರ್ಯದಾನ ಒಂದು ಮೇಟ್ ಕೇಂದ್ರ ಸರ್ಕಾರ ಮುಕ್ಳಿನ ರಕ್ಷಣೆ ಮಾಡ್ಬೋದು ಒಂದು ಮೇಟ್ ರಾಜ್ಯ ಸರ್ಕಾರ ರಕ್ಷಣೆ ಮಾಡ್ಬೋದು ರಾಜ್ಯ ಸರ್ಕಾರದಾನೆ ಬೆನ್ನೆಲು ಬೀಜ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಪಂಪನಾರು ಕಾರ್ಮಿಕರ ಬಗ್ಗೆ ಭಾರಿ ಭಾರಿ ವಾಸ್ತವ್ಯೋಡು ಪಾತ್ಯರು ಬಡವೇರು ಭಾರಿ ಬಂಗೋರು ಬೀಡಿ ಕಟ್ಟಗಳು ಉಪವಾಸಗಳು ಅಗಲೇ ದಿನದ ಸಾಧ್ಯತೆ ಪೂಜಿ ಪಂಪಿಲೆಗಳು ಪಾತ್ಯರು ಇಂಬೇದ ನಾಳೆ ಬೆತ್ತ ಹುಡುದು ನಾ ಕಾರ್ಮಿಕ ಮಂತ್ರಿಗೆ ಮುಲ್ತಂಜಿ ಏಲ್ಸಿ ಇಲ್ಲ ಭಾರಿ ಸೌಮ್ಯರಿತೆ ಏಲ್ಸಿ ದನ್ನ ಕೈಯಲ್ಲಿ ಎಪ್ಪಡು ಪ್ರಶ್ನೆ ಇಚ್ಚೆ ಸರ್ಕಾರ ಬೆಲೆ ಏರಿಕೆಗೆ ಅನುಗುಣವಾದ ಏರ್ಸೈನಂಜ ಚುಟ್ಟಿ ಬತ್ತೆ ದನ್ನಗಳಲ್ಲಿ ಎತ್ತಿದ್ದ ಕೇಳಿ ದನ್ನಗಳಲ್ಲಿ ಎತ್ತಿ ಕೇಂದ್ರ ಹೆಜ್ಜೆ ಜಾರಿ ಮಾಡ್ಬೋಡಾಯಿನಿ ಏಲ್ಸಿ ಕಾರ್ಮಿಕ ಅಧಿಕಾರಿ ಜಾರಿ ಮಾಡ್ಬೋಡಾಯಿನಿ ಹೆಂಗಳು ಹೋದು ಪನ್ನ ಬಂದ್ಬೇರೆ ನಾವು ಅವರನ್ನು ಒಮ್ಮೆ ಮೀಟಿಂಗ್ಗೆ ಕರೀತೇವೆ ಅವ್ರು ಏನು ಹೇಳ್ತಾರೆ ನೋಡುವ ದನ ಸಖತ್ತಾದ ಪಂಪೇರ ಮುಕ್ಕಳು ಹಿಂಗೆ ಕೊಪ್ಪ ಅಂದು ಹೆಜ್ಜೆ ಮುಕ್ಕಳಿನ ಜಾನ್ಪೇರು ಕೈಗಾರಿಕೆ ನಡಪಾರ ಪೂಜೆ ಇರಪ್ಪಗೆ ಇರೆ ತಿಕ್ಕುಜೆ ಇರೆಕ್ ಬೆಲಪೋನಂಚೆ ಇಂಜೆಕ್ಷನ್ ಕಣ ಇದ್ದೇರು ಮುಕ್ಕಂಜಿ ಕಣ ಇದ್ದೇರು ಕುಳಂಜಿ ಕಣ ಇದ್ದೇರು ಅಂಜನ ಕಾರ್ಮಿಕರು ಬದುಕೊಡುಂದಾಂಡ ಕಾರ್ಮಿಕರು ಬದುಕೊಡೋಣ ಅಂಜನ ಅವಳು ಕಾರ್ಮಿಕರು ಬದುಕೊಡೋಣ ಕೂಲಿ ಹೆಚ್ಚವಳು ಮಾತಾ ಕಾರ್ಮಿಕರು ಸೇರಿಸೋದು ಸತ್ಯನಾರಾಯಣ ಪೂಜೆ ಮಲ್ತಿ ಬೆಟ್ಟಿಗೆ ಕೂಲಿ ಹೆಚ್ಚ ಪೂಜೆ ದೇವಸ್ಥಾನ ಹೋದು ಹಿಂಗ್ಲೇ ಕೂಲಿ ಕಮ್ಮಿ ಆತನು ಹೆಚ್ಚ ಮಲ್ಪು ಬಂದು ಬಟ್ಟಿಟ್ಟು ದೇವಸ್ಥಾನ ಹೋದು ಕೈ ಮುಕ್ಕಿ ಬೆಟ್ಟಿಗೆ ಕೂಲಿ ಕಮ್ಮಿ ಆ ಪೂಜೆ ನೇ ಮಾಲೀಕರಿಗಳ ಕಾರ್ಮಿಕರಿಗಳು ಪುನಃ ವ್ಯತ್ಯಾಸ ಒಂದುವೆ ಅಕ್ಕಳು ಬೆನ್ಪವನಾಗಲು ಲಾಭವಂತ ತಿರುಪುಣಾಗಲು ಹಿಂಗುಳು ಬೆನ್ಪುಣಾಗಲು ಕಷ್ಟಬಾರ ಪುಣಾಗಲು ಹಿಂಗುಳು ಈಗಿನ ಪ್ರಶ್ನೆ ಕೇಳಿನಾಗ ಇನ್ನು ತುಳೆ ನಮ್ಮ ಪಿರೋಡು ಜೀಪೆ ತುಂಡು ನಮ್ಮ ಪಿರೋಡು ಜೀಪುದ್ರೆ ಕಾಪ್ಯಾರ ನಮ್ಮನು ದನ್ನಕ್ಳು ಕಂಬೆ ಅಂತಾರೆ ನಮ್ಮ ಹೆಟ್ಟಿಗೆ ಬರ್ತಾರೆ ನಮಗೆ ಭಯ ಆಗ್ತದೆ ಅವರು ಹೋಗ್ತಾರೆ ಪಂಪಿಲೆ ಕೂಡ ಕಂಬೆ ಅಂತಾರೆ ಅಕ್ಲೇ ಕಾಪ್ಯಾರ ಬೈದೀನಿ ನಮ್ಮನ ಹತ್ತು ನಂಗೆ ಪರ್ಮಿಷನ್ ಇಜ್ಜೆ 47ಕ್ಕೆ ಬೈದಿದೆ ಸ್ವತಂತ್ರ ಕಾರ್ಮಿಕರ ಸಂಪೂರ್ಣ ಹಾಕ್ಕೊಂಡು ಹೋರಾಟ ಮಲ್ಪುರ ಇನ್ನು ಆ ಹೋರಾಟ ಮನ್ಪೆರೆ ಬಲ್ಲಿ ಪಂಪಿಲೆ ಕೊಡು ಆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ನಾಶ ಮಂತಂದುಲ್ಲೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾಶ ಮಂತಂದು ಹೋರಾಟ ಮನ್ಪೆರೆ ಬಲ್ಲಿ ಪಂಪಿಲೆ ಕೊಡು ಬಂದುಲ್ಲೇರಿ ಏರಿಗೆ ಲಾಭ ಮನ್ಪೆರೆ ಬುಕ್ಳು ಕೋಆಪರೇಟಿವ್ ಕಂಪನಿ ದಾಖಲೆ ನಾವು ಪನ್ಪತೆ ಮಾತಲ್ಲ ಕೋಆಪರೇಟಿವ್ ಕಂಪನಿ ದಾಖಲೆ ಮನ್ನ ಮಾತಲ್ಲ ತೆರಿಗೆ ಮನ್ನ ಅಕ್ಲೆಗೆ ನಮ್ಮ ಜೋಕುನ ಸ್ಕಾಲರ್ಶಿಪ್ ಓಡೇಬೋದು ನಮ್ಮ ಅಕ್ಕಗಳಿಗೆ ಪೆದ್ದನ ಆಯ್ತಾ ಸವಲತ್ತು ಓಡೇಬೋದು ನಮ್ಮ ಅಕ್ಕಗಳಿಗೆ ಹಾರ್ಟ್ ಅಟ್ಯಾಕ್ ಕಿಡ್ನಿ ಡ್ಯಾಮೇಜ್ ಆಂಡ ಐಕೆ ತಿಕ್ಕು ನಂಜನ 3 ಲಕ್ಷ 4 ಲಕ್ಷ ರೂಪಾಯಿ ಆರೋಗ್ಯದ ಪರಿಸ್ಥಿತಿ ಓಡೇಬೋದು ದಾಲೆಜ್ಜೆ ಮಾತಾ ಬಂದ್ಬಿಡಿನ ಆಯುಷ್ಮಾನ್ ಈಗ ಆಸ್ಪತ್ರೆ ಬೋಲೆ 5 ಲಕ್ಷ ರೂಪಾಯಿ ಆಯುಷ್ಮಾನ್ ಅವ್ರು ತಿಕ್ಕೊಂಡು ಎಂಜಿನ ಆಯುಷ್ಮಾನ್ ಅವ್ರು ತಿಕ್ಕೊಂಡು ಆಯುಷ್ಮಾನ್ ನೋಡಿ ಯಾರ್ಯಾರ ಮೊಬೈಲ್ ನಂಬರ್ ಕೊಡ್ದು ಕೋಟಿ ಕಟ್ಟ ತಿಂದಿನ ಅಂಕಿಅಂಶ ಪಿದಾಯ ಬಾರ್ದಿತ್ತೇರು ಆಯುಷ್ಮಾನ್ ಮನ್ ಪೇರು ಆಯುಷ್ಮಾನ್ ಓಡೇ ಬೋಡು ಆಯುಷ್ಮಾನ್ ಜಿಲ್ಲಾಸ್ಪತ್ರೆಗೆ ಬೋಡು ಜಿಲ್ಲಾಸ್ಪತ್ರೆ ಡಾಕ್ಟರ್ಗಳು ನಿಖಲೆಗೆ ಈ ರೋಗನು ಉಪಶಮನ ಮನ್ಪೇರು ಆ ಪೂಜೆ ಪನ್ಪಿಲೆ ಕೂಡ ಅಕ್ಕಳು ಬೇತೆ ಡಾಕ್ಟರ್ಗಳೇ ಬರೆದು ಕೊರಿಯರ್ನ ನಮ್ಮ ಬೇತೆ ಆಸ್ಪತ್ರೆ ಅಕ್ಕಳು ಬರೆದು ಕೊರ್ನ ಇದ್ರೆ ಅಡ್ಮಿಟ್ ಆಡೋಳು ಎಲ್ಲಕ್ಕೆ ಬೋಡು ಅವಳ BPL ಕಾರ್ಡ್ ಬೋಡು APL ದಾಖಲೆಗೆ ಅರ್ಧ 30% APL ದಾಖಲೆ ದಾಖಲೆ 30% ಈ ಥರದ ವ್ಯವಸ್ಥಾಪನ ಬಲ್ತಿದ್ದಾರೆ ನಂಗೆ ದಾದ ನಂಗೆ ಹೋರಾಟವಂಡ ಹೆಜ್ಜೆ ಹೋರಾಟೋಡು ಜಯ ಉಂಡು ಖಂಡಿತ ಹೋರಾಟೋಡು ಜಯ ಉಂಡು ಖಂಡಿತ ಪಂಡದು ಯಾರು ನಾನೊಂದು ಸಾರಿ ಹೋರಾಟ ಮಲ್ಪನಾಗ ಈತ ಜನ ಹತ್ತು ಇಲ್ಲಿ ಹೆಚ್ಚು ಜನ ಭಾಗವಹಿಸೋಳು ಲಕ್ಷಾಂತರ ಬೀಡಿ ಕಾರ್ಮಿಕರೆಲ್ಲರೇ ನಮ್ಮ ಕಣ್ಣು ತೋಜೇರ್ ಒಂದು ಕಡಲು ಓ ಬೀಡಿ ಕೈಗಾರಿಕೆ ಉಂಡತೆ ಒಂದು ಮಾ ಕಡಲು ಇನ್ನು ನಿಖಲು ಬೆಂಚಿ పోతులే నిఖిల కైట్ ఆపుని ఎన్మనోదు బీడే నిఖిల కైట్ ఆపుని ఆజినోదు బీడే నిఖిల కైట్ ఆపుని ಒಂಜಿಸಾರ ಬೀಡೆ ಬೋಲು 28 ಕೌಂಟರ್ ದಾಗಲು ಬತ್ತು ಬೀಡಿ ಬಾಡುವೇರು ಕೋಟಿ ಕಟ್ಲೆ ಬೀಡಿ ಬಾಡುವೇರು ಲಾಭ ಹೆಚ್ಚಿದ್ದು ಬಂದ್ಪೇರು ಮುಕ್ಕಳ ಕೈದು ಕೊರ್ಪಣೆ ಎತ್ತು 16 ರೂಪಾಯಿ ಏರ್ನಾಗ ಬೀಡಿಗೆ ರೇಟ್ ಹೆಚ್ಚ ಮಲ್ತೇರು 40 ರೂಪಾಯಿ ಕೊರ್ಪ ಬಂದಾನಾಗ ಬೀಡಿ ರೇಟ್ ಹೆಚ್ಚ ಅಂತೇರು
22 ರೂಪಾಯಿ ಬೀಡಿಗೆ ಕೊರ್ಪ ಪಂತ್ ಆನಗಳ ಬೀಡಿಗೆ ಹೆಚ್ಚ ಮಲ್ತೇರು ಇತ್ತ ಬೀಡಿ ಡೇತು ಪುಣಿ ಒಂಜಿ ಕಟ್ಟೋಡು ಅಯ್ಯ ಇರುವ ಬೀಡಿಂಡು 20 ಪೂಜಿಂಡು ವೈಪುನ ಏನು ಕೆಂಪರವ ಪೂಜೆ 18 ಬೀಡುಂಡು 16 ಬೀಡಿಂಡು ಐತ ಶ್ರಮವನ್ನು ಬೀಡಿ ಕಾರ್ಮಿಕರು ಲೆಕ್ಕ ಮಾಡಿದ್ರು 16 ಬೀಡಿದ ಕಟ್ಟಾಕನಾಗ ಐತ ಶ್ರಮ ವಾರ ಹೆಚ್ಚಾಪುಡು ಐಕ್ಯೆಚ್ಚಕ್ಕೆ ನೋಡಿತ್ತಂಡು ಅವೆ ನಮ್ಮ ಕೇಂದಿಜ ಮುಗ್ರು ಕೇಸು ಪೋಯಿನ ಎಂಜಿನ 10 ವರ್ಷದ ಅಕಲೆಗೆ 1% ಕೂಲಿ ಹೆಚ್ಚ ಕೊರಡು ಬಂದೆ ಕೇಸು ಪೋಯಿನಿ ಸೇವಾ ಇರಿತಾನ ಅವಳ ಸರಕಾರ ಬಂದಿನಿ 10 ವರ್ಷ ಸರ್ವಿಸ್ ಆಯ್ನಾಗಲೇ 1% ಕೂಲಿ ಹೆಚ್ಚ ಕೊರೊಂದು ಅವೇನು 11 ಕೋಟಿ ಪೋಯಿರಿ ತುಲೆ ಮಾಲಕರ ಗುಣ ಅಕಲೆಗೆ ಲಾಭ ಅಂತ ಕೊರನ ಕಾರ್ಮಿಕರಿಗೆ ಕೊರ್ರೆ ತಯಾರಿ ಜರಗಳು ಕಾರ್ಮಿಕರು ಬಡೇ ಭಾರಿ ಕಣ್ಣೀರು ಬರ್ತಿರೋರು ಅಂದಪ್ಪ ಕಾರ್ಮಿಕರು ಬಡವರು ಬಂಗ ಕಷ್ಟ ಪಂಪ್ಲೆ ಕೊಡು ಅಂಜದ ಪುನಃ ಬಂದಲೆ ಯಾನು ಈತೆ ಪಂಡ್ರೆ ಸಂಘಟನೆ ಗಟ್ಟಿ ಮಲ್ಪೋಡು ಹೋರಾಟ ಗಟ್ಟಿಯಾನಾಗ ಮಾತೇನೆ ಪಿದಾರ್ದು ಬರೋಡು ಪಂಪ್ಲೆ ಕೊಟ್ಟು ಪಣಂದು ನಮ್ಮನ್ನು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಸುರುಟಾದ ಉದ್ಘಾಟನೆ ಮಂಚಿನ ಸೌತ್ ಕನ್ನಡ ಬೀಡ್ ಲೇಬರ್ ಯೂನಿಯನ್ದ ಪ್ರಧಾನ ಕಾರ್ಯದರ್ಶಿ ಬಾಲಕ ಸೆಕ್ರೆಟರಿ ಇಂದಿರೆಗೆ ನಾನು ಧನ್ಯವಾದಗಳು. ಅದೇ ರೀತಿ AITCದ ಕರುಣಾಕರನ್ ಅಂಜನೆ ಸೀತಾರಾಮ್ ಬೇರಿಂಜೆ ಅಂಚನೆ ವಿ ಕುಕ್ಕೇನ್ ಸುಲೋಚನ ಶೇಖರ್ ಮುಗುಲು ಐಂಜನ ಬೈದೇರು ಅಕ್ಲೆಗಳ ಯಾನು ಜಂಟಿ ಸಮಿತಿ ಪರವಾದ ಧನ್ಯವಾದಗಳು. ಅದೇ ರೀತಿ ನಮನ ಪಾತ್ರೆನ CITದ ಉಪಾಧ್ಯಕ್ಷರಾಯಿನ ಕಾಮ್ರೇಡ್ ಸುಕುಮಾರ್ ಇವರಿಗೆ ಧನ್ಯವಾದ ಕೊಡ್ತು. ಕೋಟೆಕರ್ ಸರ್ಕಲ್ ಬೀಡ್ ಲೇಬರ್ ಯೂನಿಯನ್ದ ಕಾರ್ಯದರ್ಶಿ ವಿಲಾಸಿನಿ, ಕೋಟೆಕರ್ ಸರ್ಕಲ್ ಬೀಡ್ ಲೇಬರ್ ಯೂನಿಯನ್ದ ಅಧ್ಯಕ್ಷರೇ ಪದ್ಮಾವತಿ ಶೆಟ್ಟಿ, ಅಂಚನೆ ಕಾರ್ಯದರ್ಶಿ ಮಂಡಲ ಸದಸ್ಯರಾಯಿನ ರೋಹಿದಾಸ್ ಭಟ್ನಗರ, ಅಂಜನೆ ಜನಾರ್ದನ್, ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾಯಿನ ಕಾಮ್ರೇಡ್ ಕೃಷ್ಣಪ್ಪ ಸಾಲಿಯನ್, ಅಂಚನೆ ಸುಂದರ ಕುಂಪಲ, ಅಂಚನೆ ಹರಿನಾಕ್ಷಿ ತಲಪಾಡಿ, ಅಂಚನೆ ಬೇತೆ ರೀತಿಯ ಕಾರ್ಯಕರ್ತರು ಭಾಗವಹಿಸ್ತಾರೆ. ಮುಖ್ಯ ಮಾತ್ರೆಗಳಿಗೆ ನಾನು ಅನಂತ ಧನ್ಯವಾದ ಕೊಡ್ದು ಈ ಸಭೆ ನೀಡಿ ಮುಕ್ತಾಯ.